ಗಜಮುಖದವಗೆ ಗಣಪಗೆ ಚಲ್ವ ಜಗವಂತಿತ ನೀಗಾರದಿಯತ್ತೀರೇ ಆರದಿಯತ್ತೀರೇ ಗಜಮುಖದವಗೆ ಗಣಪಗೆ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾಲದಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖ ಅವಗೆ ಗಣಪಗೆ ಸರ್, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಣೆ ಕೊಡಿ ಸರ್. ಹಿನ್ನೆಲೆ ಅಂತ ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ. ಶಾಲೆಗೆ ಹೋಗ್ತಾ ಇದ್ದವನು ಶಾಲೆಗೆ ಹೋಗುವುದನ್ನು ಮಧ್ಯದಲ್ಲಿ ಬಿಟ್ಟು ಓದುವ ಹುಚ್ಚಿದ್ದರಿಂದ ಕಾದಂಬರಿ ಕಥೆ ಹೇಳಿಕೊಂಡು ಗುಡ್ಡೆಯಲ್ಲಿ ಕೂತು ಮನೆಯವರಿಗೆ ಒಬ್ಬ ಅಪ್ರಯೋಜಕನಾಗಿ ಕಡೆಗೆ ಊರು ಬಿಟ್ಟು ಎಲ್ಲೆಲ್ಲೋ ತಿರುಗಿ ಪುನಃ ಊರಿಗೆ ಬಂದು ನಮ್ಮ ಊರಿನಲ್ಲಿದ್ದ ಯಕ್ಷಗಾನ ಸಂಘದಲ್ಲಿ ನಿಧಾನವಾಗಿ ಸಂಪರ್ಕ ಬೆಳೆದ ಪರಿಣಾಮವಾಗಿ ಆರಂಭದಲ್ಲಿ ಆಸಕ್ತಿ ಇಲ್ಲದಿದ್ರು, ಆಮೇಲೆ ಇದರ ರುಚಿ ಹತ್ತಿತ್ತು. ಆರಂಭದಲ್ಲಿ ಆಸಕ್ತಿ ಇರಲಿಲ್ಲ. ಆರಂಭದಲ್ಲಿ ಏನೇನು ಆಸಕ್ತಿ ಇರಲಿಲ್ಲ. ಯಕ್ಷಗಾನ ಅಂದರೆ ಅದು ಒಂದು ವಿದ್ಯಾವಂತರ ಕಲೆ, ಅದರಲ್ಲಿ ತತ್ವ ಇದೆ ಹಾಗೆ ಅಂತ ಯೋಚನೆ ಮಾಡೋದಕ್ಕಿಂತ ಅದೊಂದು ಕಾಲಕ್ಷೇಪಕ್ಕಾಗಿ ಯಾರೋ ಹಳ್ಳಿಯವರು ಮಾಡಿದ್ದು ಅಂತ ಈ ಭಾವನೆ ಇತ್ತು. ಕಡೆಗೆ ಒಂದು 15-16 ವರ್ಷ ಆಗುವಾಗ ಒಂದು ದಿವಸ ನಮ್ಮ ಮನೆ ಹತ್ರ ಒಂದು ಯಕ್ಷಗಾನ ಸಂಘದಲ್ಲಿ ಒಂದು ಸಣ್ಣ ದೂತನ ಅರ್ಥ ಒತ್ತಾಯ ಮಾಡಿ ನನ್ನಿಂದ ಹೇಳಿಸಿದರು. ನಾನು ಶಾಲೆ ಬಿಟ್ಟ ಸಮಯ, ಮನೆಯಲ್ಲಿ ಜಾಗ ಇಲ್ಲದಿದ್ದ ಸಮಯ, ಕಾಲಕ್ಷೇಪಕ್ಕಾಗಿ ಆ ತಾಳಮಂಡಲಿಗೆ ಹೋದವನು ನಾನು. ಈ ದೂತನ ಅರ್ಥಕ್ಕೆ ಬಹಳ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಮೇಲೆ ತಾಳಮಂಡಲಿ ಇದ್ದಲ್ಲೆಲ್ಲ ಬಾರೋ ಹೇಳೋ, ಸಣ್ಣ ಸಣ್ಣ ಅರ್ಥ ಹೇಳೋದು, ಮತ್ತೆ ನೀನು ದೊಡ್ಡದಾಗಿ ಅಂತ ಹುರಿದುಂಬಿಸಿದರು. ಆ ರೀತಿಯಲ್ಲಿ ಕುಂಬಳೆಯ ಸಮೀಪದ ನಮ್ಮ ನಾಯಕಾಬಿನಲ್ಲಿ ಮುಜುಂದಿರೆ ದೇವಸ್ಥಾನ ಅಂತ ಉಂಟು. ಆ ದೇವಸ್ಥಾನದ ಹೆಸರಿನಲ್ಲಿರುವಂತಹ ಸಂಘದಲ್ಲಿ ನಾನು ಸಕ್ರಿಯನಾದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಅವರು ಮಾಡುವಂತಹ ಕಾರ್ಯಕ್ರಮಗಳಿಗೆಲ್ಲ ನನಗೂ ಒಂದು ಪ್ರತ್ಯೇಕ ಸ್ಥಾನ ಇತ್ತು. ಕಡೆಗೆ ಆ ಸಂಘದವರು ಯಕ್ಷಗಾನ ತಾಳಮಂಡಲಿಯನ್ನು ಬಿಟ್ಟು ಆಟದ ಮೇಳ ಕಟ್ಟಲಿಕ್ಕೆ ಆರಂಭ ಮಾಡಿದರು. ವಾರಕ್ಕೆ ತಿಂಗಳಿಗೆ 2-3 ಈ ತರ ಕಾರ್ಯಕ್ರಮಗಳಾಗ್ತಾ ಇದ್ರೆ ಮಾತುಗಾರನಾಗಿ ನಾನು ಅದರಲ್ಲಿ ಸೇರಿಕೊಂಡೆ. ಆಮೇಲೆ ಬರೀ ಆಟ ಮಾಡಿದ್ರೆ ಆಗಲಿಲ್ಲ, ನಾಟ್ಯ ಕಲಿಬೇಕು ಅಂತ ನಾಟ್ಯ ಕಲಿಯೋದಕ್ಕೆ ತೊಡಗಿದ್ರು. ಕುಂಬಳೆ ಕುಟ್ಯಪ್ಪ ಅಂತ ಆ ಕಾಲದಲ್ಲಿ ಪ್ರಸಿದ್ಧ ಕಲಾವಿದರು. ಅವರಿಂದ ನಮಗೆ ನಾಟ್ಯ ಶಿಕ್ಷಣ ಆಯ್ತು. ನನಗೆ ನಾಟ್ಯ ಬಹಳ ಆಗಿ ಬರಲಿಲ್ಲ. ಆದರೂ ಮಾತಿನ ಬಲದಿಂದ ಮೇಳಕ್ಕೆ ಹತ್ತಿರದವನಾದೆ, ಬೇಕಾದವನಾದೆ. 1953ನೇ ಇಸ್ವಿಯಲ್ಲಿ ವೆಂಕಟರಾವ್ ಕಾಂದಿಲ್ಕರ್ ಅಂತ ಹೇಳುವವರು ಕೂಡ್ಲು ಮೇಳವನ್ನು ಕಟ್ಟಿ ಪ್ರಸಿದ್ಧ ವೇಷಧಾರಿಗಳ ಜೊತೆಯಲ್ಲಿ ಅದನ್ನು ನಡೆಸ್ತಾ ಇರುವಾಗ ನಾನು ಸೇರ್ಪಡೆಯಾದೆ. ಅಲ್ಲಿಂದ ಮೊನ್ನೆವರೆಗೆ ಅಂದ್ರೆ 1994ರವರೆಗೆ ಸತತವಾಗಿ ಯಕ್ಷಗಾನದಲ್ಲಿ ಸಂಚಾರ ಮಾಡ್ತಾ ವ್ಯವಸಾಯ ಮಾಡ್ತಾ ಬಂದಿದೆ. ಒಟ್ಟು ಎಷ್ಟು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ರಿ? 53ರಿಂದ 94ರವರೆಗೆ. ಯಕ್ಷಗಾನವನ್ನು ನೀವು ಒಂದು ವೇಳೆ ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ ಸರ್? ಈಗ ಹೀಗೆ ಯೋಚನೆ ಮಾಡುವಾಗ ಆ ಕಾಲದಲ್ಲಿ ಮತ್ತೊಂದು ವೃತ್ತಿ ಅಂತ ನನಗೆ ಕಾಣಲೇ ಇಲ್ಲ.
ನಾನು ನಮ್ಮ ಅಣ್ಣ ಒಳ್ಳೆ ಟೈಲರು ಕಾಸರಗೋಡಿನಲ್ಲಿ, ಬಹಳ ಪ್ರಸಿದ್ಧಿ ಇತ್ತು ಅವನಿಗೆ. ಅವನ ಹತ್ರ ಟೈಲರಿಂಗ್ ಕಲಿಯೋದಕ್ಕೆ ಹೋದೆ. ಅವನಿಗೂ ಸರಿ ಬರಲಿಲ್ಲ, ನನಗೂ ಆಗಿ ಬರಲಿಲ್ಲ. ಟೈಲರಿಂಗ್ ಅರ್ಧದಲ್ಲೇ ನಿಂತೋಯ್ತು. ಆಮೇಲೆ ಮತ್ತೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಒಂದು ದಿವಸ ಕೇಳದೆ ಮನೆಯಿಂದ ಅಷ್ಟು ದುಡ್ಡು ಎಬ್ಬಿಸಿ ಊರು ಬಿಟ್ಟೆ. ಹೋದಲ್ಲೆಲ್ಲ ಹೋಟೆಲಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಕೆಲಸ ಗೊತ್ತಿಲ್ಲ. ಕಡೆಗೆ ನಮ್ಮ ಊರಿಗೆ ಪುನಃ ಪತ್ರ ಬರೆದು ನನ್ನ ಅಣ್ಣ, ನನ್ನ ಮೇಲೆ ಬಹಳ ಪ್ರೀತಿ ಅವನಿಗೆ ತಿಳಿಸಿ ಅವ ಹಣ ಕಳಿಸಿ ಬೆಂಗಳೂರಿನಿಂದ ವಾಪಸ್ ಮನೆಗೆ ಬಂದೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಗೆ ನಾನು ದಾರಿಗೆ ಬರುವ ಮಗನೇ ಅಲ್ಲ ಅಂತ ಭಾವನೆ ಇತ್ತು. ತಾಯಿಯ ಪ್ರೀತಿ ಬಿಟ್ಟರೆ ಉಳಿದವರೆಲ್ಲ ಇದೊಂದು ಅನ್ನದಂಡದ ಸೊತ್ತು ಅಂತ ತಿಳಿಯುವಂತ ಸ್ಥಿತಿ ಇತ್ತು. ಹಾಗಿಂತ ಕುಟ್ಟೆಪಣ್ಣ ಕೂಡಲ ಮೇಳಕ್ಕೆ, ಅದೇ ನಾನು ಹೇಳಿದ ವೆಂಕಟರಾಯರ ಮೇಳಕ್ಕೆ ಸೇರುವುದಕ್ಕೆ ನನ್ನನ್ನು ಸೇರಿಸಿದ್ರಿಂದ ನಿಧಾನವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಸಣ್ಣ ರೀತಿಯ ಅಧ್ಯಯನ ಆರಂಭ ಆಯಿತು. ಆಸಕ್ತಿ ಕುದುರಿತು. ಮತ್ತೆ ಇನ್ನು ನನಗೆ ಜೀವನಕ್ಕೆ ಬೇರೆ ಯಾವುದೇ ದಾರಿ ಅಲ್ಲ, ಇದೇ ದಾರಿ ಅಂತ ಭಾವನೆ ಬಂತು. ಮುಂದುವರೆದು ಹೌದು. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗೋಸ್ಕರವೇ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು ಸರ್? ಯಾವ ಮನೋಧರ್ಮದಿಂದ ಅವರು ಮುಂದುವರಿದರೆ ಇಲ್ಲಿ ಅವರಿಗೆ ಏಳಿಗೆ ಅನ್ನುವಂಥದ್ದು ದೊರಕಿತು? ಆಟಕ್ಕೆ ಬಂದು ಹೊಟ್ಟೆಪಾಡನ್ನು ಮಾತ್ರ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಆಟದಲ್ಲಿ ಊಟ ಚೆನ್ನಾಗಿರ್ತದೆ. 4 ದಿವಸ ಮಾಡ್ಯಾರು, 8 ದಿವಸ ಮಾಡ್ಯಾರು. ಕಡೆಗೆ ಊಟಕ್ಕಿಂತಲೇ ಆಟಕ್ಕೆ ಸೇರುವವರು ಬಹಳ ದಿವಸ ಅದರಲ್ಲೇ ಆಸಕ್ತಿ ವಹಿಸುವುದಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದಕ್ಕೆ ಸೇರಿದ್ದಾರೆ, ಆ ಯಕ್ಷಗಾನ ಮೇಳದಲ್ಲಿ ಏನು ರಂಗದ ಮೇಲೆ ನಡೀತದೆ, ಕಲಾವಿದ ಏನು ಪ್ರದರ್ಶನ ಮಾಡ್ತಾನೆ ಅದನ್ನು ನೋಡ್ತಾ ತಾನು ಹೀಗೆ ಮಾಡಬೇಕು ಅಂತ ಅವನಿಗೆ ಯೋಚನೆ ಬಂದರೆ, ಹಾಗೆ ಮಾಡಬೇಕಾದ್ರೆ ತಯಾರಾಗಬೇಕು ಅಂತ ಭಾವನೆ ಬಂದರೆ ಅದರಿಂದ ಅವನೊಬ್ಬ ಕಲಾವಿದನಾಗುವುದಕ್ಕೆ ಸಾಧ್ಯ. ಹೌದು, ಅವನು ಕಲಾವಿದನಾಗ್ತಾನೆ, ಯಕ್ಷಗಾನ ಕ್ಷೇತ್ರವನ್ನು ಬೆಳಗಿಸ್ತಾನೆ. ಅದಲ್ಲದೆ ಬರೇ ಹೊಟ್ಟೆಪಾಡು ಅಂತ ಯೋಚನೆ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಉದ್ಯೋಗ ಬೇರೆ ಕಾಣುವ, ಇಲ್ಲಿಂದ ಅಲ್ಲಿಗೆ ಹಾರ್ತಾನೆ. ಅದರಿಂದ ಯಕ್ಷಗಾನಕ್ಕೆ ಹೊಟ್ಟೆಪಾಡಿಗಾಗಿ ಬರುವವರಿಗೆ ಸ್ವಾಗತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅಂದ್ರೆ ನಮಗೆ ಇಂಟ್ರೆಸ್ಟ್ ಇದ್ದು ಆಸಕ್ತಿ ಇದ್ದು ನಾವು ಬಂದ್ರೆ ಒಳ್ಳೇದು. ಹೌದು, ಅವರಿಗೆ ಮಾತ್ರ ಅದು ಕಲಿಯುವ ಆಸಕ್ತಿ ಇರ್ತದೆ. ಇಲ್ಲದಿದ್ರೆ ಓದೋರಿಗೆಲ್ಲ ಬರುದು ಹೋಗುದು ಅಂತ ಮಾಡುವುದಕ್ಕೆ. ಹೌದು ಹೌದು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಿ ಸರ್? ನಾವು ಯಕ್ಷಗಾನವನ್ನು ನೋಡುವಾಗ ಅದು ಗ್ರಾಮೀಣ ಕಲೆಯಾದರೂ ಅದರಲ್ಲಿ ಅನೇಕ ಸಂಪ್ರದಾಯಗಳು, ಅನೇಕ ಮಹತ್ವದ ಆಕರ್ಷಣೀಯ ಅಂಶಗಳು ಇದ್ದು, ಅದನ್ನು ನೋಡ್ತಾ ಇದ್ದಂತ ನಮಗೆ ಇದು ಇವತ್ತು ನಿನ್ನೆದಲ್ಲ, ಬಹಳ ಹಿಂದಿನದ್ದು ಅಂತ ತೋರ್ತಿದ್ದದ್ರ ಜೊತೆಯಲ್ಲಿ ಇದನ್ನು ಉಳಿಸಿ ಬೆಳೆಸಬೇಕಂತ ಜವಾಬ್ದಾರಿಯೂ ಸಹ ಮೇಳಗಳಲ್ಲಿ ಪಾತ್ರ ವಹಿಸುವಂತ ಪಾತ್ರಧಾರಿಗಳಿಗೆ, ಮೇಳ ಕಟ್ಟಿ ನಡೆಸುವಂತ ಯಜಮಾನರುಗಳಿಗೆ, ಮೇಳಕ್ಕೆ ಆಶ್ರಯ ಕೊಡುವಂತ ದೇವಸ್ಥಾನಗಳ ಮುಕ್ತೇಶ್ವರಗಳಿಗೆ ಎಲ್ರಿಗೂ ಸಹ ಇಲ್ಲಿ ಬದ್ಧತೆ ಇರಬೇಕು ಅಂತ ಅನ್ನಿಸ್ತದೆ. ಹಾಗಿದ್ರೆ ಮಾತ್ರ ಯಕ್ಷಗಾನ ಉಳಿಯುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಂತಹ ಪಾರಂಪರಿಕವಾದಂತಹ ಅಂಶಗಳನ್ನೆಲ್ಲ ಗೌರವಿಸುವುದು ಮಾತ್ರ ಅಲ್ಲ, ಅರ್ಥ ಮಾಡಿಕೊಂಡು ರಂಗದಲ್ಲಿ ಅಳವಡಿಸುವುದು ಕಲಾವಿದನ ಕರ್ತವ್ಯ ಅಂತ ಹೇಳಿದ್ರೆ ಯಕ್ಷಗಾನಕ್ಕೊಂದು ಭವಿಷ್ಯ ನಿರ್ಮಾಣ ಆಗುವುದಕ್ಕೆ ಅವಕಾಶ ಇದೆ. ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸೋದರ ಕಲೆಗಳಿಂದ ನಾವು ಪಡ್ಕೊಂಡಿದ್ದೇವೆ. ಈ ಎರವಲು ಬೇಕಿದ್ರೆ ಎಷ್ಟು ಬೇಕು, ಅಥವಾ ಬೇಡ ಅಂತಾದ್ರೆ ಯಾಕೆ ಬೇಡ? ಯಕ್ಷಗಾನದಲ್ಲಿರುವಂತಹ ಉಳಿದ ಕಲಾಂಶಗಳೇನಿದ್ದೇವೆ ಅದು ಏನಿದ್ರು ಎರವಲು ಪಡೆದದ್ದೇನಲ್ಲ, ಅದೆಲ್ಲ ಸೇರಿದಾಗಲೇ ಯಕ್ಷಗಾನ ಅಂತ ಆಗುವುದು. ಯಕ್ಷಗಾನದಲ್ಲಿ ಮಾತುಗಾರಿಕೆಯನ್ನು ಬೆಳೆಸಿದಾಗ ಅದು ತಾಳಮದ್ದಲೆ ಆಯಿತು. ಹಾಡುಗಾರಿಕೆಯನ್ನು ಬೆಳೆಸಿದಾಗ ಅದು ಯಕ್ಷಗಾನದ ಹಾಡುಗಾರಿಕೆ ಅಂತ ಪ್ರತ್ಯೇಕವಾಗಿ ಬೆಳೆಯಿತು. ನೃತ್ಯ ಇತ್ಯಾದಿಗಳನ್ನು ಪ್ರದರ್ಶಿಸುವುದರ ಮೂಲಕವಾಗಿ ಮಾತು ಕಡಿಮೆ ಮಾಡಿ ಕಥಕ್ಕಳಿಯ ಹಾಗೆ ಮಾಡದೆ ಮಾತನ್ನು ಸೇರಿಕೊಂಡು ಮಾಡಿದಾಗ ಆ ಕಥಕ್ಕಳಿಗಿಂತ ನಮ್ಮ ಯಕ್ಷಗಾನ ಒಂದು ತೂಕ ಹೆಚ್ಚು ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಆ ಅನುಭವದ ಮೇಲಿಂದ ನಾವು ಆ ಅಂಶವನ್ನು ಗಮನದಲ್ಲಿಟ್ಟರೆ ಅದರಿಂದ ಖಂಡಿತ ಒಳ್ಳೆಯದಾಗ್ತದೆ. ನಾವು ಇನ್ನೊಬ್ಬರಿಂದ ಪಡೆಯಬೇಕಾದ್ದಲ್ಲ, ಇನ್ನೊಬ್ಬರಿಗೆ ಕೊಡಬೇಕಾದಷ್ಟು ನಮ್ಮ ಹತ್ರ ಉಂಟು ಅಂತ ನಮಗೆ ಭಾವನೆ ಬರಬೇಕು. ಪುರಾಣ ಕಥೆಗಳಿಗೂ ಯಕ್ಷಗಾನ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಹೇಗೆ ಸಮರ್ಥನೀಯ? ಅಂದ್ರೆ ಈಗ ಪ್ರಹ್ಲಾದ ಚರಿತ್ರೆಯನ್ನು ನಾವು ಉದಾಹರಣೆಗೆ ತಗೊಂಡ್ರೆ ಶ್ರೀಮದ್ ಭಾಗವತದ ಕಥೆಗೆ ಅದು ತೀರ ಭಿನ್ನವಾಗಿದೆ. ಅಂದ್ರೆ ಅಲ್ಲಿ ಹರನೆಂದು ಬರೆ, ಏನಂತಲ್ಲಿ ಹರಿ ಎಂದು ಬರೆದೆ ಇತ್ಯಾದಿಗಳನ್ನೆಲ್ಲ ನಾವು ಹೇಗೆ ಸಮರ್ಥಿಸಿಕೊಳ್ಬಹುದು? ಸಾಧಾರಣವಾಗಿ ಪುರಾಣ ಪ್ರಸಂಗ ಅಂತ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯಕ್ಷಗಾನ ಪ್ರಸಂಗಗಳ ನಿರ್ಮಾಣ ಆಗಿದೆ.
ಸರಿ. ಕೆಲವು ಸಲ ಕೆಲವು ಪ್ರಸಂಗಗಳು ಪುರಾಣಕ್ಕಿಂತ ದೂರ ಹೋಗಿ ಪ್ರಸಂಗಕರ್ತ ಯಾರಿದ್ದಾನೆ ಅವನ ಸ್ವೇಚ್ಛೆಯಿಂದ ನಿರ್ಮಾಣ ಆಗಿದೆ. ಆ ಸ್ವೇಚ್ಛೆಯ ಪರಿಣಾಮವಾಗಿ ಪಾತ್ರ ನಿರ್ವಹಣೆ ಮಾಡುವವರಿಗೆ ಹರಿಹರ ಭೇದವನ್ನು ಪ್ರತಿಪಾದಿಸುವಂತ ಅಂಶ ಅಲ್ಲಿ ಕಾಣ್ತದೆ. ವಾಸ್ತವ ಏನಪ್ಪಾ ಅಂತ ಕೇಳಿದ್ರೆ ಅದರಿಂದ ಸಮಾಜದಲ್ಲಿ ಕೆಟ್ಟ ಸಂದೇಶ ಹೋಗದೇ ಇದ್ದಂತ ರೀತಿಯಲ್ಲಿ ಪಾತ್ರ ರೂಪಿಸುವಂತ ಕರ್ತವ್ಯ ಕಲಾವಿದನಿಗಿರ್ತದೆ, ಪದ್ಯ ಹೇಳುವಂತ ಭಾಗವತನಿಗಿರ್ತದೆ. ಆದ್ರಿಂದ ಪ್ರಸಂಗದಲ್ಲಿ ಉಂಟು ಅಂತ ಅಬದ್ಧ ಮಾಡೋದಲ್ಲ, ಪ್ರಸಂಗದಲ್ಲಿ ಇಲ್ಲ ಅಂತ ಬೇಕಾದ್ದನ್ನು ಕೈ ಬಿಡುವುದು ಅಲ್ಲ. ಆ ರೀತಿಯಲ್ಲಿ ಮುಂದುವರೆದಾಗ ಯಕ್ಷಗಾನಕ್ಕೆ ಗೌರವ ಬರ್ತದೆ. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರು ಅಥವಾ ಪಾತ್ರಧಾರಿಗಳು? ಕೆಲವು ಸಲ ಪ್ರಸಂಗಕರ್ತರು, ಬಹಳ ಸಲ ಪಾತ್ರಧಾರಿಗಳು. ರಾವಣನನ್ನು ಒಳ್ಳೆಯವರು ಮಾಡೋದು, ವಾಲಿಯನ್ನು ಮಹಾ ಉತ್ತಮನನ್ನು ಮಾಡೋದು, ಅವರನ್ನು ಮರ್ದಿಸುವುದಕ್ಕೆ ಹೋದಂತ ರಾಮನನ್ನು ಕೆಟ್ಟವನಾಗಿ ಕಳಪೆ ವ್ಯಕ್ತಿಯಾಗಿ ಮಾಡುವುದು, ಇದು ಆಗ ಈಗ ಅಲ್ಲಿ ಇಲ್ಲಿ ಅಪರೂಪಕ್ಕೆ ನಡೀತದೆ. ಏನೋ ಶಾಶ್ವತವಾದ ಪರಿಣಾಮ ಮಾಡಲಿಲ್ಲ. ಮಾತ್ರ ಅಲ್ಲ, ಹಾಗೆ ಮಾಡಿದ್ರಿಂದ ಅದಕ್ಕೆ ದೊಡ್ಡ ಪ್ರೋತ್ಸಾಹ ಸಿಕ್ಕಿದೆ ಅಂತಲೂ ಹೇಳುವುದಕ್ಕಾಗುವುದಿಲ್ಲ. ಕೆಲವೊಂದು ಪಾತ್ರಧಾರಿಗಳು ಅವರದ್ದಾದಂತಹ ಪ್ರತಿಭೆಯನ್ನು ಈ ರೀತಿಯಲ್ಲಿ ವಿನಿಯೋಗಿಸಿದಾಗ ಜನರು ಅದನ್ನು ಚಿಂತಿಸುವುದಕ್ಕೆ ಒಂದು ಅವಕಾಶ ಆಗಿದೆ. ಆ ರೀತಿ ನಾವು ತಿಳ್ಕೊಳ್ಬೇಕು. ಮತ್ತು ಅದು ಅದಕ್ಕೆ ಸೀಮಿತ, ಪಾತ್ರಧಾರಿಗೆ ಅವನ್ವಯಿಸಿದ ಪಾತ್ರಕ್ಕೆ ಸೀಮಿತ ಹೊರತು ಒರಿಜಿನಲ್ ರಾಮ ಯಾರಿದ್ದಾನೆ, ರಾವಣ ಯಾರಿದ್ದಾನೆ, ಅವರ ಸ್ವಭಾವ ಏನಿತ್ತು ಅದಕ್ಕಿಂತ ಭಿನ್ನವಾಗಿ ನಾವು ಮಾಡಬಾರದು ಅನ್ನೋದನ್ನ. ಪ್ರಸಂಗದಲ್ಲೇ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾಲೋಪವಾಗದಂತೆ ಬಿಟ್ಟರೆ ಅದು ಕವಿಗೆ ಮಾಡಿದ ಅಪಚಾರ ಎಂದಾಗುತ್ತದೆ. ಈಗ ಉದಾಹರಣೆಗೆ ಗುರುಪತ್ನಿಯನ್ನು ಮೋಹಿಸುವ ಶಿಷ್ಯನ ಕಥೆ, ಅದು ಪುರಾಣದ್ದೇ ಆದರೂ ಕೂಡ ಅದನ್ನು ಹೆಚ್ಚು ಮುಜುಗರ ತರುವಂತೆ ಕೆಲವೊಮ್ಮೆ ವ್ಯಕ್ತ ಆಗ್ತದೆ. ಪಾತ್ರಧಾರಿಗೆ ಬಹಳ ಜವಾಬ್ದಾರಿ ಇದೆ. ತಾನು ಏನು ಮಾಡ್ತಾ ಇದ್ದೇನೆ ಅದನ್ನು ಅವನು ಮೊದಲು ತಿಳ್ಕೊಳ್ಬೇಕು. ನಾನು ಸಮಾಜಕ್ಕೆ ಕೊಡುವುದು ಕೆಟ್ಟದ್ದನ್ನು ಮಾಡುವುದಕ್ಕಲ್ಲ, ಸಮಾಜವನ್ನು ತಿದ್ದುವುದಕ್ಕೆ, ಸಂಸ್ಕಾರವನ್ನು ಕೊಡುವುದಕ್ಕೆ ಅಂತ ಯೋಚನೆ ಆದ್ರೆ ಅಂತಹ ಅಬದ್ಧ ಅಶ್ಲೀಲ ರಂಗಗಳನ್ನು ಕೈ ಬಿಡುವುದಕ್ಕೆ ಸಾಧ್ಯ. ಒಂದು ವೇಳೆ ಆ ರಂಗವನ್ನು ಹೇಳುವಾಗ, ಸಮರ್ಥಿಸುವಾಗ, ಅದನ್ನು ಪಾತ್ರಕ್ಕೆ ಅಳವಡಿಸುವಾಗ ಹೆಚ್ಚು ಜಾಗೃತಿ ವಹಿಸುವುದಕ್ಕೆ ಸಾಧ್ಯ. ನನ್ನನ್ನು ಕೇಳಿದ್ರೆ ಆತರ ಜಾಗರೂಕತೆ ಕಲಾವಿದನ ಜವಾಬ್ದಾರಿ. ಆ ರೀತಿ ಜಾಗರೂಕತೆಯನ್ನು ಪ್ರಚೋದಿಸುವಂಥದ್ದು ಭಾಗವತನದ್ದು ಜವಾಬ್ದಾರಿ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪುರಾಣ ಸ್ವಭಾವವುಳ್ಳ, ಪುರಾಣದ್ದು ಅಂತ ಅನಿಸುವಂತಹ ಪ್ರಸಂಗಗಳು ಯಕ್ಷಗಾನಕ್ಕೆ ಮಾರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ರಂಜನೆಯ ಜೊತೆಯಲ್ಲಿ ಸಂದೇಶವನ್ನು ನೀಡುವಂತಹ ಕಥೆ ಪುರಾಣೇತರವಾದರೂ ಸಹ ಸ್ವೀಕಾರ್ಯ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಈಗ ಅಂಥದ್ದು ಬಹಳ ನಡೆದದೆ. ಯಾವುದೋ ಪುರಾಣದಲ್ಲಿದ್ದಂಥ ಕಥೆ ಅಲ್ಲ, ಯಾರೋ ಹೇಳಿ ಪುರಾಣದಲ್ಲಿ ಉಂಟು ಅಂತ ಹೇಳಿದಂಥ ಕಥೆ ಅಲ್ಲ. ಅಂಥ ಕಥೆಗಳಿಗೂ ಸಹ ರಂಗದ ಮೇಲೆ ಜೀವ ಕೊಡುವುದಕ್ಕೆ ಅವಕಾಶ ಉಂಟು. ಮಾತ್ರ ಅಲ್ಲ, ಜೀವ ಕೊಟ್ಟು ಅದನ್ನು ಒಳ್ಳೇದು ಮಾಡಿದವರಿದ್ದಾರೆ. ಅದು ದೋಷ ಅಲ್ಲ. ದೋಷ ಆಗುವುದಿಲ್ಲ ಅಂತ ಕೇಳಿದ್ರೆ ಪುರಾಣಗಳಿಗೆ ಅಪಚಾರ ಆಗಿ ಅಂತಹ ಹೆಸರಿನ ಅಥವಾ ಅಂತಹ ಭಾವನೆ ಪಾತ್ರವನ್ನು ತೋಚಿದ ಹಾಗೆ ಮಾಡುವಂತಹ ಕೆಲಸ ಮಾಡಿದರೆ ಅದು ತಪ್ಪಾಗ್ತದೆ. ಅದರಿಂದ ಯಕ್ಷಗಾನಕ್ಕೆ, ಸಮಾಜಕ್ಕೆ ಕೆಟ್ಟದ್ದಾಗ್ತದೆ. ಕಲಾವಿದನಿಗೆ ಈ ಪ್ರಜ್ಞೆ ಇದ್ದರೆ ಪ್ರಸಂಗ ಯಾವುದೋ ಕಥೆಯನ್ನು ಆರಿಸಿ ಬರೆಯುವಂತಹ ವ್ಯಕ್ತಿಗೂ ಸಹ ಅದು ಜಾನಪದೀಯ ಇರ್ಬೋದು, ಐತಿಹಾಸಿಕ ಇರ್ಬೋದು, ಯಾವುದಾದ್ರೂ ಅದನ್ನು ಸಹ ಬಳಸಿಕೊಳ್ಳುವುದಕ್ಕೆ ಹೊರಳುವಾಗ ತನ್ನ ಪಾತ್ರವನ್ನು ಅಥವಾ ತನ್ನ ವ್ಯಾಪ್ತಿಯನ್ನು ತಿಳ್ಕೊಂಡು ಮುಂದುವರಿಬೇಕು. ಒಡ್ಡೋಲಗ ಕ್ರಮಗಳು ಮಾಯವಾಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದನೇದಾಗಿ ಹೆಚ್ಚು ಜನರಿಗೆ ಆಟಕ್ಕೆ ಬಂದ ಕೂಡಲೇ ಕಥೆ ಆರಂಭ ಆಗಲಿ ಅಂತ ಹೇಳುವಂಥ ಒಂದು ಧಾವಂತ ಇರ್ತದೆ. ಆದರೆ ಯಕ್ಷಗಾನಕ್ಕೆ ನೃತ್ಯ ವೇಷ, ಮುಖ್ಯಸ್ತ್ರೀ ವೇಷ, ಬೇರೆ ಬೇರೆ ಆ ಸಾಂಪ್ರದಾಯಿಕ ಪೂರ್ವರಂಗ ಏನಿದೆ ಅದು ಅತ್ಯಂತ ಅಗತ್ಯ. ಅದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಆ ಪಾತ್ರವನ್ನು ವಹಿಸುವಂಥ ಕಲಾವಿದ ಸ್ವತಂತ್ರವಾಗಿ ತನ್ನನ್ನು ರೂಪಿಸಿಕೊಳ್ಳುವುದಕ್ಕೆ ರಂಗಸ್ಥಳದಲ್ಲಿ ಅವನಿಗೆ ಅವಕಾಶ ಆಗ್ತದೆ. ಆ ಅವಕಾಶವನ್ನು ಅವನಿಗೆ ಕೊಡದೇ ಇದ್ದರೆ ನಾವು ನಮ್ಮ ರಂಗದ ರಂಜನೆಯ ಕಾರ್ಯಕ್ರಮ ಮಾಡಿದರೆ ಮುಗಿಯಿತು, ಅದು ನಮಗೆ ಸಂಬಂಧ ಅಲ್ಲ ಅಂತ ಯೋಚನೆ ಮಾಡಿದರೆ ಮೂಲ ಕಲೆಗೆ, ಯಕ್ಷಗಾನಕ್ಕೆ ಅಪಚಾರ ಮಾಡಿದ ಹಾಗಾಗ್ತದೆ. ಹಾಗಾಗದೆ ಇರಬೇಕಾದರೆ ಆ ಕಡೆಗೂ ಗಮನ ಹರಿಸಬೇಕು. ಈಗ ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಏನೆಲ್ಲ ಮಾಡಬಹುದು, ಕ್ರಮಗಳನ್ನು ಕೈಗೊಳ್ಳಬಹುದು? ಸಾಧಾರಣ ಸಭಾ ಪ್ರವೇಶ, ಸಭಾ ಕಲಾಶ ಇತ್ಯಾದಿ ಕಾರ್ಯಕ್ರಮಗಳಿರ್ತವೆ. ಅದೆಲ್ಲ ಈಗ ಹೆಚ್ಚಿನ ಮೇಳಗಳಲ್ಲಿ ಇದ್ದಾವೆ. ಅಲ್ಲಿ ಪುನಃ ಬಂದಿದೆ. ಅನೇಕ ಮೇಳಗಳ ಯಜಮಾನರುಗಳು, ಕಲಾಸಕ್ತ ಬಂಧುಗಳು, ಯಕ್ಷಗಾನ ಕಲಾ ಸಂಘಗಳು ಇವರೆಲ್ಲ ಆ ಸಾಂಪ್ರದಾಯಿಕ ವ್ಯವಸ್ಥೆ ಏನಿದೆಯೋ ಅದನ್ನು ಉಳಿಸಬೇಕು ಅಂತ ಬೊಬ್ಬೆ ಹೊಡಿತಾರೆ.
ಲೇಖನ ಬರೀತಾರೆ, ಕೆಲವರನ್ನು ಒತ್ತಡ ತಂದು ಆ ಥರ ಮಾಡುವುದಕ್ಕೆ ತಾವು ಸಹಕಾರಿಗಳಾಗ್ತಾರೆ. ಇದರಿಂದಾಗಿ ಇವತ್ತು ಅಂತಹ ದೊಡ್ಡ ಅಪಾಯ ಬಂದದ್ದು ಈಗ ಕಡಿಮೆ ಆಗಿದೆ. ನಿಧಾನವಾಗಿ ಅದು ಸರಿ ಹೋಗಬೇಕು. ಸಂಗೀತದ ಆಲಾಪನೆ, ಅತೀ ಉದ್ದ ಉದ್ದ ಪದಗಳು ಯಕ್ಷಗಾನಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದು? ನಾನು ಸಂಗೀತಜ್ಞ ಅಲ್ಲ, ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಒಂದು ಜವಾಬ್ದಾರಿಯನ್ನು ವಹಿಸಿ ಉತ್ತರ ಕೊಡಬೇಕಾಗ್ತದೆ. ಯಾವನೇ ಭಾಗವತ ರಂಗಸ್ಥಳದಲ್ಲಿ ನೃತ್ಯ, ಸಾಹಿತ್ಯ, ಅಭಿನಯ, ವೇಷಗಾರಿಕೆ ಈ ನಾಲ್ಕರ ಜೊತೆಯಲ್ಲಿರುವಂತಹ ಹಾಡುಗಾರಿಕೆ ಏನಿದೆಯೋ ಅದನ್ನು ಹದಗೊಳಿಸಿ ಹದವಾಗಿ ಎಷ್ಟು ಬೇಕೋ ಅಷ್ಟು ಬಳಸಿದಾಗ ಅದು ಒಂದೊಳ್ಳೆಯ ರಸಪಾಕ ಆಗ್ತದೆ. ಅದು ಬಿಟ್ಟು ಹಾಡುಗಾರಿಕೆ ಸಾಧಾರಣ ಸಂಗೀತ ಕಚೇರಿಯ ತಮ್ಮನವಣ್ಣನೂ ಆಗಿಬಿಟ್ರೆ ಈ ಪಾತ್ರಧಾರಿ ಏನು ಮಾಡಬೇಕೋ ತಿಳಿಯದೆ ಕಂಗಾಲಾಗುವ ಸ್ಥಿತಿ ಬರ್ತದೆ. ನೃತ್ಯಕ್ಕಾದ್ರೂ ಒಂದು ಇತಿಮಿತಿ ಇದೆ. ಕುಣಿಬೇಕು, ಅಭಿನಯಿಸಬೇಕು, ಆಮೇಲೆ ಅರ್ಥ ಹೇಳಬೇಕು. ಈ ಪದ್ಯ ಉದ್ದ ಆದರೆ ಎಷ್ಟು ಅಂತ ಕುಣಿದಾನು, ಎಷ್ಟು ಅಂತ ಅಭಿನಯಿಸ್ಯಾನು, ಕಡೆಗೆ ಅರ್ಥ ಹೇಳುವ ಹೊತ್ತಿಗೆ ಅವನು ಸುಸ್ತಾಗಿರ್ತಾನೆ. ಅದರಿಂದ ರಂಗದ ಮೇಲೆ, ಪಾತ್ರಧಾರಿಯ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆದ್ರಿಂದ ಹಿಂದಿನ ಕಾಲದಲ್ಲಿ ನಮ್ಮ ಭಾಗವತರುಗಳೆಲ್ಲ ಎಷ್ಟು ಸಮಯ ಉಪಯೋಗ ಮಾಡ್ತಿದ್ರು ಒಂದು ಪದ್ಯಕ್ಕೆ, ಅಷ್ಟನ್ನೇ ಉಪಯೋಗ ಮಾಡುವುದು ಮುಖ್ಯ ಆಗ್ತದೆ. ಇದು ಹೇಳುವಾಗ ಮಾತಿನ ಬಗ್ಗೆ ಒಂದು ವಾಕ್ಯ ಹೇಳಿದ್ರೆ ತಪ್ಪಿಲ್ಲ. ಮಾತುಗಾರರು ಸಹ ಭಾಗವತರು ಹೇಳುವ ಪದ್ಯಕ್ಕಿಂತ 10 ಪಟ್ಟು ಉದ್ದಕ್ಕೆ ಮಾತಾಡ್ತಾ ಹೋದ್ರೆ ಭಾಗವತರಿಗೂ ಆ ಸ್ಫೂರ್ತಿ ಉಳಿಯುವುದಿಲ್ಲ. ಇದು ಒಟ್ಟಂಗ ಅಂದದಲ್ಲಿ ಎಲ್ಲ ಭಾವವನ್ನು, ಭಾಗಗಳನ್ನು ಸೇರಿಸಿದಂತ ಒಂದು ಸಮಷ್ಟಿ ಕಲೆ ಇದು. ಇದರ ಸೌಂದರ್ಯ ಉಳಿಸುವುದಕ್ಕೆ ಪ್ರತಿಯೊಬ್ಬರೂ ಮನಸ್ಸು ಮಾಡಿ, ಚಿಂತನೆ ಮಾಡಿ, ಹೀಗಿದ್ರೆ ತಪ್ಪಾಗ್ತದೆ, ಹೀಗಿದ್ರೆ ಮಾತ್ರ ಸರಿಯಾಗ್ತದೆ ಅಂತ ಮನಗಂಡು ಮುಂದುವರೆದರೆ ಯಕ್ಷಗಾನಕ್ಕೆ ಶೋಭೆ ಹೆಚ್ಚು. ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ ಒಂದು ಹೊಸ ಆಯಾಮದೊಂದಿಗೆ. ಇದಕ್ಕೆ ನೀವೇನಂತೀರಿ? ಆಕರ್ಷಿಸಲ್ಪಟ್ಟಿದೆ ಅಂತ ನೀವು ಹೇಳ್ಬೋದು. ಊರಲ್ಲಿ ಯಕ್ಷಗಾನ ಸಂಘಗಳಿದ್ದಾವೆ, ಮಕ್ಕಳು ನಾಟ್ಯಗಳಿದ್ದಾರೆ, ವಾರ್ಷಿಕೋತ್ಸವದಲ್ಲಿ ವೇಷ ಮಾಡ್ತಾರೆ. ಇದರಿಂದ ಸಮಗ್ರ ಯಕ್ಷಗಾನ ರಂಗಕ್ಕೆ ಪ್ರಯೋಜನ ಆಗಿದೆ ಅಂತ ಹೇಳುವ ಸ್ಥಿತಿ ಇಲ್ಲ. ಎಷ್ಟೋ ಮೇಳಗಳಲ್ಲಿ ನಿತ್ಯ ವೇಷಕ್ಕೆ ಜನ ಇಲ್ಲ. ಪೀಠಿಕೆ ವೇಷದಲ್ಲೇ ಕಥೆ ಶುರು ಮಾಡುವಂತಹ ದುರಂತ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಯಕ್ಷಗಾನವನ್ನು ಕಂಡು ಮೆಚ್ಚಿ ಅದರ ಆಕರ್ಷಣೆಗೆ ಒಳಗಾಗಿ ಅಲ್ಲಿ ನಾನು ಭವಿಷ್ಯವನ್ನು ಕಾಣಬಲ್ಲೆ, ನಾನು ಅದರಿಂದ ಬದುಕಬಲ್ಲೆ ಅಂತ ಯೋಚನೆ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಒಬ್ಬ ವೇಷಧಾರಿ ತನ್ನ ಮಗನನ್ನು ಯಕ್ಷಗಾನಕ್ಕೆ ಕಳಿಸೋದಿಲ್ಲ. ಯಾಕೆಂದ್ರೆ ಮಗ ಆ ಕಷ್ಟ ನನಗೆ ಮಾತ್ರ ಸಾಕು, ನಿನಗೆ ಬೇಡ ಅಂತ ಅವ ಹೇಳ್ತಾನೆ. ಊರಿನಲ್ಲಿ ಒಬ್ಬರನ್ನು ಕೇಳಿದ ಬೇರೆ ಏನಾದರೂ ಮಾಡು ಮಾರಾಯ, ನಿದ್ರೆ ಬಿಟ್ಟು ಆಗುವಂಥ ಕೆಲಸವಾದು ಅಂತ ಅಲ್ಲಿಯೂ ಆಕ್ಷೇಪ ಬಂದರೆ ಈ ಉತ್ಸಾಹದಿಂದ ಮುಂದುವರಿಯುವಂಥ ಯುವ ಪೀಳಿಗೆ ಏನಿದೆ ಅದು ಯಕ್ಷಗಾನದಿಂದ ದೂರ ಆಗುವುದು ಸಹಜ. ಆದರೆ ಯಕ್ಷಗಾನಕ್ಕೆ ಈಗ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಊರಿನ ತಾಳಮದ್ದಲೆ ಸಂಘಗಳಲ್ಲಿ, ಭಜನಾ ಸಂಘಗಳಲ್ಲಿ ಅವಕಾಶ ಇರುವುದನ್ನು ಕಂಡ್ರೆ ನಿಧಾನವಾಗಿ ಆದರೂ ಯಕ್ಷಗಾನಕ್ಕೆ ಭವಿಷ್ಯ ಇದೆ. ಆದರೆ ಅದರಿಂದಲೇ ಬದುಕುತ್ತೇನೆ ಅಂತ ಹೇಳುತ್ತಾ ಬರುವಂಥ ಯಕ್ಷಗಾನವನ್ನು ಶಾಸ್ತ್ರೀಯವಾಗಿ ಪೂರ್ವದಿಂದ ತೊಡಗಿ ನಿತ್ಯವೇಷ, ಬುಂಡುವೇಷ, ಸ್ತ್ರೀವೇಷ, ಪೀಠಿಕೆ ವೇಷ, ಎದುರು ವೇಷ ಈ ಹಂತಗಳನ್ನೆಲ್ಲ ಸಾರಿ ಅಥವಾ ಮೀರಿ ನಿಲ್ಲುವುದಕ್ಕೆ ಬೇಕಾದ ಅಧ್ಯಯನಕ್ಕೆ ಕಲಾವಿದರು ತಯಾರಾಗದೇ ಇದ್ದರೆ ಭವಿಷ್ಯ ಇಲ್ಲ. ಆಗಬೇಕು ಅಂತ ನಮ್ಮ ಒತ್ತಡ ಇದೆ. ಆಗುವುದೇ ಸರಿ. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ಕವಿ ಪ್ರಸಂಗ ರಚನೆ ಮಾಡ್ತಾನೆ, ಅವನಿಗೊಂದು ಸ್ವಪ್ನ ಇರ್ತದೆ ಇಂಥ ಪಾತ್ರ ಹೀಗಿರ್ಬೇಕು ಅಂತ. ಆದ್ರೆ ಅವ ಹೇಳಿದ್ದಕ್ಕೆ ಸರಿಯಾಗಿ ಅಥವಾ ಅವನ ಸ್ವಪ್ನಕ್ಕೆ ಸರಿಯಾಗಿ ಕಲಾವಿದರು ನಡೀತಾರೆ ಅಂತ ಹೇಳಲಿಕ್ಕೇನು ಸಾಧ್ಯ ಇಲ್ಲ. ಅವ್ರದ್ದು ಅವರಷ್ಟಕ್ಕೆ ಇರ್ತದೆ. ಆದ್ರಿಂದ ಜವಾಬ್ದಾರಿ ಏನಾದರೂ ಹೆಚ್ಚಿಗೆ ಅಂತ ಹೇಳಿದರೆ ಭಾಗವತರಿಗೆ. ಹಿಂದಿನ ಭಾಗವತರುಗಳು ಆಟದ ರಂಗಸ್ಥಳಕ್ಕೆ ಹೋಗಿ ಅವರು ಬೆಳಗೊರೆಗೆ ಪದ್ಯ ಹೇಳಬೇಕಾದ್ರೆ ರಂಗಸ್ಥಳದ ಹಿಂದುಗಡೆ ಚೌಕಿಯಲ್ಲಿ ಕೂತು ಕಲಾವಿದರಿಗೆ ನನಗೆ ಇಂತಿಷ್ಟು ಪದ್ಯ, ಈ ರೀತಿ ಪ್ರವೇಶ ಇದೆ, ಕಥೆಯ ನಡೆ ಹೀಗಿದೆ, ಇದನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಈಗಿನ ಭಾಗವತರು ತರವಟಿರ್ತಾರೆ. ಕಲಾವಿದರಿಗೂ ಅವರಿಗೆ ಪ್ರಾಯದ ವ್ಯತ್ಯಾಸ ಇಲ್ಲ, ತಿರುಗಾಟದ ಅನುಭವದ ವ್ಯತ್ಯಾಸವೂ ಅಷ್ಟಕ್ಕಷ್ಟೇ. ಆದ್ರಿಂದ ಅವರಿಂದ ಬಹಳ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಇದ್ದರೂ ಸಹ ಹಿಂದಿನ ಸಂಪ್ರದಾಯದ ಪ್ರಕಾರ ಪ್ರಸಂಗದ ಹೆಸರಿಗೆ ಭಾಗವತನೇ ಕಾರಣ ಅನ್ನೋದರಲ್ಲಿ ಪೂರ್ಣ ಸತ್ಯ ಇದೆ. ಕಷ್ಟಪಟ್ಟಾದರೂ ಭಾಗವತ ಅದನ್ನು ತಿಳ್ಕೊಳ್ಬೇಕು. ವೇಷಧಾರಿ ಆ ಸ್ಥಾನದ ಪಾವಿತ್ರ್ಯವನ್ನು, ಮಹತ್ವವನ್ನು ತಿಳಿದುಕೊಂಡು ಪಾತ್ರ ನಿರ್ವಹಣೆ ಮಾಡಬೇಕು. ಆಗ ಸಮಗ್ರ ಸೌಂದರ್ಯ ಸಿದ್ಧ ಆಗುತ್ತೆ. ಈ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಬೇಡವಾ?
ಒಂದು ಕಾಲದಲ್ಲಿ ಬೇಕೋ ಬೇಡೋ ಅಂತ ಕೇಳಲಿಕ್ಕೆ ಯಕ್ಷಗಾನವನ್ನು ನೋಡೋದಕ್ಕೆ ಬರ್ತಾ ಇದ್ದವರು ನೋಡಿ ಎದ್ದುಕೊಂಡು ಹೋಗ್ತಿದ್ರು ಹೊರತು ಇದು ನಮ್ಮ ಕಲೆ, ಇದಕ್ಕೆ ಸಂಬಂಧಪಟ್ಟು ನಮ್ಮದು ಅಂಗತ್ವ ಇರಬೇಕು ಅಂತ ಯೋಚನೆ ಮಾಡುವಂಥ ಸ್ಥಿತಿ ಏನಿಲ್ಲ. ಈಗ ಹಾಗಿಲ್ಲ. ಯಕ್ಷಗಾನವನ್ನು ಎಲ್ಲರೂ ಪ್ರೀತಿಸ್ತಾರೆ. ಯಕ್ಷಗಾನ ನಮ್ಮದು ಅಂತ ಹೇಳ್ಕೊಂಡು ಅಭಿಮಾನ ಪಡ್ತಾರೆ. ಆ ಕಡೆ ಕಥಕಳಿ ಇರ್ಬೋದು, ಈ ಕಡೆ ಭರತನಾಟ್ಯ ಇರ್ಬೋದು, ಆ ಕಡೆ ಒಡಿಸ್ಸಿ ಇರ್ಬೋದು. ಈ ಕಲಾ ಪ್ರಕಾರಗಳಿಗಿಂತ ನಾವು ಯಾವುದೇ ರೀತಿಯಲ್ಲಿ ಕಡಿಮೆ ಅಲ್ಲ ಅಂತ ಯೋಚನೆ ಮಾಡಿದಾಗ ಇದನ್ನು ಉಳಿಸಿ ಬೆಳೆಸುವುದಕ್ಕೆ ಪ್ರತಿಯೊಬ್ಬರು ಕಟಿಬದ್ಧರಾಗಬೇಕಾದ ಅವಶ್ಯಕತೆ ಇದೆ. ಅವರು ಮುಂದುವರಿಬೇಕು, ಪ್ರೋತ್ಸಾಹ ಕೊಡಬೇಕು. ಆ ಜವಾಬ್ದಾರಿಯನ್ನು ಅವರೆಲ್ಲರೂ ವಹಿಸಿಕೊಂಡಾಗ ಮಾತ್ರ ಅದರಿಂದ ಸಮಗ್ರ ಯಕ್ಷಗಾನಕ್ಕೆ ಪರಿಣಾಮಕಾರಿ ಪ್ರಯೋಜನ. ಅಲ್ಲದೆ ಇದಕ್ಕೆ ವಿಮರ್ಶೆ ಅನ್ನುವಂಥದ್ದು ಬೇಕಾ ಪ್ರದರ್ಶನಗಳಿಗೆ? ವಿಮರ್ಶೆ ಬೇಕು, ಆದರೆ ಯಾರು ವಿಮರ್ಶೆ ಮಾಡ್ತಾನೆ ಅವನಿಗೆ ಅದರ ಪ್ರಜ್ಞೆ ಇರಬೇಕು. ಒಟ್ಟು 10 ರೂಪಾಯಿ 50 ರೂಪಾಯಿ ಟಿಕೆಟ್ ಕೊಟ್ಟು ಬಂದವನು ಅರ್ಧ ನಿದ್ರೆ ಅರ್ಧ ಎಚ್ಚರದಲ್ಲಿ ಆಟ ನೋಡಿ ಮನದಿ ವಿಮರ್ಶೆ ಮಾಡಿದರೆ ಆ ವಿಮರ್ಶೆ ಸ್ವೀಕಾರ ಆಗುವುದಿಲ್ಲ. ಅವನು ಸಮಗ್ರವಾಗಿ ಯಕ್ಷಗಾನವನ್ನು ನೋಡಿ ಬೆಳವರಿಗೆ ಕೂತು ಕಡೆಗೂ ಅವನ ಮನಸ್ಸಿಗೆ ಸಮಾಧಾನ ಆಗದಿದ್ದರೆ ಆ ಹೇಳುವ ಹಕ್ಕು, ವಿಮರ್ಶೆ ಹಕ್ಕು ಅವನದ್ದೇ ಆಗಿರ್ತದೆ. ಅವನು ಹೇಳ್ಬೋದು, ಪಾತ್ರಧಾರಿ ಅದನ್ನು ಅದೇ ದೃಷ್ಟಿಯಿಂದ ನನ್ನನ್ನೇನು ಟೀಕೆ ಮಾಡೋದು, ಇವನಿಗೆ ಮಹಾ ಏನು ಗೊತ್ತಿದೆ ಅಂತಲ್ಲ. ಅವರ ಉದ್ದೇಶ ಇದು ಸ್ಪಷ್ಟ ಇದೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ನನ್ನ ಆಸಕ್ತಿ, ನನ್ನ ವ್ಯವಹಾರ ವ್ಯವಸ್ಥೆ ಏನಿದೆಯೋ ಹಾಗೆ ಅವರಿಗೂ ಸಹ ಆಸಕ್ತಿ, ಅದರ ಕುರಿತಾದಂತಹ ವಿಶೇಷವಾದಂತಹ ಪ್ರಜ್ಞೆ ಇದು ಇದೆ ಅಂತ ತಿಳ್ಕೊಂಡಾಗ ಒಂದು ಸಮನ್ವಯ ಸಿದ್ಧ ಆಗ್ತದೆ. ವಿಮರ್ಶೆಗೆ ಸ್ವಾಗತ ಆಗುತ್ತೆ. ಈ ಬ್ಯಾಂಡ್ ಸೆಟ್, ಸಿಡಿಮೆದ್ದು, ರಂಗಸ್ಥಳದ ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಯಕ್ಷಗಾನಕ್ಕೆ ಅನಿವಾರ್ಯವೇ ಮತ್ತು ಅವಶ್ಯಕ ಉಂಟಾ? ಅದು ಯಕ್ಷಗಾನದ ದುರಂತ. ಆಟ ಆಡಿಸುವರ ಹತ್ರ ಹಣ ಇದೆ, ಊರಿನಲ್ಲಿ ಬ್ಯಾಂಡಿನವರು ಇದ್ದಾರೆ, ರಂಗಸ್ಥಳವನ್ನು ಹಿಡಿದು ಎಲ್ಲ ವಸ್ತುಗಳನ್ನು ಬಾಡಿಗೆ ಕೊಡೋರಿದ್ದಾರೆ. ವರ್ಷಕ್ಕೊಂದು ಆಟ, ಹರಿಕೆ ಆಟ ಅಂತ ಮಾಡುವಂಥ ಸಂಪ್ರದಾಯ ಇಟ್ಟುಕೊಂಡವ ಆಟ ಬೆಳಗುವರೆಗೆ ನೋಡಿದನು. ಆಟದಲ್ಲಿ ಈ ಬ್ಯಾಂಡು, ಸಿಡಿಮದ್ದು ಇದರಿಂದ ಎಷ್ಟು ಕೆಟ್ಟದ್ದಾಗ್ತದೆ ಅಂತ ಅವ ನೋಡುವುದಿಲ್ಲ. ಗಡದ್ದು ಮಾಡೋದು ಒಂದೇ ಇರೋದು. ಗಡದ್ದು ಅಂದ್ರೆ ಏನು ಅಂತ ಅವನಿಗೆ ಗೊತ್ತಿಲ್ಲ ನನಗೆ. ಆದ್ದರಿಂದ ಈ ಅನರ್ಥ, ಈ ಪ್ರಶ್ನೆ ಎಲ್ಲ ಹುಟ್ಟಿಕೊಡ್ಬೇಕು. ನಮ್ಮನ್ನು ಕೇಳಿದರೆ ಯಕ್ಷಗಾನ ಆಟ ರಾತ್ರಿ ಬೆಳಗುವರೆಗೆ ಚಂದ ನೋಡಬೇಕು ಅಂತಂದರೆ ಈ ಅಧ್ವಾನಗಳೆಲ್ಲ ಇರಬಾರ್ದು. ಅದನ್ನು ಕಳಚಿ ಹಾಕೋದು ಒಳ್ಳೆಯದು. ಹೆಣ್ಣು ಮಕ್ಕಳ ಯಕ್ಷಗಾನ ಅಥವಾ ಮಕ್ಕಳ ಯಕ್ಷಗಾನಗಳು ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸುವವರ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು? ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸೋದು ಅಂತಂದರೆ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಸಾಧಾರಣವಾಗಿ ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕಾರ ಮಾಡುವವರಿಗಿಂತ ಈ ಅಪರೂಪಕ್ಕೆ ಒಂದು ಪಾತ್ರ ವಹಿಸ್ತಾರಲ್ಲ, ಅವರು ಯಕ್ಷಗಾನದ ಪರಂಪರೆಯಲ್ಲಿ ಮುಂದಿನ ದಿನಗಳಲ್ಲಿ ತಮಗೂ ಒಂದು ಸ್ಥಾನಮಾನ ಇದೆ ಅಂತ ಯೋಚನೆ ಮಾಡಿದರೆ, ಆ ರೀತಿಯಾದಂಥ ಪ್ರದರ್ಶನ ನೀಡಿದರೆ ಅದನ್ನು ಸ್ವಾಗತಿಸಬೇಕು. ನಾನು ಆಗಲೇ ಹೇಳಿದಾಗೆ ಶಾಲೆ ಕಾಲೇಜುಗಳಲ್ಲಿ ಅಥವಾ ಯಕ್ಷಗಾನ ಶಾಲೆಗಳಲ್ಲಿ ನೃತ್ಯ ಕೆಲಸ ಮೇಳಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆದಾಗ ಈ ಥರದ ಪ್ರತ್ಯೇಕವಾದಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಳ ಇರ್ಬೋದು, ಮಕ್ಕಳ ಮೇಳ ಇರ್ಬೋದು, ಪದವೀಧರರ ಮೇಳ ಇರ್ಬೋದು, ಇದೆಲ್ಲವೂ ಸಹ ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ಉಪಕಾರವನ್ನು ಮಾಡುತ್ತದೆ. ಆದ್ದರಿಂದ ಅಂಥವನ್ನು ಸ್ವಾಗತಿಸಬಹುದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಯಕ್ಷಗಾನಕ್ಕೆ ಹಿಂದೆ ಇದ್ದ ಹಾಗೆ ಟಿಕೆಟ್ ಕೊಟ್ಟು ಜನ ಬರೋದು ಕಡಿಮೆ ಆಗಿದೆ. ಟಿವಿ ಅಂತ ಮಾಧ್ಯಮ ಬಂದ ಮೇಲೆ ಮನೆಯಲ್ಲಿ ಕೂತ್ಕೊಂಡೇ ಸಾಮಾಜಿಕ ವ್ಯವಸ್ಥೆ ಕೆಟ್ಟಿರೋದ್ರಿಂದ ರಾತ್ರಿ ಬೆಳಗ್ಗೆ ಮಾಡುವಂಥ ಜನರಿಗೆ ಯಕ್ಷಗಾನಕ್ಕೆ ಹರಕೆ ಆಟ ಆದ್ರೇನು, ಮತ್ತೊಂದು ಆಟ ಆದ್ರೇನು ಅಂತ ಯೋಚಿಸುವಂಥ ಸ್ಥಿತಿ ಇದೆ. ಏನಿದ್ರೂ ಸಹ ಹರಕೆ ಆಟ ಅಂತ ಒಂದು ಇರುವುದು ಎಷ್ಟು ಮಾತ್ರಕ್ಕೂ ಒಳ್ಳೆಯದು. ಯಾಕೆಂದರೆ ಒಂದು ದೇವಸ್ಥಾನದಿಂದ ಒಂದು ಮೇಳ ಹೊರಟ್ರೆ ದೇವರ ಭಕ್ತರಿಗೂ ದೇವಭಕ್ತಿಯ ಸಂಸ್ಕಾರ ಬರ್ತದೆ. ಇದು ದೇವರ ಮೇಳ ಅಂತ ಭಾವನೆ ಬರ್ತದೆ. ಅದರಿಂದ ಪರಿಣಾಮವಾಗಿ ಅವ ರಾತ್ರಿ ಬೆಳಗುವರೆಗೆ ಭಕ್ತಿಯಿಂದ ಆಟ ನೋಡೋದು ಬೇರೆ ಮನೋರಂಜನೆಗಾಗಿ ಮಾತ್ರ ಅಲ್ಲ, ಇದು ದೇವರ ಆಟ ಅಂತಲೇ ನೋಡ್ತಾನೆ. ಅದರ ಪರಿಣಾಮ ಅವನ ಮೇಲೆ ಆಗ್ತದೆ. ಆದ್ದರಿಂದ ಹರಿಕೆ ಆಟಗಳನ್ನು ನೋಡುವುದು, ಆಡುವುದು ಎರಡೂ ಸರಿಯಾಗ್ತದೆ. ಟಿಕೆಟಿನ ಆಟ ಕಡಿಮೆ ಆದಾಗ ಹರಿಕೆ ಆಟಗಳು ಹೆಚ್ಚಾಗುವುದು ಆರೋಗ್ಯಕರ ಲಕ್ಷಣ. ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ಳದೇ ಇರಲು ಕಾರಣ ಏನು? ಏನಿಲ್ಲ, ಕಾಲ ಬದಲಾಗಿದೆ. ಎಲ್ಲ ಕಲಾವಿದರ ಬಗ್ಗೆ ಭರವಸೆಯನ್ನು ಇಟ್ಟುಕೊಂಡು ಭವಿಷ್ಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೌದು, ಕೆಲವರು ತಯಾರಾಗ್ತಾ ಇದ್ದಾರೆ, ಆಗಬೇಕು. ಕೆಲವರು ಈಗಾಗಲೇ ಮುಂದೆ ಬಂದಿದ್ದಾರೆ. ಅವರು ಹಿಂದಿನವರನ್ನು ಹೋಲಿಸಿ ಅವರನ್ನು ನೋಡೋದಲ್ಲ, ಅವರದ್ದೇ ಇವತ್ತಿನ ಸಾಮಾಜಿಕ ಸ್ಥಿತಿಯಲ್ಲಿ, ಇವತ್ತಿನ ಅಧ್ಯಯನದ ಮಾರ್ಗದಲ್ಲಿ ಅವರು ಹೇಗಿದ್ದಾರೆ ಅಂತ ನೋಡಿದರೆ ನಿರಾಶೆ ಏನೂ ಇಲ್ಲ.
ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ನಿಲುವೇನು? ಇದರ ಸಾಧಕ ಬಾಧಕಗಳು ಏನು? ಕಾಲಮಿತಿ ಯಕ್ಷಗಾನವನ್ನು ಬೇಡ ಅಂತ ಹೇಳಲಿಕ್ಕೆ ಬಹಳ ಸುಲಭ, ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಕಷ್ಟ. ಯಾಕೆ ಕಷ್ಟ ಅಂದರೆ ಜನ ರಾತ್ರಿ ಬೆಳಗುವರೆಗೆ ಆಟ ನೋಡಬೇಕು ಎಂಬ ಸಿದ್ಧತೆಯಿಂದ ಬಂದವರದ್ದು ಒಂದು ವರ್ಗ ಇದೆ. ಅವರು ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಮಾಡಿ ನಾವು 9 ಗಂಟೆಗೆ ಮುಗಿಸ್ತೇವೆ, 10 ಗಂಟೆಗೆ ಮುಗಿಸ್ತೇವೆ ಅಂತ ಹೇಳಿದರೆ 9-10 ಗಂಟೆ ಒಳಗಿನ ಆಟಕ್ಕೆ ಬರಲಿಕ್ಕೆ ಅವರು ಉದ್ಯೋಗ ಬಿಡುವುದಿಲ್ಲ. 10 ರಿಂದ 12ರವರೆಗೆ ಮಾಡಿ ನಾವು ಮುಗಿಸ್ತೇವೆ ಅಂತಂದ್ರೆ ರಾತ್ರಿ ಬೆಳಗುವರೆಗೆ ನಾವು ಇಲ್ಲಿ ಏನು ಮಾಡಬೇಕು? ನೀವು ಅರ್ಧಕ್ಕೆ ಆಟ ಮುಗಿಸ್ತೀರಿ, ನಾವು ಎಲ್ಲಿ ಹೋಗ್ಬೇಕು? ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಧರ್ಮಸ್ಥಳ ಹೆಗಡೆಯವರು ಊರವರನ್ನೆಲ್ಲ ಸೇರಿಸಿ, ಕಲಾಭಿಮಾನಿಗಳನ್ನು ಸೇರಿಸಿ, ಕಲಾವಿದರನ್ನು ಸೇರಿಸಿ ಗೋಷ್ಠಿ ಮಾಡಿದರು ಏನಾಗಬೇಕು. ಖಚಿತ ನಿರ್ಧಾರಕ್ಕೆ ಇನ್ನು ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಹೇಗಪ್ಪ ಅಂತ ಕೇಳಿದ್ರೆ ಬೆಳಗುವರೆಗೆ ಬೇಕು ಅಂತ ಅನ್ನೋರಿಗೆ ಬೆಳಗುವರೆಗೆ ಆಟ ಇದ್ದೇ ಇದೆ. ಅದೆಲ್ಲ ನಮಗೆ ಕಾಲಮಿತಿ ಇದ್ದು 12 ಗಂಟೆವರೆಗೆ ಸಾಕು ಅಂತ ಆದ್ರೆ ಅಷ್ಟಕ್ಕೆ ನಿಲ್ಲಿಸುವ ಅಂತ ಹೇಳುವಂತ ರೀತಿಗೆ ಮೇಳದ ಯಜಮಾನರುಗಳು ಬಂದ ಹಾಗೆ ಕಾಣ್ತದೆ. ಆದ್ರೆ ಕಟೀಲ್ನಂತ ಮೇಳಗಳಲ್ಲಿ ಆ ಸಾಧ್ಯತೆ ಅಷ್ಟು ಸುಲಭ ಇಲ್ಲ. ಧರ್ಮಸ್ಥಳದಂತ ಮೇಳಗಳಲ್ಲಿ, ಬೇರೆ ಬಯಲಾಟದ ಮೇಳಗಳಲ್ಲಿ ಇದು ಸಾಧ್ಯತೆ ಇದೆ. ರಾಮಚಂದ್ರಾಪುರ ಮೇಳ ಒಂಥರ ಪ್ರಯೋಗವನ್ನು ಮಾಡಿ ಹೆಚ್ಚಿನ ತಿರುಗಾಟದ ದಿನಗಳನ್ನು ಕಳೆಯುತ್ತಾ ಇದೆ. ಆದ್ರಿಂದ ಕಾಲಮಿತಿ ಬೇಕು ಅಂದರೆ ಬೇಕು, ಬೇಡ ಅಂದ್ರೆ ಬೇಡ. ಬೇಕು ಅಂದ್ರೆ ಈ ವಿಷಯಗಳಿಗೆಲ್ಲ ಉತ್ತರ ಹುಡುಕಿಕೊಳ್ಬೇಕು, ಈ ಸಮಸ್ಯೆಗಳಿಗೆ. ಯಕ್ಷಗಾನ ತಾಳಮದ್ಲೆ ಅರ್ಥಧಾರಿಯ ಗುಣಲಕ್ಷಣಗಳು ಏನಿರಬೇಕು? ಅಂದ್ರೆ ನೀವು ತಾಳಮದ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ರಿಂದ ಇನ್ನು ಕೆಲವರು ತಾಳಮದ್ಲೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಗುಣಲಕ್ಷಣಗಳು ಅಂತ ನೀವು ಯಾವ ಅರ್ಥದಲ್ಲಿ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಆದ್ರೂ ನನಗೇನು ಅನ್ನಿಸ್ತದೆ ಅಂತಂದ್ರೆ ಯಕ್ಷಗಾನದ ಪಾತ್ರಧಾರಿ ತಾನು ವಹಿಸಿಕೊಂಡಂತ ಪಾತ್ರದ ನ್ಯಾಯ ಔಚಿತ್ಯ ತಿಳ್ಕೊಂಡು ಮಾತುಗಳನ್ನು ಆಡಬೇಕು. ಎದುರು ಪಾತ್ರಧಾರಿಯ ತೇಜವದೇನು ಮಾಡುವುದೇ ತಾಳಮದ್ಲೆ ಉದ್ದೇಶ ಅಂತ ಆಗಬಾರ್ದು. ಮಾತಿನಿಂದ ಮಂಟಪ ಕಟ್ಟುವುದು, ಮಾತಿನಿಂದ ಸ್ವರ್ಗ ಸೃಷ್ಟಿ ಮಾಡುವುದು ಒಂಥರ ಕಷ್ಟದ ಕೆಲಸ ಆದರೂ ಇಷ್ಟದ ಕೆಲಸ ಹೌದದು ಮಾಡಬಹುದು. ಆದರೆ ಎಲ್ಲ ಕಲಾವಿದರಿಗೂ ಆ ಮಾನಸಿಕತೆ ಇರಬೇಕು. ಒಬ್ಬ ಕಲಾವಿದನಿಗೆ ಆ ಥರ, ಮತ್ತೊಬ್ಬ ಕಲಾವಿದನಿಗೆ ಅವನಿಗಿಂತದ್ದು ಗೊತ್ತುಂಟು, ನಾನು ಏನು ಹೇಳಿದ್ರು ನಡೀತದೆ ಅನ್ನುವಂಥ ಭಾವನೆ ಇದ್ದರೆ ಒಟ್ಟಂತದಲ್ಲಿ ಯಕ್ಷಗಾನದಿಂದ ನಾವು ನಿರೀಕ್ಷಿಸಿದ ಫಲ ಪಡೀಲಿಕ್ಕಾಗಲಿಲ್ಲ. ಹಾಗಾಗಬೇಕು ಅಂತಾದರೆ ಎಲ್ಲ ಕಲಾವಿದರು ಸಹ ಅವರವರ ಪಾತ್ರದ ಔಚಿತ್ಯವನ್ನು ತಿಳ್ಕೊಂಡು ವ್ಯವಹಾರ ಮಾಡುವಂಥ ಒಂದು ದೀಕ್ಷೆ ಮನಸ್ಸಿನಲ್ಲಿ ಕೈಗೊಳ್ಳಬೇಕು. ಹಾಗೆ ಎಲ್ಲ ಸರಿ ಹೋಗ್ತದೆ. ಯಕ್ಷಗಾನ ತಾಳಮದ್ಲೆಯ ಮೂಲ ಉದ್ದೇಶ ಏನಿರಬೇಕು? ಯಕ್ಷಗಾನ ಆಟದ ಉದ್ದೇಶ ಏನಿದೆಯೋ ಅದೇ ತಾಳಮದ್ಲೆ ಉದ್ದೇಶವು. ಸ್ವಲ್ಪ ವ್ಯತ್ಯಾಸ ಏನಪ್ಪ ಅಂತ ಕೇಳಿದರೆ, ಆಟಕ್ಕೆ ಬರುವಂಥ ಜನ ಸಾಧಾರಣವಾಗಿ ಹಳ್ಳಿಯ ಜನ, ಅವಿದ್ಯಾವಂತ ಜನ, ಅವರಿಗೆ ಕಣ್ಣಿಗೂ ರಂಜನೆ ಆಗಬೇಕು. ತಾಳಮದ್ಲೆಗೆ ಬರೋ ಜನ ಕಿವಿಗೆ ಕೇಳಿ ಬುದ್ಧಿಗೆ ಆಹಾರ ಸಿಕ್ಕಿದರೆ ಅದರಿಂದ ಆನಂದ ಪಡಿತಾರೆ. ಅಂತಹ ಆನಂದಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ಅವರ ವ್ಯವಸ್ಥೆ ವ್ಯವಹಾರ ನಡೆಯುತ್ತದೆ. ಅದು ಸರಿ, ಇದು ಸರಿ, ಎರಡೂ ಒಂದೇ. ತಾಳಮದ್ಲೆಯಿಂದಲೇ ಉದ್ಧಾರ ಆಗ್ತಾರೆ ಜನ ಅನ್ನೋದು ಸುಳ್ಳು, ಆಟದಿಂದಲೇ ಅವರ ಕೆಟ್ಟು ಹೋಗ್ತಾರೆ ಅನ್ನೋದು ಸುಳ್ಳು. ಎರಡೂ ಅವರವರ ಕೈಯಲ್ಲಿ ಇದೆ. ಆದರೆ ಯಕ್ಷಗಾನ ನಮ್ಮದು, ಅದರಿಂದ ಇದನ್ನು ಯಾವ ರೀತಿಯಲ್ಲಿ ನಾವು ಬಳಸಿಕೊಳ್ಳುವುದರಿಗೋ ನಾವು ಯೋಚನೆ ಮಾಡಬೇಕು, ವಿಮರ್ಶಕರು ಯೋಚನೆ ಮಾಡಬೇಕು, ವಿದ್ವಾಂಸರು ಅದು ಹಾಗಲ್ಲ ಹೀಗೆ ಅಂತ ಹೇಳುವಂಥ ಧೈರ್ಯ ಕಾಣಿಸಬೇಕು. ಯಕ್ಷಗಾನ ತಾಳಮದ್ಲೆಗಳಲ್ಲಿ ಪಾತ್ರ ಚಿತ್ರಣ ಹೇಗಿರಬೇಕು? ನಾವು ಆಗ ಮಾತಾಡಿದ ಹಾಗೆ ಕವಿ ಹೃದಯವನ್ನು ತೆಗೆದುಕೊಂಡು ಪಾತ್ರ ಚಿತ್ರಣ ಮಾಡುವುದು ಹೆಚ್ಚು ಒಳ್ಳೆಯದು. ಅದನ್ನು ಮರೆತು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಅದು ಅವನದ್ದೇ ಪಾತ್ರ ಆಗಿಬಿಡ್ತದೆ. ಕೆಲವು ಪಾತ್ರಗಳು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅವನ ಪ್ರತಿಭೆಯನ್ನು ಧಾರೆ ಎರೆದು ಆ ಪಾತ್ರವನ್ನು ನಿರ್ಮಾಣ ಮಾಡಿರ್ತಾನೆ. ಅವ ಹೋದ ಮೇಲೆ ಆ ಜಾಗಕ್ಕೆ ಬರುವವನು ಅದನ್ನು ಹಿಂದಿನವನಂತೆ ಮಾಡಲಿಲ್ಲ ಅಂದರೆ ಅದು ಸೋಲುತ್ತನ್ನೋದು ಅಂತ ಯೋಚಿಸ್ತಾನೆ. ಹಿಂದಿನ ಹಾಗೆ ಮಾಡುವುದಂದರೆ ಮಾಡುವುದಕ್ಕೆ ಅವನಿಂದ ಆಗ್ತಾ ಇರೋದಿಲ್ಲ. ಈ ದೃಷ್ಟಿಯಲ್ಲಿ ಯಾವುದೇ ಪಾತ್ರವನ್ನು ವ್ಯಕ್ತಿ ನಿರ್ವಹಿಸುವಾಗ ತನ್ನದೇ ಆದಂತಹ ಕಲ್ಪನೆಯ ಜೊತೆಯಲ್ಲಿ ಹಿಂದಿನದನ್ನು ಸೇರಿಸಿ ಬುದ್ಧಿವಂತಿಕೆಯಿಂದ ರಂಗ ನಿರ್ವಹಣೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರ್ಬೇಕಾ ಅಥವಾ ಮೂಲ ಕಾವ್ಯಕ್ಕೆ ನಿಷ್ಠರಾಗಿರಬೇಕು? ಯಾಕೆಂತಂದ್ರೆ ಹಲವು ಸಲ ಮೂಲ ಕಾವ್ಯಕ್ಕೂ ಪ್ರಸಂಗ ಚಿತ್ರಣಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಆವಾಗ ಯಾವುದನ್ನು ಆಧಾರವಾಗಿ ಇಟ್ಕೊಳ್ಬೇಕು? ಮೂಲವನ್ನು ಆಧಾರವಾಗಿ ಇಟ್ಟುಕೊಂಡ್ರೆ ಅದಕ್ಕೆ ಬೇಕಾದ ಪದ್ಯ ಯಾರು ಬರೆದಿರ್ತಾನೆ, ಅದು ಸಂಸ್ಕೃತದಲ್ಲಿ ಇರ್ತದೆ ಮೂಲ ಕಾವ್ಯಗಳೆಲ್ಲ. ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯೋಚನೆ ಮಾಡಿದರೆ ಪ್ರಸಂಗವನ್ನು ರಚಿಸುವಂತ ಕವಿಗಳೇ ಪಾತ್ರಧಾರಿಗಳಿಗೆ ಹತ್ತಿರ ಆಗ್ತಾರೆ, ಆದರ್ಶ ಆಗ್ತಾರೆ, ಆಕರ ಆಗ್ತಾರೆ. ಆದ್ದರಿಂದ ಯಕ್ಷಗಾನಕ್ಕೆ ಮೂಲ ಗ್ರಂಥ ಅಂತ ಇದ್ದದ್ರಿಂದ
ಭಿನ್ನವಾಗಿ ಪ್ರಸಂಗ ರಚನೆ ಆಗಿದ್ರೆ ಬಹಳ ಏನಿಲ್ಲ, ಕೆಲವೊಂದು ಇರಿಸುವುದು ಅದನ್ನು ನಾವು ಯಾವ ರೀತಿಯಲ್ಲಿ ತಗೊಳ್ತೇವೋ ಆ ರೀತಿಯಲ್ಲಿ ಇದೆ. ಅದರಿಂದ ದೊಡ್ಡ ವಿಷಯ ಅಲ್ಲ. ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ವೈಚಾರಿಕತೆ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಇದ್ರೆ ಅದು ಎಷ್ಟಿರ್ಬೇಕು? ವೈಚಾರಿಕತೆ ಅಂತೂ ಇರಲೇಬೇಕು. ಯಾವುದೇ ಯಕ್ಷಗಾನ ಪಾತ್ರಧಾರಿ ಕೇವಲ ಪದ್ಯದ ಅನುವಾದ ಮಾಡುತ್ತಿದ್ರೆ ಆ ಕೆಲಸವನ್ನು ಪುರಾಣ ಪ್ರವಚನ ಮಾಡುವಂತ ನಮ್ಮ ಮನೆ ಹೆಂಗಸರು ಮಾಡ್ತಾರೆ. ಅಷ್ಟಕ್ಕಿಲ್ಲ, ಅದಕ್ಕಿಂತ ಎಷ್ಟೋ ಮೇಲ್ಮಟ್ಟದಲ್ಲಿ ಯಕ್ಷಗಾನದ ವೈಚಾರಿಕತೆ ಇರ್ತದೆ. ಅವನ ಬುದ್ಧಿಗೆ ಬೆಳಕು ಕೊಡುವುದಕ್ಕೆ, ಅವನಿಗೆ ಚಿಂತನೆಗೆ ಅವಕಾಶ ಕೊಡುವುದಕ್ಕೆ, ಕೇಳ್ತಾ ಇದ್ದವನು ಕೇಳಿ ತಲೆದೂಗುವುದಕ್ಕೆ ಬೇಕಂತ ವಿಚಾರವನ್ನು ನಮ್ಮ ಪಾತ್ರದ ಒಳಗಿಂದ ಕೊಡಬೇಕಾಗ್ತದೆ, ಕೊಡ್ತಾನೆ. ಆದ್ದರಿಂದ ವೈಚಾರಿಕತೆ ದೂರ ಅಲ್ಲ, ಅಸ್ಪೃಶ್ಯ ಅಲ್ಲ, ಅದು ಇರಬೇಕಾದ್ದೇ, ಬರಬೇಕಾದ್ದೇ, ಮೆಚ್ಚುವಂಥದ್ದು. ತಾಳಮದ್ದಲೆಗಳಲ್ಲಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ತಾಳಮದ್ದಲೆಯ ಅರ್ಥಗಳು ಸಂಸ್ಕೃತ ಶ್ಲೋಕಗಳಿಂದಲೇ ತುಂಬಿ ಹೋಗುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದರ ಬದಲಿಗೆ ಈ ದಾಸರ ಪದಗಳ ಸೊಲ್ಲುಗಳು ಅಥವಾ ವಚನಕಾರರ ವಚನಗಳು, ಸರ್ವಜನ ವಚನಗಳು ಇತ್ಯಾದಿಯಾಗಿ ಮಂಗುತಿಮ್ಮನ ಕಗ್ಗ ಇದನ್ನೆಲ್ಲ ತಾಳಮದ್ದಲೆಯಲ್ಲಿ ಬಳಸಿಕೊಳ್ಳಬಾರದು ಯಾಕೆ? ಆ ಪ್ರಯತ್ನ ನಡೆದಿದೆ ಅಂತ ತಿಳಿದ್ದೆ ನಾನು. ಬಹಳ ಗಾಢವಾಗಿ ಏನು ನಡೆಯಲಿಲ್ಲ, ಆದರೂ ಆ ಪ್ರಯತ್ನ ಆಗ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಇನ್ನು ಶ್ಲೋಕಗಳು ಪಾತ್ರವನ್ನು ಪುಷ್ಟಿಗೊಳಿಸುವುದಕ್ಕೆ ಆಧಾರಕ್ಕೆ ಬೇಕಾದಂತಹ ರೀತಿಯಲ್ಲಿ ಒಂದೆರಡು ಶ್ಲೋಕಗಳ ಬಳಕೆ ಆದ್ರೆ ಏನು ತಪ್ಪಿಲ್ಲ. ಆದರೆ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಒಟ್ಟು ಶ್ಲೋಕ ಇಡಿ ಅದಕ್ಕೆ ಇದರ ಪಾತ್ರಧಾರಿ ಸಂಸ್ಕೃತದ ಗಂಧಗಾಳಿ ಗೊತ್ತಿಲ್ಲದಿದ್ದವ ಅಂತ ಬಾಯಿ ಬಿಟ್ರೆ ಪಾತ್ರಕ್ಕೋಪಚಾರ, ಕಲೆಗೋಪಚಾರ. ಹಾಗಾಗದೇ ಇದ್ದಂಥ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಸಮನ್ವಯ ಮಾಡುವಂತಹ ಶ್ಲೋಕಗಳ ಉಪಯೋಗ ಖಂಡಿತ ತೊಂದರೆ ಅಲ್ಲ. ಶ್ಲೋಕಮಯ ಆಗಬಾರ್ದು. ಶ್ಲೋಕ ಎಲ್ಲಿ ಬರಬೇಕು, ಎಷ್ಟೇ ಮಟ್ಟಿಗೆ ಅದನ್ನು ಬಳಸಬೇಕು ಅಷ್ಟಕ್ಕೆ ಬಳಸಿದರೆ ಅದು ಯಕ್ಷಗಾನಕ್ಕೆ ಸಹಾಯಕ. ತಾಳಮದ್ದಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಅಂತ ಹೆಚ್ಚಿನವರು ತಿಳಿದುಕೊಳ್ತಾರೆ. ಕೆಲವೊಂದು ಪ್ರಸಂಗಗಳು ನಿಜಕ್ಕೂ ಗಂಭೀರವಾದ ಚರ್ಚೆಯನ್ನು ಬಯಸುತ್ತದೆ. ಹಾಗೆ ಅಂತ ಹೇಳಿ ಅಲ್ಲಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಇದೆಯೇ? ಅವಶ್ಯಕತೆ ಉಂಟು ಅಂತಾದ್ರೆ ಅದು ಎಷ್ಟಿರಬೇಕು? ಕೆಲವೊಮ್ಮೆ ಎದುರು ಅರ್ಥಧಾರಿ ನಮ್ಮ ಮಟ್ಟಕ್ಕೆ ಇಲ್ಲ ಎಂದಾಗ ವಿದ್ವತ್ತನ್ನು ಪ್ರದರ್ಶಿಸುವುದು ಸರಿಯೇ? ಸಾಧಾರಣವಾಗಿ ಅದು ವ್ಯವಸ್ಥಾಪಕರಿಗೆ ಸಂಬಂಧಪಟ್ಟ ಅಥವಾ ತಾಳಮದ್ದಲೆ ಮಾಡಿಸುವವರಿಗೆ ಸಂಬಂಧಪಟ್ಟಂತ ವಿಷಯ. ಆಟದಲ್ಲಾದ್ರೆ ಈ ಸಮಸ್ಯೆ ಬರುವುದಿಲ್ಲ. ಎಷ್ಟು ವೇಷಧಾರಿಗಳಿದ್ದಾರೆ, ಇಂಥವರಿಗೆ ಇಂಥದ್ದೇ ಕೊಡಬೇಕು, ಇಂಥದ್ದೇ ಮಾಡಿಸ್ಬೇಕು ಅಂತ ಭಾಗವತನಿಗೆ ಗೊತ್ತಿರ್ತದೆ, ಆಟ ಆಡಿಸೋರಿಗೆ ಗೊತ್ತಿರ್ತದೆ. ಈ ತಾಳಮದ್ದಲೆ ಅಂದ್ರೆ ಯಾವಾಗಲೂ ಒಂದ್ಸಲ ಎಲ್ಲಿಂದಲೋ ಕಲಾವಿದರನ್ನು ಅಂದ್ರೆ ಪಂಡಿತರುಗಳನ್ನು ಒಟ್ಟು ಸೇರಿಸಿ ಮಾಡುವಂತ ಕಾರ್ಯ. ಹಾಗೆ ಮಾಡುವಾಗ ಎದುರುಗಡೆ ಪಾತ್ರಧಾರಿಯನ್ನು ನೋಡಿಕೊಂಡು ಇವನಿಗೆ ಪಾತ್ರ ಕೊಡ್ಬೇಕಾಗ್ತದೆ, ಅಥವಾ ಇವನು ನೋಡಿಕೊಂಡು ಅವನಿಗೆ ಪಾತ್ರ ಕೊಡ್ಬೇಕಾಗ್ತದೆ. ಬೇಕಾಬಿಟ್ಟಿಯಾಗಿ ಪಾತ್ರ ಹಂಚೋಣ ಮಾಡಿದ್ರೆ ನೀವು ಪ್ರಶ್ನೆ ಮಾಡಿದ ಹಾಗೆ ಅದೊಂಥರ ಕಲಾವಿದನ ಅಥವಾ ಯಕ್ಷಗಾನ ರಂಗಕ್ಕೆ ಬಂದು ತಾನು ಏನೋ ಸಾಧಿಸಬಹುದು ಅಂತ ಭಾವಿಸುವವನ ಘಾತ ಆಗ್ತದೆ, ಅವನ ತೇಜೋವಧಿ ಆಗ್ತದೆ. ಆದ್ದರಿಂದ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಅಲ್ಲ, ಸಂಪೂರ್ಣವಾಗಿ ಕಲಾವಿದರನ್ನು ಎತ್ತಿ ಹಿಡಿಯುವುದಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಪಾತ್ರಗಳನ್ನು ನಿರ್ವಹಿಸುವುದಕ್ಕೆ ಕಲಾವಿದ ಸಿದ್ಧನಾಗಬೇಕು, ಅಭ್ಯಾಸ ಮಾಡಿಕೊಳ್ಬೇಕು. ಹಾಗಾಗ್ತದೆ. ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ, ಸಭಾಕಂಪನವನ್ನು ನೀಗಿಸುತ್ತದೆ, ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಹಾಯಕವಾಗುತ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈಗ ಹೊಸದಾಗಿ ತಾಳಮದ್ದಲೆ ಕ್ಷೇತ್ರಕ್ಕೆ ಬರುವವರು ಈ ಎಲ್ಲ ವಿಚಾರಗಳನ್ನು ಸಮರ್ಪಕವಾಗಿ ತಾಳಮದ್ದಲೆಯಲ್ಲಿ ಬಳಸಿಕೊಳ್ಳುವ ರೀತಿ ಹೇಗೆ? ಯಾವುದೇ ತಾಳಮದ್ದಲೆ ಅರ್ಥಧಾರಿ ಇರಲಿ ಅಥವಾ ಆಟದ ವೇಷಧಾರಿ ಇರಲಿ, ರಾತ್ರಿ ಬೆಳಗಾಗುವುದರೊಳಗೆ ವೇಷಧಾರಿಯೋ ಕಲಾವಿದನೋ ಆಗುವುದಿಲ್ಲ. ಮಾತುಗಾರಿಕೆ ಇರಲಿ, ವೇಷ ಬಣ್ಣಗಾರಿಕೆ ಇರಲಿ, ವೇಷ ರಂಗಸ್ಥಳದಲ್ಲಿ ಹೋಗಿ ಕುಣಿದು ಅಭಿನಯಿಸಿ ಮಾತಾಡುವಂಥ ವ್ಯವಸ್ಥೆ ಇರಲಿ, ಇದಕ್ಕೆ ದೀರ್ಘಕಾಲೀನವಾದ ಒಂದು ಪರಿಶ್ರಮ ಬೇಕು. ತಪಸ್ಸು ಮಾಡುವಾಗ ಎಷ್ಟು ಶ್ರದ್ಧೆ ಭಕ್ತಿ ಇರ್ತದೋ ಅಷ್ಟೇ ಶ್ರದ್ಧೆ ಭಕ್ತಿ ಯಕ್ಷಗಾನದ ಬಗ್ಗೆ ಇದ್ದಾಗ ತಾನು ವಹಿಸುವಂಥ ಪಾತ್ರಕ್ಕೆ ನ್ಯಾಯ ಒದಗಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದಿಲ್ಲದೆ ಇದ್ರೆ ಅದರಷ್ಟಕ್ಕೆ ಇವಾಗದು ಪದ್ಯ ಹೇಳ್ತಾರೆ, ಇವ ಕಲ್ತದ್ದು ಹೇಳ್ತಾನೆ ಅಂತಾದರೆ ಅದರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಕಲಾವಿದರಿಂದ ನಮಗೆ ಯಕ್ಷಗಾನಕ್ಕೆ ಪ್ರಯೋಜನ ಆಯಿತು ಅಂತ ಯಾರು ಹೇಳುವುದಕ್ಕೂ ಇಲ್ಲ. ತಾಳಮದ್ದಲೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಈ ಕಾರಣಕ್ಕೆ ಹಿಂದೆ ಎಷ್ಟೋ ತಾಳಮದ್ದಲೆಗಳು ಅರ್ಥದಲ್ಲೇ ನಿಂತಿರುವ ಉದಾಹರಣೆಗಳು ಕೂಡ ಉಂಟು. ಅಂದ್ರೆ ಒಣ ಪ್ರತಿಷ್ಠೆಯಿಂದ ಅಥವಾ ಗೆಲ್ಲಲೇಬೇಕೆಂಬ ಛಲದಿಂದ ವಾದವನ್ನು ನಿರ್ವಹಿಸಲಾಗದೆ ಎಷ್ಟೋ ತಾಳಮದ್ದಲೆಗಳು ಅರ್ಧದಲ್ಲಿ ನಿಂತಿವೆ ಹಿಂದೆ. ತಾಳಮದ್ದಲೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನಾವು ತಿಳ್ಕೊಂಡ್ರೆ ಆ ಯಕ್ಷಗಾನ ಆಟಗಳಲ್ಲಿ ವೇಷಭೂಷಣ ಅಭಿನಯದಿಂದ ರಸಾವಿಷ್ಕಾರ ಆಗ್ತದೆ. ತಾಳಮದ್ದಲೆಯಲ್ಲಿ ಇದೆಲ್ಲ ಇಲ್ಲದೆ ರಸಾವಿಷ್ಕಾರ ಮಾಡುವ ಬಗೆ ಹೇಗೆ?
ಈಗ ಆಗ್ತಾ ಇದೆ. ನೀವು ಹೇಳಿದಂತೆ ಅರ್ಧದಲ್ಲಿ ತಾಳಮದ್ದಲೆ ನಿಲ್ಲುವುದು, ಪಂಡಿತರುಗಳು ಜಟಾಪಟಿ ಆಗುವುದು, ಇದೆಲ್ಲ ಒಂದು ಕಾಲದಲ್ಲಿ ಇದ್ದದ್ದು. ಹೌದು, ಈಗ ಹಾಗೇನೂ ಇಲ್ಲ. ಅಪರೂಪಕ್ಕೆ ಎಲ್ಲೋ ಸಣ್ಣ ಕಿಡಿ ಹಾರ್ತದೆ, ಆಮೇಲೆ ಅದು ಹಾಗೆ ತಣ್ಣಗಾಗಿ ಹೋಗ್ತದೆ. ಅದೊಂದು ದೊಡ್ಡ ವಿಷಯ ಆಗಿ ಅವರಿಗೆ ಇವರು ಎದುರಂತೆ, ಇವರಿಗೆ ಅವರು ಎದುರಂತೆ, ಅವರು ಹೀಗೆ ಅವರನ್ನು ತೇಜೋವಧೆ ಮಾಡಿದ್ರಂತೆ, ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲವಂತೆ, ಈ ಕಾಲ್ಪನಿಕ ಕಟ್ಟುಕಥೆಗಳಿಗೆಲ್ಲ ಅವಕಾಶ ಆಗುವಂಥ ರೀತಿಯಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿರ್ತವೆ. ಅದೇನು ದೊಡ್ಡ ಬೆಳವಣಿಗೆ ತಾಳ್ತದೆ, ನಾಳಿನ ದಿನಕ್ಕೆ ಅದೊಂದು ದೊಡ್ಡ ಗಂಡಾಂತರ ಆಗ್ತದೆ ಅನ್ನುವಂಥ ಸ್ಥಿತಿ ಯಕ್ಷಗಾನದ ಒಬ್ಬ ಪಾತ್ರಧಾರಿಯಾಗಿ ನನ್ನ ಅನುಭವದಲ್ಲಿ ಇಲ್ಲ. ಅದರಿಂದ ಅದು ಮಹತ್ವದ ವಿಷಯ ಅಂತ ಅನಿಸುವುದಿಲ್ಲ. ತಾಳಮದ್ದಲೆಗಳಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು, ಈಗ ಉದಾಹರಣೆಗೆ ತಗೊಳ್ಳೋದಿದ್ರೆ ಭೀಷ್ಮ, ವಿದುರ ಮತ್ತೆ ಸುಧನ್ವ, ಈ 3 ಜನ ಕೂಡ ಕೃಷ್ಣನ ಭಕ್ತರೇ ಆಗಿದ್ದಾರೆ. ಇವರು ಅಪ್ರತಿಮ ಭಕ್ತರಾದರೂ ಕೂಡ ಇವರ ಭಕ್ತಿಯ ವಿಧಾನ ಮಾತ್ರ ಬೇರೆ ಬೇರೆ. ತಾಳಮದ್ದಲೆಯಲ್ಲಿ ಇದನ್ನು, ಈ ವಿಭಿನ್ನತೆಯನ್ನು ಹೇಗೆ ತೋರ್ಪಡಿಸಬಹುದು ಒಬ್ಬ ಅರ್ಥಧಾರಿಯಾಗಿ? ಆಟಗಾರ ಅಂದ್ರೆ ಬರೀ ಪದ್ಯದ ಅನುವಾದ ಮಾಡುವಲ್ಲ ಅಂತ ನಾನು ಆಗಲೇ ಇದಕ್ಕೆ ಹೇಳಿರೋದು. ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ಅಂಶಗಳನ್ನು ನಾವು ಅಳವಡಿಸಿಕೊಂಡು ಪಾತ್ರ ನಿರ್ಮಾಣ ಮಾಡಬೇಕಾಗ್ತದೆ. ಸುಧನ್ವನ ಭಕ್ತಿ ಇರ್ಬೋದು, ಅವನ ಶೃಂಗಾರ ಇರ್ಬೋದು, ಅವನ ಜೀವನದಲ್ಲಿ ಅವನ ಹರಿಯ ಬಗ್ಗೆ, ಕೃಷ್ಣನ ಬಗ್ಗೆ ಇಟ್ಕೊಂಡಂತ ವಿಶೇಷವಾದ ಶ್ರದ್ಧೆ ಇರ್ಬೋದು. ಇದನ್ನು ಆ ಎಳೆಯ ಸುಧನ್ವ, ತರುಣ ಸುಧನ್ವ ಮಾಡಿ ತೋರಿಸುವುದಕ್ಕೂ ಕೃಷ್ಣನ ಬರುವಂತ ಭಕ್ತಿಯನ್ನು ಪ್ರಕಟ ಮಾಡುವಂಥ ಭೀಷ್ಮಾಚಾರ್ಯರ ಪಾತ್ರ ನಿರ್ವಹಣೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ನಾವು ಯೋಚನೆ ಮಾಡಿದಾಗ ವಿದುರನ ಭಕ್ತಿಯೇ ಬೇರೆ, ಭೀಷ್ಮರ ಭಕ್ತಿಯೇ ಬೇರೆ, ಅರ್ಜುನ ಶರಣಾಗತಿಯೇ ಬೇರೆ, ಇದೇ ಬೇರೆ ಬೇರೆಯಾದಂಥ ಅಂಶಗಳನ್ನೆಲ್ಲ ಒಟ್ಟು ಸೇರಿಸುವುದಕ್ಕೆ ಪ್ರತ್ಯೇಕವಾದಂಥ ಪಾತ್ರ ನಿರೂಪಣೆಯನ್ನು ಮಾಡುವಂಥ ಚಾಕಚಕ್ಯತೆ ಇರಬೇಕಾಗ್ತದೆ. ಅದಿಲ್ಲದೆ ಇದುವರಿಂದ ಪಾತ್ರಕ್ಕೆ ಅಪಚಾರ ಆಗ್ತದೆ. ಅದು ಇಲ್ಲಿವರೆಗೆ ಇದೆ ಅಂತ ಆಗ್ತದೋ ಅಲ್ಲಿವರೆಗೆ ಅದರಿಂದ ತೊಂದರೆ ಆಗುವುದಿಲ್ಲ. ಬೇರೆ ಬೇರೆ ಸ್ವಭಾವದ ಪಾತ್ರಗಳಿದ್ದರೂ ಸಹ ಆ ಪಾತ್ರಗಳೆಲ್ಲ ಭಕ್ತಿ ಪಾತ್ರಗಳಾದ್ದರಿಂದ ಅದಕ್ಕೆ ಶಕ್ತಿ ಕೊಡುವುದಕ್ಕೆ ಕಲಾವಿದನಿಗೆ ಸಾಮರ್ಥ್ಯ ಇರಬೇಕಾಗಿದೆ. ತಾಳಮದ್ದಲೆಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು? ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು? ಯಾಕೆಂತಂದ್ರೆ ಈಗ ಆಟಗಳಲ್ಲಿ ಆದ್ರೆ ವೇಷಭೂಷಣ ಇರ್ತದೆ, ಆಗ ಸಹಜವಾಗಿ ಲಾಲಿತ್ಯ ಮೈಗೂಡ್ತದೆ ಅಂತ ನಾವು ತಿಳ್ಕೊಂಡ್ರೆ, ತಾಳಮದ್ದಲೆಯಲ್ಲಿ ಅರ್ಥಗಾರಿಕೆ ಮಾಡುವಾಗ ಯಾವುದೇ ರೀತಿಯ ವೇಷಭೂಷಣಗಳಾಗಲಿ ಅದೆಲ್ಲ ಇರುವುದಿಲ್ಲ. ಈಗ ಅದೊಂದು ಸವಾಲಾಗಿ ಅಂತ ಕಾಣುವುದಿಲ್ವಾ ಅಂತ ಹಾಗೆ ಪ್ರಶ್ನೆ. ಹೌದು, ಈಗಿನ ಅರ್ಥಧಾರಿಗಳಲ್ಲಿ ಸ್ತ್ರೀ ಪಾತ್ರದ ಅರ್ಥ ಹೇಳುವವರು ಕಡಿಮೆ. ಹೌದು, ಕೆಲವರೆಲ್ಲ ನಾನು ಹೇಳಲೇ ಇಲ್ಲ. ಆಟದಲ್ಲಿರುವಾಗೆಲ್ಲ ಒಂದೆರಡು ಸಲ ಸ್ತ್ರೀ ಪಾತ್ರ ಮಾಡಿದ್ದಿರ್ಬೋದು, ಉಳಿದಂತೆ ಸ್ತ್ರೀ ಪಾತ್ರ ನನಗೆ ಪಥ್ಯ ಅಲ್ಲ. ಮಾನಸಿಕವಾಗಿ ಅದು ನುಗ್ಗುವುದಿಲ್ಲ. ಯಾಕಂದ್ರೆ ಅವರೆಲ್ಲ ಸ್ತ್ರೀ ಪಾತ್ರ ಮಾಡಿ ಒನಪು ವಯ್ಯಾರ ತೋರಿಸುವಾಗ ನಮಗೆ ಅದು ಸಾಧ್ಯವೇ, ನಮಗದು ಬೇಕು ಅಂತ ಹೀಗೆಲ್ಲ ಪ್ರಶ್ನೆ ಬಂತು. ಅದರಿಂದ ನಾವು ದೂರ ಉಳಿಯಿತು. ನಾನು ಮಾತ್ರ ದೂರ ಉಳಿದಲ್ಲ, ನಂತ ಅನೇಕ ಕಲಾವಿದರು ಸ್ತ್ರೀ ಪಾತ್ರದ ಅರ್ಥ ಹೇಳುವುದಕ್ಕೆ ಹಿಂದೇಟು ಹೊಡೆಯುತ್ತಾರೆ. ಇದಕ್ಕೆ ಕಾರಣ ಭಯ ಅಲ್ಲ, ಅದಕ್ಕೆ ನ್ಯಾಯ ಒದಗಿಸುವುದಕ್ಕೆ ಸಾಧ್ಯ ಆಗದಿದ್ರೆ ನಾವು ಯಾಕೆ ಅದನ್ನು ಮೈ ಮೇಲೆ ಹೇಳ್ಕೊಳ್ಬೇಕು, ಒಂದು ವ್ರತ ಮಾಡಿ ಬಿಟ್ಟು ಬಿಡೋಣ, ನಮ್ಮಿಂದ ಆಗುವುದಿಲ್ಲ. ಹಾಗಂತ ಆ ಸ್ತ್ರೀ ಪಾತ್ರದ ಎದುರಿಗೆ ಬರುವವನು ಅರ್ಥಧಾರಿಯಾಗಿರ್ತಾನೆ, ಅವನು ಪುರುಷನೇ ಆಗಿರ್ತಾನೆ. ಈ ಸ್ತ್ರೀ ಪಾತ್ರಧಾರಿ ಇವರು ಪುರುಷನೇ ಆಗಿರ್ತಾರೆ. ಇದರಿಂದ ತೊಂದರೆ ಏನೂ ಆಗುವುದಿಲ್ಲ, ನಡೀತದೆ. ದೊಡ್ಡ ಒಂದು ಅಪಚಾರ ಆಗುವಂಥ ರೀತಿಯಲ್ಲಿ ಆ ಕಟ್ಟುಪಾಡುಗಳೇನು ಬೆಳೆದ ಹಾಗಿಲ್ಲ. ತಾಳಮದ್ದಲೆಗಳಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿ ಕೂಡ ಹಾಡುವುದು ಅಥವಾ ಅರ್ಥಧಾರಿ ಕೂಡ ಅಭಿನಯಿಸುವುದು, ಇದೆಲ್ಲ ಯಕ್ಷಗಾನ ತಾಳಮದ್ದಲೆಗೆ ಅವಶ್ಯಕ ಅಂತ ನಿಮ್ಗೆ ಅನ್ನಿಸ್ತದ? ಇದೆಲ್ಲ ಯಕ್ಷಗಾನ ತಾಳಮದ್ದಲೆ ಅಂತಂದ್ರೆ ದುಶಾಸನ ವಧೆ ಅಂದ್ರೆ ಒಬ್ಬನನ್ನು ಮಲಗಿಸಿ ಅವನ ಎದೆ ಮೇಲೆ ಕೂತ್ಕೊಂಡು ಕರಳು ಬಗ್ಗಿದೆಲ್ಲ ಮಾಡ್ತಿದ್ದಾರೆ. ಅದು ಆ ಕಾಲದ ಕಥೆ. ಈಗ ಹಾಗೇನೂ ಇಲ್ಲ. ಆದ್ರೆ ಯಕ್ಷಗಾನ ಪಾತ್ರಧಾರಿ ಭಾಗವತರು ಹಾಡುವಾಗ ಎತ್ತುಗಡೆ ಮಾಡುವುದಕ್ಕೆ, ಶ್ರುತಿಬದ್ಧವಾಗಿ ಹಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಒಂದೊಂದು ವಾಕ್ಯ ಅಥವಾ ಒಂದೊಂದು ಸೊಲ್ಲು ಮಧ್ಯೆ ಸೇರಿಸಿದರೆ ರಂಜನೆ ಆಗ್ತದೆ. ಖಂಡಿತ ಒಳ್ಳೇದಾಗ್ತದೆ, ಕೆಟ್ಟದ್ದೇನೂ ಆಗುವುದಿಲ್ಲ. ಅದಕ್ಕೆ ಸಹಮತ ಇರಬೇಕು ಭಾಗವತರಿಗೂ ಕಲಾವಿದನಿಗೂ, ಆಗುವುದಿಲ್ಲ. ಮಾತ್ರ ಅಲ್ಲ, ಪಾತ್ರಧಾರಿಯೂ ಸಹ ತಾನು ಎತ್ತಿಕೊಡುವಂಥ ಪಾತ್ರದಲ್ಲಿ ಅಥವಾ ಶಬ್ದದಲ್ಲಿ ರಸಸೃಷ್ಟಿ ಆಗಬೇಕು ಅನ್ನೋಂಥ ಪ್ರಜ್ಞೆ ಇಟ್ಟುಕೊಂಡು ಅದನ್ನು ಮಾಡಬೇಕು. ಅಭಿನಯದ ಬಗ್ಗೆ? ಅಭಿನಯ ಅಂತೂ ಕೂತ್ಕೊಂಡು ಅಭಿನಯ ಮಾಡಿದರೆ ಎಷ್ಟು ಮಾಡ್ಲಿಕ್ಕೆ ಬರ್ತದೆ? ಅದು ಹೌದು. ಅಂದ್ರೆ ಅಭಿನಯ ಅನ್ನೋದು ತಾಳಮದ್ದಲೆಯಲ್ಲಿ ಗೌಣ. ಈ ಹಾಡುಗಾರಿಕೆಯಿಂದ ನಾನೇನು ಹೇಳಿದೆ ಅದು ಗೌಣವೇ. ಕೆಲವರಿಗೆ ವಿಶೇಷವಾದ ಸ್ವರಜ್ಞಾನ ಇರ್ತದೆ, ತಾಳಜ್ಞಾನ, ಲಯಜ್ಞಾನ ಇರ್ತದೆ.
ಅಂಥವ್ರು ಹಾಡಿದಾಗ ಅದು ಅಕ್ವರ್ಡ್ ಆಗಿ ಕಾಣೋದಿಲ್ಲ, ಅಡ್ಡಿಲ್ಲ, ಚೆನ್ನಾಗಿ ಆಯ್ತು ಅಂತ ತೋರ್ತಾರೆ, ರಂಜನೆ ಆಗ್ತದೆ. ಕೆಲವರಿಗೆ ಆ ಜ್ಞಾನ ಇಲ್ಲದೆ ಇದ್ದಾಗ ಅವ್ರ ಮಧ್ಯೆ ಬಾಯಿ ಹಾಕಿದರೆ ಭಾಗವತನಿಗೂ ಉಪದ್ರ, ಈ ಪಾತ್ರಧಾರಿ ತಾನೇನೋ ಮಹಾ ಸಾಧಿಸಿದೆ ಅಂತ ಅವನಿಗೂ ಅನಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಬಹಳ ಮುಖ್ಯ ವಿಷಯ. ಯಕ್ಷಗಾನ ತಾಳಮುದ್ರಿಲ್ಲ ಆಗುದಿಲ್ಲ, ಆಟದಲ್ಲಾದ್ರೆ ಸರಿ ಅಭಿನಯಿಸೋದು, ಅದರ ಜೊತೆಯಲ್ಲಿ ಸ್ವರ ಸೇರಿಸೋದು, ಜೊತೆ ಪಾತ್ರಧಾರಿ ಅದಕ್ಕೆ ಪೂರಕನಾಗಿದ್ರೆ ಅದೊಂದು ಪ್ರತ್ಯೇಕವಾದಂತಹ ಸ್ವಾರಸ್ಯ ಸೃಷ್ಟಿಗೆ ಕಾರಣ. ತಾಳಮದ್ಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆ? ಯಾಕೆಂತಂದ್ರೆ ಕೆಲವು ಕಡೆ ನಾನು ಕೇಳಿದ್ದೇನೆ, ಭಾಗವತರದ್ದೊಂದು 5-10 ನಿಮಿಷದ್ದು ಪದ್ಯ ಆದ್ರೆ ಅರ್ಥಧಾರಿಗಳದ್ದು ಪೀಠಿಗೆ 1-1.5 ಗಂಟೆ ಆಗ್ತದೆ. ಆಮೇಲೆ ಕೊನೆಗೆ ಭಾಗವತರು ಹೇಳ್ತಾರೆ, ನಂದು 5 ನಿಮಿಷ 10 ನಿಮಿಷದ ಪದ್ಯಕ್ಕೆ ಅವರು 1.5 ಗಂಟೆ ಹೇಳಿದ್ದಾರೆ, ಆದ್ರೆ ನಾನೊಂದು 20 ನಿಮಿಷ ಪದ್ಯ ಹೇಳಿದ್ರೆ ಏನು? ಇದನ್ನು ನಾನು ಒಮ್ಮೆ ಲೈವ್ ನಾನು ಕೇಳಿದ್ದೇನೆ ಈ ಒಂದು ಸಂಭಾಷಣೆಯನ್ನು. ಅದಕ್ಕೆ ಈ ಪ್ರಶ್ನೆಯನ್ನು ಸರಿ, ಹಾಗೆ ಆಗುವುದೇ ಇಲ್ಲ ಹಾಗೆ ಅಂತ ಹೇಳಲಿಕ್ಕಿಲ್ಲ, ಆಗ್ತದೆ. ವಾಸ್ತವ ಏನಪ್ಪಾ ಅಂತ ಕೇಳಿದ್ರೆ 5 ನಿಮಿಷ ಇಲ್ಲ 3 ನಿಮಿಷ 4 ನಿಮಿಷ ಪದ್ಯ ಹೇಳಿದ್ರೆ ಅರ್ಥಧಾರಿ ಅಷ್ಟಕ್ಕೆ ಸೀಮಿತವಾಗಿ ಮಾತನ್ನು ಕುಂಠಿತಗೊಳಿಸಿದ್ರೆ ಚಂದ ಆಗ್ತದೆ. ಇದು ಭಾಗವತನಲ್ಲಿ 15 ನಿಮಿಷ ಪದ್ಯ ಹೇಳೋ ಚಾಪಲ್ಯ ಇದ್ರೆ, ಅರ್ಥಧಾರಿಗೆ 30 ನಿಮಿಷ ಅರ್ಥ ಹೇಳೋ ಚಾಪಲ್ಯ ಇದ್ರೆ ಪರಿಣಾಮ ಏನಪ್ಪಾ ಅಂತ ಕೇಳಿ ಒಟ್ಟು ರಸ ಬಂದಿದೆ. ಎಷ್ಟು ಮಾತಾಡ್ತಾರೆ ಇವರು ಅಂತ ಅನಿಸ್ತದೆ. ಪ್ರೇಕ್ಷಕರಿಗೆ ಅಷ್ಟು ಸಹನೆ ಇರುವುದಿಲ್ಲ. ಈಗಿನ ದಿನಗಳಂತೂ ರಾತ್ರಿ ಬೆಳಗುವರೆಗೆ ತಾಳಮದ್ಲೆ ಕೂತ್ಕೊಂಡು ಕೇಳುವಂತ ಜನ ಇಲ್ಲ. ಬೇಗ 3 ಗಂಟೆ ತಾಳಮದ್ಲೆ, ಈ ಕಾಲಮಿತಿ ಯಕ್ಷಗಾನ ಅಂತ ನಾವೇನು ಮಾತಾಡಿದ್ವು ಅದೇ ತರ ತಾಳಮದ್ಲೆ ಶುರುವಾಗಿದೆ. 2 ಗಂಟೆ 3 ಗಂಟೆಗಿಂತ ಜಾಸ್ತಿ ಇಲ್ಲ. ಕೆಲವು ಸಲ ಈಗ ಏನಾಗಿದೆ ಅಂದ್ರೆ 2 ಪಾತ್ರಗಳಿಗುಂತ ಒಂದು ಘಟ್ಟವನ್ನು ತಗೊಳ್ಳೋದು, ಇಬ್ಬರಿಗೆ ಅರ್ಥ ಕೊಡೋದು, ಅದು ರಂಜನೆ, ಚರ್ಚೆ, ರಸ ಏನು ಬೇಕಾದರೂ ನೀವು ಹೇಳ್ಬೋದು. ಅದರಿಂದ ಒಂಥರ ತಾಳಮದ್ಲೆಯ ಸಂಧಾನದ ಸಭೆಯಲ್ಲಿ ನೀನು ಉಪಸ್ಥಿತನಿದ್ದವ. ಹೌದು ಸ್ವಾಮಿ. ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಪ್ರತ್ಯಕ್ಷವಾಗಿಯೂ ಭಾಗವಹಿಸಿದವನು ಹೌದು. ಸಂಧಾನ ಮುರಿಯಿತು, ಸಂಗ್ರಾಮದ ನಿಶ್ಚಯವೂ ಆಯಿತು. ಕರ್ಣ, ಆವಾಗಲೂ ನಾನು ಹೇಳಿದ್ದೇನೆ, ಹಿರಿಯರಲ್ಲಿ, ತಲೆ ಹಣ್ಣಾದವರಲ್ಲಿ ಮರಣವನ್ನು ಬಯಸಿರ್ಪನಿ ಕಳಂ. ರಣವೀಳ್ಯ ಕೊಟ್ಟಾಗಿದೆ, ಅಯ್ಯೋ ಏನು ಮಾಡ್ಲಿ, ಯುದ್ಧ
ಮಾಡಲೇಬೇಕಾಯ್ತಲ್ಲ ಎಂಬ ಸ್ಥಿತಿ ಇಲ್ಲ. ಇನ್ನೂ ಸಹ ಕೌರವ ತಿದ್ದಿಕೊಳ್ಳುತ್ತಾನಾದರೆ ರಣವೀಳ್ಯವನ್ನು ಹಿಂದಿರುಗಿಸುವ ಅರ್ಥಾತ್ ಯುದ್ಧವನ್ನು ಇಲ್ಲವಾಣಿಸುವ ಹೊಣೆಗಾರಿಕೆಯನ್ನು ನಾನು ಹೊತ್ತಿದ್ದೇನೆ ಅಂತ ಸಮಾಧಾನ ಹೇಳಿದೆ. ಭೀಷ್ಮಾದಿಗಳು ವಿದುರ, ಭೀಷ್ಮ, ಕೃಪಾ, ದ್ರೋಣಾದಿಗಳೆಲ್ಲ ಹೌದೋ ಅಲ್ಲೋ ಎಂಬ ಗೊಂದಲದಲ್ಲಿ ಅವರೂ ಸಿಕ್ಕಿಬಿದ್ದಿದ್ದರು. ಏನೇ ಆಗಲಿ ರಾಜಕಾರಣದಲ್ಲಿ ಇದೆಲ್ಲ ಇದ್ದದ್ದೇ. ಸಂಧಾನ ಎನ್ನುವುದು ಸಫಲತೆಯನ್ನು ಹೊಂದುತ್ತದೆ ಎಂಬ ಪೂರ್ಣ ವಿಶ್ವಾಸದಿಂದಲೇ ಸಂಧಾನದ ಪ್ರಕ್ರಿಯೆಗೆ ತೊಡಗುವುದೇನು ಅಲ್ಲೂ ಅಲ್ಲ. ಯಾಕಂದರೆ ಶ್ರೀರಾಮನಂಥವನು ಸಂಧಾನವನ್ನು ಮಾಡಿಸಿದ್ದಾನೆ, ಆದರೆ ಆಗಲಿಲ್ಲ. ಆದರೂ ಮಾಡಿಸಿದ ರೇಖೆ ಸಂಧಾನ ಪ್ರಕ್ರಿಯೆಯನ್ನು ಮಾಡದೆ ನೇರ ಯುದ್ಧಕ್ಕೆ ತೊಡಗಿದ ಎಂಬ ಅಪವಾದ ತನಗೆ ಬರಬಾರದು ಎಂಬುದೇ ಅಲ್ಲಿ ಉದ್ದೇಶವಾಗಿದ್ದದ್ದು. ನಾವು ಹಾಗೆಯೇ ಸಂಧಾನದಿಂದ ಲೋಕಕ್ಕೆ ಉಂಟಾಗುವ ಕ್ಷೋಭೆ ನಿವಾರಣೆಯಾಗುತ್ತದೆ ಅಂತಾದರೆ, ಅದರಿಂದ ಲೋಕಹಿತ ಸಾಧಿಸಲ್ಪಡುತ್ತದೆ ಅಂತಾದರೆ ಯಾಕೆ ಯುದ್ಧ? ಯಾವ ಕಾರಣಕ್ಕೂ ಯುದ್ಧದಿಂದ ಲೋಕಕ್ಕೆ ಕ್ಷೇಮ ಆಗುವುದೇ ಇಲ್ಲ. ಅದು ಎಲ್ರಿಗೂ ಗೊತ್ತಿದೆ. ಯುದ್ಧಾನಂತರದ ಪ್ರಪಂಚದ ಸ್ಥಿತಿಯನ್ನು ಕಲ್ಪಿಸಿದರೆ ಮತ್ತೆ ಆ ದೇಶವನ್ನು ಸರಿಯಾಗಿ ಕಟ್ಟಬೇಕಿದ್ರೆ ಶತಮಾನ ಬೇಕಾಗಿತ್ತು. ಇದಿಷ್ಟನ್ನು ನಾನು ಹೇಳಿದ್ರು ಅವರು ಕೇಳಲಿಲ್ಲ, ದುರವೀಳ್ಯ ಕೊಟ್ಟ ಅಂದೆ. ಆದರೆ ನಿಮ್ಮ ಕೌರವ ಒಬ್ಬ ಪ್ರಬುದ್ಧ ರಾಜಕಾರಣಿ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ವೈರಿಗಳ ರಾಯಭಾರಿಯಾದ ನಾನಾದರೂ ನನ್ನನ್ನು ಹೇಗೆ ನಡೆಸಿಕೊಳ್ಬೇಕು ಹಾಗೆಯೇ ನಡೆಸಿಕೊಂಡಿದ್ದಾನೆ. ಎಲ್ಲ ಕಡೆಯಲ್ಲಿ ಊಟದ ವ್ಯವಸ್ಥೆ ಇತ್ಯಾದಿ ಇತ್ಯಾದಿಯಾಗಿ ಹೆಚ್ಚೇನು ಸಭೆಯಿಂದ ನಾನು ಹೊರಟು ಮಣಿರಥವನ್ನೇರುವಲ್ಲಿಯವರೆಗೆ ನನ್ನ ಜೊತೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಬರಲಿ, ಕೌರವನು ನಡೆದು ಬಂದ. ಮನೆ ಯಜಮಾನಾದವ, ಮನೆಗೆ ಬಂದ ಅತಿಥಿ ಅಪ್ರಿಯವಾದ ತನ್ನಾಡಿದ್ದೇ ಹೌದಾದರೂ ಹೊರಟು ಹೋಗುವಾಗ 4 ಹೆಜ್ಜೆ ಅವನ ಹಿಂದಿನಿಂದ ಹೋಗಿ ಹಾಗಾದ್ರೆ ಇನ್ನು ನಾನು ನಿಲ್ತೇನೆ ಅಂತ ಹೇಳುವುದು ಸಭ್ಯತೆ ಸಂಸ್ಕಾರ. ಅದಷ್ಟನ್ನೂ ಮಾಡಿದ. ನೀನು ಬರ್ತಾ ಇದ್ದೆ, ಕಣ್ಣ ಸನ್ನೆಯಿಂದ ನಿನ್ನನ್ನು ಸ್ವಲ್ಪ ಮುಂದೆ ಬಾ ಅಂತ ಹೇಳಿದೆ. ಆದರೆ ನೀನು ನಡೆದೇ ಬರ್ತಾ ಇದ್ದೆ. ನನ್ನ ರಥದ ಕೊಂಬಿಗೆ ಕೈಯಿಕ್ಕೆ ನಡೆದುಕೊಂಡು ಬರ್ತಾ ಇದ್ದೆ. ನನ್ನ ವೇಗ ಕಡಿಮೆ, ನಿನ್ನ ರಥದ ವೇಗವು ಕಡಿಮೆ ಆಗ್ತಾ ಇದೆ. ಅದಕ್ಕೆ ವೇಗವಾಗಿ ಸಾಗಿದ್ರೆ ನಾನು ರೇಖೆ ಬಿಟ್ಟು ಆಚೆ ಹೋದಾಗ ಆಗ್ತದಲ್ಲ, ಅದಕ್ಕೆ ಹಿಡ್ಕೊಂಡದ್ದು ಅಲ್ಲಿಗೆ ನಿಂತ್ಕೊಂಡು ಹೋಗೋಣ. ನಿನಗೀಗ ಆಧಾರಕ್ಕೆ ಅಂಥದ್ದು ಬೇಕಾಗ್ತದೆ, ಒಳ್ಳೆಯದು. ಆದರೆ ಆಧಾರಕ್ಕೆ ಹಿಡಿದದ್ದು ನೀನು ಒಳ್ಳೆಯದನ್ನೇ, ಅದು ನನಗೆ ಸಮಾಧಾನ. ಆದರೆ ಕಾರಣ ಬಾರಯ್ಯ, ಭಾನು ಸುಕುಮಾರ ಅಂದ್ರೆ ಅಪ್ಪ ಇಲ್ಲದೆ ಪ್ರಪಂಚದಲ್ಲಿ ಯಾರೂ ಹುಟ್ಟುವುದಿಲ್ಲ. ಕೆಲವರಿಗೆ ಅಪ್ಪ ಯಾರು ಅಂತ ಗೊತ್ತಿರುವುದಿಲ್ಲ ಅಷ್ಟೇ. ಆದರೂ ಲೋಕಕ್ಕೆ ಕರ್ಮಸಾಕ್ಷಿಯಾದಂತಹ ಸೂರ್ಯ ನನಗೊಬ್ಬ ಅಪ್ಪನಿದ್ದಾನೆ ಅನ್ನುವುದನ್ನು ತೋರಿಸಿಕೊಡುತ್ತಾನೆ ಎಂಬ ಭಾವದಿಂದಲೇ ಸೂರ್ಯನನ್ನು ಯಾರು ನಂಬುತ್ತಾರೆ. ಆದ್ದರಿಂದ ಭಾನುಸುಕುಮಾರ ಅಂತ ನಿನ್ನನ್ನು ನಾನು ಹೇಳಿದ್ದೆ. ರಥ ಏರು, ನೀನು ನಡ್ಕೊಂಡು ಬರುವುದು ಬೇಡ, ನನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೋ. ನಿನ್ನಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿದೆ ಕರ್ಣ. ಓಹೋ ಸ್ವಾಮಿ, ಶ್ರೀನಾಥ ನುಡಿಯೇ
ನನ್ನ ಅನ್ನದಾತ ನಿನ್ನ ತನ್ನ ಕುರಿತು ಏನು ತೀರ್ಮಾನ ಮಾಡಿದ್ದಾನೋ, ಯಾವುದನ್ನು ನಿನ್ನಲ್ಲಿ ಹೇಳಿದ್ದಾನೋ ಅದರ ಮುಕ್ತಾಯದ ಹಂತಕ್ಕೆ ನಿನ್ನ ಕೈಗೆ ರಣವೇಟೆ ಬಂದಿದೆ. ಸಭ್ಯನಾದಂತಹ ಒಬ್ಬ ಸಂಸ್ಕಾರವಂತನಾದಂತಹ ವ್ಯಕ್ತಿ ಮನೆಗೆ ಬಂದ ಅತಿಥಿಯನ್ನು ಬೀಳ್ಕೊಡುವುದಕ್ಕೆ 4 ಹೆಜ್ಜೆ ಹೇಗೆ ನಡೆದು ಬರ್ತಾನೋ ಹಾಗೆ ಅವನು ಬಂದಿದ್ದ. ಅವ ಬಂದದ್ರಿಂದ ನಾನು ಬಂದಿದ್ದೆ. ಆದ್ರೆ ಅವನು ಹಿಂದೆ ಹೋದ. ಹೌದು, ನಾನು ಹೋಗ್ತೇನೆ ಹಿಂದೆ ಅಂತ ಅವನಿಗೆ ಗೊತ್ತಿತ್ತು. ಮಾತ್ರ ಅಲ್ಲ, ಅದು ಅಗತ್ಯವೂ ಇತ್ತು. ಆದ್ರೆ ಮುಖ ತಿರುಗಿಸಿ ನಾನು ಆ ಕಡೆಗೆ ತಿರುಗಿ ಹೋಗ್ಬೇಕು ಅಂತ ಯೋಚನೆ ಮಾಡುವಾಗ ಭೀಷ್ಮರು ಹೋಗಿದ್ರು, ದ್ರೋಣರು ಹೋಗಿದ್ರು, ಕೌರವ ನಡೆದಿದ್ದ. ಇನ್ನೇನು ನನಗೂ ಅದೇ ಪಕ್ಷ ಅಂತ ಗ್ರಹಿಸುವಾಗ ನೀನು ಕನಸನೆ ಮಾಡಿದೆ. ಕೃಷ್ಣ, ಕಣ್ಣಿನ ಭಾಷೆ ನಿನ್ನಷ್ಟು ನನಗೆ ಬರುತ್ತಿಲ್ಲ. ಆದ್ರೂ ಒಬ್ಬ ಗಂಡು ಇನ್ನೊಬ್ಬ ಗಂಡನ್ನು ನೋಡಿದಾಗ ಕಣ್ಣಿನಲ್ಲಿ ಹೇಳಿದ್ರೆ ಅದು ಏನು ಅಂತ ಅರ್ಥ ಮಾಡಿಕೊಳ್ಳಬಲ್ಲ. ನಾಲಗೆ ಹೇಳಲಾರದನ್ನು ಕಣ್ಣು ಹೇಳುತ್ತದೆ. ಹೇಳಿ, ನಿನ್ನ ಕಣ್ಣಿನ ಭಾಷೆ ಏನಪ್ಪಾ ಅಂತಂದ್ರೆ ನೀನು ಕೆಲಸ ಉಂಟು ಅಂತ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವು ಯಾಕೆ ನನ್ನನ್ನು ನಿಲ್ಲಿಸಿಕೊಂಡ? ಉಳಿದವರೆಲ್ಲ ಹೋದ್ರಲ್ಲ, ನನಗೆ ಯಾಕಿದು? ನನಗೇನು ಸಂಬಂಧ ಇದರಲ್ಲಿ? ನನ್ನ ಕರ್ತವ್ಯ ಆ ಕಡೆ ಇದ್ದಾಗಿತ್ತು, ಅಲ್ಲಿಂದ ಬಂದಿದ್ದೇನೆ, ಪುನಃ ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ಗ್ರಹಿಸಿದ್ರೆ ರಥ ಏರುವಂತೆ 2 ಮಾತಾಡುವುದಕ್ಕುಂಟು ಅಂತಂದೆ. ಹೌದು, 2 ಮಾತು ಮಾತಾಡಲಿಕ್ಕೆ ಮೇಲೆ ಬೇಕಾ? ಕೆಳಗಿಂದ ಮಾತಾಡಿದ್ರೆ ಆಗುದಿಲ್ಲ. ಈಗ ನಿನ್ನ ಮಾತು ನಾನು ಕೇಳ್ತಾ ಇಲ್ವೋ? ಹಾಗಾದ್ರೆ ಏನಿದ್ರೆ ಅರ್ಥ? ಒಂದು ವೇಳೆ ನಾನು ರಥ ಏರಿದ ಮೇಲೆ ನಿಲ್ಲಿಕ್ಕಾಗ್ತದೆ? ರಥ ಓಡ್ತಾ ಇರ್ತಲ್ಲ, ದಾರುಕ ಹೊಡಿತಲೇ ಇರ್ತಾನೆ, ದೇಹದ ಸಮತೋಲ ತಪ್ಪಿ ಹೋಗ್ತದೆ, ಆಗ ಕೂತ್ಕೊಳ್ಬೇಕಾಗ್ತದೆ. ನಾನು ರಥ ಏರಿ ನಿನ್ನ ಹೊತ್ತಿನಲ್ಲಿ ಕೂತ ಮೇಲೆ ನೀನು 2 ಮಾತಾಡ್ತೀನಿ ಅಂತ ಲೆಕ್ಕ ಹಾಕಿದರೆ ಇದಕ್ಕಿಂತ ಸೋಜಿಗೆ ಇಲ್ಲ ಸ್ವಾಮಿ. ಸರಸಕ್ಕೆ, ಸಂಬಂಧಕ್ಕೆ, ಸಮರಕ್ಕೆ, ಸಹ ಆಸನಕ್ಕೆ ಸಮಾನತೆ ಬೇಕು ಅಂತ ಹೇಳಿದರು. ಹೌದು, ನೀನು ನನ್ನನ್ನು ಈ ರೀತಿಯಲ್ಲಿ ಉಪಯೋಗಿಸ್ತೀಯ ಅಥವಾ ಈ ರೀತಿಯಲ್ಲಿ ಆಹ್ವಾನಿಸ್ತೀಯ ಅಂತಾದ್ರೆ ದೇವರೇ, ನನಗೆ ಯಾಕೋ ಸಮಾನತೆ ಇಲ್ಲದೆ ಇದ್ದಂತಹ ರೀತಿಯಲ್ಲಿ ನಾನು ಮುಂದುವರಿಬೇಕು ಅಂತಹ ಹಂತದಲ್ಲಿ ಇದು ಅಗತ್ಯವೋ ಅಂತ ಚಿಂತಿಸುವ ಸ್ಥಿತಿ ಬಂದಿದೆ. ಅಷ್ಟೆಲ್ಲ ಇನ್ನೂ ಕೇಳ್ತೀಯ. ನೀನು ಪಾಂಡವರ ಕಡೆಯಿಂದ ಬಂದಾಗ ನನಗೆ ಅಂಜಿಕೆ ಅನಿಸಲಿಲ್ಲ. ಅದು ಬರಬೇಕಾದ್ರೆ ಒಂದಲ್ಲ ಒಂದು ದಿವಸ ಈ ಸಂಭಾಷಣೆ ಮುಗಿದು ಪಾಂಡವರಿಗೂ ಕೌರವರಿಗೂ ಆಗುವಂತಹ ಯಾವ ಸಂಘರ್ಷ ಇದೆಯೋ ಅದು ಏನೋ ಒಂದು ಹಂತಕ್ಕೆ ಬರಬೇಕು. ಅದಕ್ಕೆ ನನಗೆ ಅದರಲ್ಲಿ ಅಂಜಿಕೆ ಇರಲಿಲ್ಲ. ನಿನ್ನ ಕೈಗೆ ರಣವೇಳೆ ಕೊಟ್ಟಾಗ ನಾಳೆ ಯುದ್ಧ ಬರುತ್ತದೆ, ನಾನೇನಪ್ಪ ಮಾಡಲಿ ಅಂತ ನಾನು ಅಂಜಲಿಲ್ಲ. ನಿನ್ನನ್ನು ಬೀಳ್ಕೊಡೋದಕ್ಕೆ ಬರುವಾಗ ಕೌರವನೇ ಹೊರಟಿದ್ದಾನೆ ನನ್ನದೇ ಮಹಾಂತ ನಾನು ಅವರೂ ಅಂಜಲಿಲ್ಲ. ಈಗ ಮೇಲೆ ಹೊತ್ತಿನಲ್ಲಿ ಕೂತ್ಕೋ ಅಂದಾಗ ನಿಜ ಹೇಳ್ತೇನೆ ಸ್ವಾಮಿ, ನನಗೆ ಯಾಕೋ ಅಂಜಿಕೆ ಆಗುತ್ತಾ ಇದೆ. ಇದು ಎಲ್ಲಿಗೆ ಕೊಂಡು ಹೋಗ್ತದೆ? ಇದು ರಥ ಅಲ್ಲ ಈ ವಿಷಯ. ನಿನ್ನ ಮಾತು ಸಣ್ಣ ಭಯ ಇದೆ, ಅಂಜಿಕೆ ಇದೆ. ಇದು ಸಮಾನತೆಯ ಸಂಕೇತ ಆಗ್ತದೆ. ಇಷ್ಟೆಲ್ಲ ವಿಷಯಗಳು ನನಗೂ ನಿನಗೂ ಮಧ್ಯದಲ್ಲಿರುವಾಗ, ವ್ಯತ್ಯಾಸ ಗಾಢವಾಗಿರುವಾಗ ಅಪ್ಪಣೆ ಕೊಡ್ತಾ ಇದೆಯಲ್ಲ, ನಾನು ನೀನು ಒಟ್ಟಿನಲ್ಲಿ ಕೂತು ಮಾತಾಡೋಣ ಅಂತ ಬಿಡಿಸುವ. ಇದು ಯಾಕೋ ನನಗೆ ಬಹಳ ಹೆಚ್ಚಿಗೆ ಅನ್ನಿಸ್ತಾ ಇದೆ. ಮೆಚ್ಚುಗೆಗಂತೂ ಅವಕಾಶ ನಿನಗಿರ್ಬೋದು, ನನ್ನನ್ನು ಯಾವುದರಲ್ಲೋ ಒಂದು ಅಂಶದಲ್ಲಿ ನೀವು ಮೆಚ್ಚಿರ್ಬೋದು. ನಾನಂತೂ ಮೆಚ್ಚುವ ಅಧಿಕಾರಗಳೂ ಅಲ್ಲದೆ ಇದ್ದದ್ರಿಂದ, ಮಾತಿನಿಂದ ನಿನ್ನನ್ನು ಚುಚ್ಚುವ ಅಧಿಕ ಪ್ರಸಂಗ ನಾನು ಮಾಡುವುದಕ್ಕೂ ಇಲ್ಲವಾದ್ರಿಂದ ಹಿಂದೆ ಸರಿತೇನೆ, ಮೇಲೆ ಏರಲಾರೆ, ನಿನ್ನ ಒತ್ತಿಗೆ ಸೇರಲಾರೆ. ಅರ್ಥ ಆಯ್ತು. ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ. ಯಾವನಿಗಾದ್ರೂ ತಾನೇನು, ತಾನೆಷ್ಟು, ತಾನಿಗಾಕೆ, ತಾನಿಗಾರು, ಈ 4 ಪ್ರಶ್ನೆಗಳಲ್ಲಿ ಕನಿಷ್ಠ 3 ಪ್ರಶ್ನೆಗಾದ್ರೂ ಉತ್ತರ ಗೊತ್ತಿರಬೇಕು. ನಾನು ಕೆಲವು ಸ್ನೇಹಿತರಿಗೆ ಹೇಳಲಿಕ್ಕೆ ಏನಿಲ್ಲದಿದ್ರು ಮನುಷ್ಯನಿಗೆ ಸ್ವಸ್ವರೂಪ ಜ್ಞಾನ ಇರಬೇಕು. ಹೌದು, ಅದಿಲ್ಲದೆ ಇದ್ರೆ ಸರಿಯಲ್ಲ. ಆದ್ರೆ ನನಗೆ ಉಂಟಲ್ಲ,
ಅದೇ ಒಂದು ವಿಭಾಗದಲ್ಲಿ ಉಂಟು, ಮತ್ತೊಂದು ವಿಭಾಗದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಅದ್ಯಾವ ಭಾಗವು ಸ್ವಸ್ವರೂಪ ಜ್ಞಾನ ವಿಹೀನತಾ ಎನ್ನುವುದನ್ನು ಸಣ್ಣ ದೃಷ್ಟಿಯಿಂದ ನೋಡುದಿದ್ರೆ ವಿಭಾಗ ಬೇರೆ. ಮತ್ತೊಂದು ಸತ್ಯಕ್ಕಾದರೆ ತಿಳಿಯದೆ ಇರುವುದು, ತಾನೇನು ಅಂತ ತಿಳಿಯದೆ ಇರುವುದು. ಆವಾಗ ತಾನು ತಿಳಿದದ್ದೇ ತಾನೆಷ್ಟನ್ನು ತಿಳಿದಿದ್ದೇನೋ ಅಷ್ಟೇ ತಾನು ಎಂಬಲ್ಲಿಗೆ ಬಂದು ಈಗ ನೀನು ತಿಳಿದುಕೊಂಡದ್ದೇನು ಸೂತನ ಮಗ. ಮೊದಲೆಲ್ಲ ಸೂತನ ಮಗ ಹೇಳುವಾಗ ನಿನಗೆ ಸಿಟ್ಟು ಬರ್ತಿತ್ತು, ಆಮೇಲೆ ದುಃಖ ಬರ್ತಿತ್ತು, ಈಗ ಆಮೇಲೆ ತಾತ್ಸಾರ ಆರಂಭ ಆಯ್ತು. ಇನ್ನಷ್ಟು ಹೇಳ್ಕೊ ನೀನು, ನಿನ್ನ ಚಟ ತಿಳಿಸ್ಕೋ. ಈಗ ಅಭ್ಯಾಸ ಈಗ ಆಶ್ಚರ್ಯ ಆಗ್ತದೆ ನನಗೆ. ಈಗ ಸತ್ಯಕ್ಕಾದ್ರೆ ಸೂತನ ಮಗನೇ ಅಂತ ಕರೆಯದೇ ಇದ್ರೆ ನೀನು ಹೋಗಡುವುದಿಲ್ಲ, ಅಷ್ಟು ಅಭ್ಯಾಸ ಆಗಿದೆ, ರೂಢಿಯಾಗಿಬೇಕಿದೆ. ಹೌದು, ಸೂತನ ಮಗ. ಅದು ಕೆಲವರಿಗೆಲ್ಲ ಅರ್ಧ ಹೆಸರು ಬರುವುದು ಅಂತ ಹೇಳ್ತಾರೆ. ಆದ್ರೆ ಒಂದುಂಟು, ಅದಷ್ಟು ನನಗೆ ಅನ್ವಯಿಸ್ತದೆ. ನಿನ್ನನ್ನು ಗೋಪನ ಮಗ ಅಂತ ಹೇಳ್ಬೇಕು ಅಂತ ನೀನು ನಮ್ಗೆ ನನ್ನ ವಿಭಾಗವೇ ಬೇರೆ ಈ ಪ್ರಪಂಚದಲ್ಲಿ. ಅದಕ್ಕೆ ನಾನು ಹೇಳಿದ ಆ ವಿಭಾಗದಲ್ಲಿ ನಮ್ಮನ್ನು ಒಟ್ಟಿಗೆ ಇರಬೇಡ ಅಂತ. ಈ ಪ್ರಪಂಚದಲ್ಲಿ 2 ತಾಯಂದಿರನ್ನು 2 ತಂದೆಯಂದಿರನ್ನು ಪಡೆದವನು ನಾ. ಹಾಗಾಗಿ ನಮ್ಮ ವ್ಯವಹಾರ ಅದು ಪ್ರಶ್ನಾತೀತವಾದದ್ದು, ಅಥವಾ ನೀನೋ ಇನ್ನೊಬ್ಬನು ಅದನ್ನು ತೌಲನಿಕವಾಗಿ ನೋಡ್ಲಿಕ್ಕೆ ಏನೂ ಇಲ್ಲ. ಅದೇ ಹೇಳಿದ್ದೆ ನಾನೇ ಬೇರೆ ನೀನೇ ಬೇರೆ. ಆದರೆ ನೀನು ಯಾರು ಎನ್ನುವುದನ್ನು ನೀನು ತಿಳಿದಿಲ್ಲವಾದರೂ ಕಾರಣ ನಾನು ತಿಳಿದಿದ್ದೇನೆ. ನಿನ್ನ ಕಥೆಯನ್ನು ಹೇಳುವುದಕ್ಕೆ ತೊಡಗುತ್ತೇನೆ. ನನಗೆ ನಾನೇನು ಅಂತ ಗೊತ್ತಿಲ್ಲ ಎಂಬುದು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಇಷ್ಟರವರೆಗೆ ಆ ಪ್ರಯತ್ನ ನಾನು ಮಾಡಿಲ್ಲ ಅಂತಲ್ಲ, ಆದ್ರೆ ನಾನು ಏನು ಅಂತ ನನಗೆ ಹೇಳುವುದಕ್ಕಾದ್ರೂ ಗೊತ್ತಿದ್ದವರು ಸಿಗಬೇಕಲ್ಲ. ಹಾಗಂತ ನೀನು ಏನು ಅಂತ ಗೊತ್ತಿಲ್ಲದೆ ಇದ್ರು ಏನೋ ಒಂದು ಹೌದು ಎಂಬ ಅನುಮಾನ ನಿನ್ನಲ್ಲಿ ಇರಲಿಕ್ಕೆ ಬೇಕು. ಖಂಡಿತ ಆ ಅನುಮಾನದ ಪರಿಹಾರ ನಾನು ಮಾಡ್ತೇನೆ. ಅಂದ್ರೆ ನಾನು ಅನುಮಾನ ಪಡುತ್ತಿದ್ದೆ ಅಂತ ನೀ ಹೇಳ್ತಾ ಇರೋದು ನನ್ನ ಜನ್ಮದ ಸಂಬಂಧವಾಗಿ. ಹೌದು, ನಾನು ಸೂತನ ಮಗ ಹೇಗಾದೆ ನನಗೆ ಗೊತ್ತಿಲ್ಲ. ಆದ್ರಿಂದ ಅದನ್ನು ತಿಳಿಯೋದಕ್ಕೆ ನನಗೆ ಆಸಕ್ತಿ ಇತ್ತು, ಆಸೆ ಇತ್ತು, ಹೇಳೋರು ಇರ್ಲಿಲ್ಲ. ಈಗ ನೀನು ಹೇಳ್ತೇನೆ ಅಂತ ಹೇಳಿದ್ರೆ ಮತ್ತಾರು ಹೇಳಲಿಲ್ಲ ಎಂಬ ಶೋಕ ನನಗಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡುತ್ತಿಲ್ಲ. ಜಗದಾಧಾರ ಶಕ್ತಿ ನೀನು, ಲೋಕವನ್ನು ತಿಳಿದವನು ನೀನು. ನೀನು ನನ್ನಲ್ಲಿರುವಂತಹ ಕೊರತೆಯನ್ನು ತಿದ್ದಿ ತೀಡುವುದಕ್ಕೆ ಸಿದ್ಧನಾಗ್ತೀನಿ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಸರಿಯಪ್ಪ, ಕಥನ ಕಲೆಯಲ್ಲಿ 2 ವಿಧದ ಕೌಶಲ ಇದೆ. ಒಂದು ಆರಂಭದಿಂದ ತೊಡಗಿ ಕೊನೆ ಮುಟ್ಟಿಸುವುದು, ಮತ್ತೊಂದು ಮಧ್ಯದಿಂದ ತೊಡಗಿ ಹಿಂದೆ ಮುಂದೆ ಹೋಗಿ ಸರಿ. ನಾನು 2ನೇ ಪ್ರಕ್ರಿಯೆಯನ್ನು ತೊಡಗುತ್ತೇನೆ. ಮಧ್ಯೆ ಮತ್ತು ಹಿಂದೆ ಹೋಗಿ ಮಧ್ಯದಲ್ಲಿ ಬೆಸಗಾಗೋದು. ಹೌದು, ಪರೀಕ್ಷಾ ರಂಗದ ಕಾಲ ಇತ್ತಲ್ಲ, ಅರ್ಜುನನಿಗೂ ನಿನಗೂ. ಅರ್ಜುನನು ನೀನು ಸಮದಂಡಿಗಳಾದ ಹೊತ್ತಿನಲ್ಲಿ ರಾಜಮಾತೆಯರ ಪಂಕ್ತಿಯಲ್ಲಿ ಕುಳಿತಿದ್ದ ಕುಂತಿ ಎಂಬುವಳೊಬ್ಬಳು ತಲೆ ತಿರುಗಿ ಬಿದ್ದಳು ಅಂತ ನಾನು ಕೇಳಿದ್ದೇನೆ, ಹೌದಲ್ಲ?
ಸಭೆಯಲ್ಲಿ ನಮಗೆ ಮರ್ಯಾದೆ ಹೋಗುವಾಗ ಆಗಿದೆ. ಯಾರ ತಲೆ ತಿರುಗಿದ್ರು, ಯಾರ ತಲೆ ಸರಿ ಇತ್ತು, ಇದೆಲ್ಲ ನನಗೆ ಸಂಬಂಧವಿಲ್ಲ. ಈಗ ಆ ವಿಷಯ ಒತ್ತಟ್ಟಿದೆ. ಕುಂತಿ ಭೋಜನೆಗೆ 7 ಮಗಳು ಕುಂತಿ, ಶೂರವಂಶದವಳು. ಓಹೋ, ನಮಗತ್ತೆ. ಬಾಲ್ಯದಲ್ಲಿ ಎಳೆವರೆಯದಲ್ಲಿ ಬಾಲಲೀಲೆಗಳಲ್ಲಿ ಆಟವಾಡುತ್ತಾ ಇರುವ ಹೊತ್ತಿನಲ್ಲಿ ದುರ್ವಾಸರ ಪ್ರವೇಶ ಆಯಿತು. ಕುಂತಿ ಭೋಜ ರಾಜಕಾರಣದ ಬಾಹುಳ್ಯದಿಂದ ಉದ್ದೇಶಪಟ್ಟು ಅಲ್ಲ, ಪ್ರಮಾದವಶಾತ್ ಇವರನ್ನು ಉಪೇಕ್ಷಿಸಿದ. ಕ್ರುದ್ಧರಾದಂತಹ ದುರ್ವಾಸ. ದುರ್ವಾಸ ಎಂಬ ಶಬ್ದಕ್ಕೆ ನಿಜ ಅರ್ಥ ಕೆಟ್ಟ ಬಟ್ಟೆ ಅಂತ. ಈ ದೇಹವೇ ಒಂದು ಕೆಟ್ಟ ಬಟ್ಟೆ ಅಂತ ತಿಳಿದವರು ಅಂತ ಒಂದರ್ಥ. ರೂಢಿಯಲ್ಲಿ ಅರ್ಥ ದುರ್ವಾಸ ಅಂತ ಹೇಳಿದ್ರೆ ಸಿಟ್ಟಿನವ, ಸಿಟ್ಟುಗೊಂಡ ಇಡೀ ವಂಶವನ್ನೇ ನಾಶ ಮಾಡ್ತೇನೆ ಹೇಳಿದಾಗ ಈ ಮಗು ಬಂದು ಅಡ್ಡದಿ. ಈ ಕುಂತಿ ಎಂಬ ಬಾಲಿಕೆ ಉಪಚರಿಸಿತು, ದುರ್ವಾಸರನ್ನು ಉಪಚರಿಸಿದರು. 5-6 ವರ್ಷದ ಹುಡುಗಿ ಉಪಚಾರ ಮಾಡಿದರೆ ಎಷ್ಟು ಮಾಡಿದ. ಆದರೂ ಪ್ರಸನ್ನ ಚಿತ್ತರಾದರು ದುರ್ವಾಸರು. ಯಾಕೆ? ಅದು ಮಗು ಎಂಬುದಷ್ಟೇ ಕಾರಣವಾಗಿ. ಪ್ರಸನ್ನತೆಗೆ ಪ್ರಸಾದವಾಗಿ ಮಂತ್ರದೃಷ್ಟಾರರಾದಂತಹ ದುರ್ವಾಸರಂತವರು ಏನನ್ನಾದರೂ ಕೊಡದೆ ಬಿಟ್ಟಾರೆ. ಹಾಗೆ ಪ್ರಸನ್ನರಾದಂತಹ ದುರ್ವಾಸರು ದೇವಹೂತಿ ಎಂಬ ಒಂದು ಮಂತ್ರವನ್ನು ಕುಂತಿಗೆ ಉಪದೇಶ ಮಾಡಿದರು. ದೇವಹೂತಿ ಎಂಬುದು ಒಂದೇ ಒಂದು ಮಂತ್ರ. ಆ ಮಂತ್ರವನ್ನು 5 ದೇವತೆಗಳಿಂದ 5 ಫಲ ಪಡೆಯುವಷ್ಟಕ್ಕೆ ಮಾತ್ರ ಮಿತಿಯಾಗಿ ಬಳಸಬಹುದಾಗಿದೆ. ಆ ಮಂತ್ರದಲ್ಲಿ ಯಾವ ದೇವತೆಯನ್ನು ಪ್ರಸನ್ನೀಕರಿಸಿಕೊಳ್ಳಬೇಕೋ ಆಹ್ವಾನಿಸುವ ಸ್ಥಾನದಲ್ಲಿ ಆ ದೇವತೆಯ ಹೆಸರನ್ನು ಹೇಳಿದರೆ ಮಂತ್ರ ಅದೇ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಃ, ಅಗ್ನಿಯ ಸ್ವಾಹ. ಬಾಕಿದ್ದೆಲ್ಲ ಅಷ್ಟೇ, ಅಗ್ನಿ ಮಾತ್ರ ಬದಲಾಗುವುದು. ಹಾಗೆ ಈ ಮಂತ್ರದಿಂದ ನೀನು ಸಂತಾನ ಪಡೆಯುತ್ತಿ ಅಂತ ಆಶೀರ್ವದಿಸಿ, ಸತ್ಸಂತಾನವನ್ನು ಪಡೆಯುತ್ತಿ ಅಂತ ಆಶೀರ್ವದಿಸಿ ದೇವಹೂತಿ ಮಂತ್ರೋಪದೇಶ ಮಾಡಿ ದುರ್ವಾಸರು ಹೋದರು. ಬಾಲ್ಯ ಸಹಜವಾದ ಬಾಲಿಶವಾದ ಕುತೂಹಲದಿಂದ ಗಂಗಾ ಸ್ನಾತೆಯಾದಂತಹ ಈ ಕುಂತಿ ಈ ದೇವಹೂತಿ ಮಂತ್ರದ ಉಚ್ಚಾರಣೆಯಲ್ಲಿ ಮಂತ್ರದ ಆಹ್ವಾನಿಸಬೇಕಾದ ಸ್ಥಾನದಲ್ಲಿ ಸೂರ್ಯನನ್ನಿಟ್ಟು. ಮಂತ್ರಾಧೀನಂತೂ ದೈವತ, ಸೂರ್ಯನಾದರೂ ಬರಲೇಬೇಕು, ಮಂತ್ರಕ್ಕೆ ಅಧೀನನೇ. ಒಂದು ವೇಳೆ ಬರದೇ ಇದ್ರೆ ದುರ್ವಾಸರ ಆಗ್ರಹಕ್ಕೆ ಒಳಗಾಗುತ್ತಾನೆ ಸೂರ್ಯನಾಥ. ಅವನ ಸಂಚಾರವನ್ನು ನಿಲ್ಲಿಸ್ಯಾರವರು. ಇಳಿದು ಬಂದಂತಹ ಸೂರ್ಯ ಮಂತ್ರದ ಲಕ್ಷ್ಯದಂತೆ ಕುಂತಿಗೊಂದು ಸಂತಾನವನ್ನು, ಗಂಡು ಮಗುವನ್ನು ಕರುಣಿಸಿದರು. ಈ ಮಗುವನ್ನು ಹಿಡಿದಂತಹ ಕುಂತಿ ಬಾಲಿಕೆಯಾದ ತಾನು ಅವಿವಾಹಿತೆ, ರಾಜವಂಶದ ಹೆಣ್ಣು, ಮದುವೆಯಾಗುವುದಕ್ಕಿಂತ ಮೊದಲೇ ನಾನೊಂದು ಮಗುವನ್ನು ಪಡೆದಿದ್ದೇನೆ ಎನ್ನುವುದು ಎಷ್ಟು ಅಪಮಾನಕಾರಕವಾದ ವಿಚಾರ ಅಂತ ಚಿಂತಿಸಿ ಮಗುವನ್ನು ಬಿಟ್ಟಿರಲಾರದೆ. ಯಾಕಂದ್ರೆ ತನ್ನ ಮಗುವನ್ನು ಯಾವ ತಾಯಿಯೂ ಬಿಡಲೊಲ್ಲಳು, ನಿಸರ್ಗವೇ ಹಾಗೆ. ಬಿಡದೆ ಉಪಾಯವಿಲ್ಲದಂತಹ ಸ್ಥಿತಿ ಬಂದಾಗ ನೀರಿನಲ್ಲಿ ಮುಳುಗಲಾರದ ಸ್ಥಿತಿಯಲ್ಲಿರುವ ತೊಟ್ಟಿಲೊಂದನ್ನು ತಂದು ಈ ಮಗುವನ್ನು ಆ ತೊಟ್ಟಿಲಲ್ಲಿ ಮಲಗಿಸಿ ಎಲ್ಲಿಯಾದರೂ ಹೇಗಾದರೂ ಬದುಕಕೂಡದು. ಅದಕ್ಕಾಗಿ ತನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ಆ ತೊಟ್ಟಿಲಲ್ಲಿಟ್ಟು ಆಭರಣದ ಆಸೆಗಾಗಿಯಾದರೂ ಯಾರಾದರೂ ಈ ಮಗುವನ್ನು ಸಾಕಿಯಾರು ಎಂಬ ನಿರೀಕ್ಷೆಯಿಂದ ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ತೊಟ್ಟಿಲು ತೇಲುತ್ತಾ 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 ಮುಂದೆ ಹೋಯಿತು. ಈ 5 ಮಕ್ಕಳು ಮಂತ್ರದಿಂದಲೇ ಹುಟ್ಟಿದ್ದು ಅಂತ ನಾವು ಕೇಳಿ. ಈಗ ನಿನ್ನ ಲೆಕ್ಕದಲ್ಲಿ 5ಕ್ಕಿಂತ ಹೆಚ್ಚಿಗೆ ಅಲ್ಲ, ಅದು ಹೆಚ್ಚಿಗೆ ಆದರೂ ಅದು 1ರಿಂದ 2 ಆಗ್ತದೆ. 1ರಿಂದ 2 ಆಗ್ತದೆ, ಅದು ಪ್ರಶ್ನೆ ಬೇರೆ. ಈಗ ಈ 5ರ ಲೆಕ್ಕಕ್ಕೆ ನಾನು ಹೇಳಿದ 5 ಫಲಗಳನ್ನು ಪಡೆಯಬಹುದು. 6 ಆದರೂ ಅದು 2 ಒಂದಾಗಿರ್ತದೆ ಅಂತ ಅರ್ಥ. ಹಾಗೆ ಮಂತ್ರದ ದೇವತೆ 2 ಆದ್ರೆ ಫಲ 2. ಅದು ಆ ದೇವತೆಯನ್ನು ಒಂದನ್ನು ಕರೀಲಿಕ್ಕೆ ಬರುವುದಿಲ್ಲ. ಕೆಲವು ಹಾಗಿರ್ತದೆ, ಒಟ್ಟಿಗೆ ಇರ್ತದೆ. ಒಂದನ್ನು ಕರೆದ್ರೆ ಮತ್ತೊಂದು ಬಂದೇ ಬರ್ತದೆ. ಆವಾಗ ಒಟ್ಟು ಒಂದೇ, ಫಲವು 2 ಇದ್ರೂ ಒಂದೇ ಅಂತ ಅರ್ಥ. ಹೀಗೆ ತೇಲುತ್ತಾ ಬಂದಂತಹ ತೊಟ್ಟಿಲನ್ನು ಕರುಣಾಮಯ್ಯಾದಂತಹ ಗಂಗಾದೇವಿ ಮುಳುಗಲಿಯದೆ ತೇಲಿಸುತ್ತಾ 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 ದಡ ಸೇರಿಸಿದರು. ಧೃತರಾಷ್ಟ್ರನ ಸೂತನಾದಂತಹ ಅಧಿರಥ ತನ್ನ ನಿವೃತ್ತಿಯ ನಂತರ ಮೀನುಗುಲಿಗನಾಗಿಯೋ ಅಥವಾ ಇತರ ಕೆಲಸಕ್ಕೋ ಹೊಳೆ ಬದಿಗೆ ಹೋಗ್ತಾ ಇದ್ದ. ಗಂಗಾ ನದಿಯ ಬಳಿಯಲ್ಲಿ ಹೋಗುತ್ತಿರುವಾಗ ನದಿಯ ಕೂಲದಲ್ಲಿ ಮರಳ ರಾಶಿಯ ಮೇಲೆ ಆ ತೊಟ್ಟಿಲಲ್ಲಿ ಕೈಕಾಲು ಬಡಿಯುತ್ತಾ ಈ ಗಂಡು ಮಗು ಅಳುತ್ತಿತ್ತು. ಆ ಮಗುವನ್ನು
ಅಧಿರಥ ಎತ್ತಿಕೊಂಡು ಮನೆಗೆ ನಡೆದ. ಸಾಕು 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 ಕೃಷ್ಣ, ಸಾಕು, ಬೇಕಾದಷ್ಟಾಯಿತು. ಛೇಡಿಸುವುದಕ್ಕೆ ತೊಡಗಿದಾಗ ಈಗ ನೀನು ಹೇಳಿದಂತ ಒಂದು ವಾಕ್ಯ, ಸೂರ್ಯ ಮಂತ್ರದಿಂದ ಹುಟ್ಟಿದವನು ನಾನು, ಪಾಂಡವರ ಸಾಲಲ್ಲಿ ಬರುವವನು ನಾನು ಅಂತ ಹೇಳುವುದಕ್ಕೆ ನನಗೆ ಸಾಧ್ಯ ಆಗದೆ ಹೋಯಿತು. ನಿನಗೆ ಗೊತ್ತಿಲ್ಲ ಅಲ್ಲ, ಇದನ್ನೆಲ್ಲ ಹೇಳಿಕೊಳ್ಬೇಕಾಗಿದೆ ನಾನು. ಇದನ್ನೆಲ್ಲ ಹೇಳಿ ಹೃದಯ ಹಗುರ ಮಾಡಿಕೊಳ್ಬೇಕಾಗಿದೆ. ಯಾರಲ್ಲಿ ಹೇಳಿ, ಯಾರಲ್ಲಿ ಹೇಳುವುದರಿಂದ ಏನು ಉಪಯೋಗ? ನನ್ನ ಹೃದಯ ಹಗುರ ಮಾಡುವುದಿದ್ದರೆ ನೀನೇ. ಈಗ ಈ ಪ್ರಸ್ತಾಪ ಮಾಡಿದವನು ನೀನೇ. ನಂತರದ್ದು ಕೇಳು ಸ್ವಾಮಿ. ಅದರಿಂದ ರಾಧೆಯನ್ನು ನನ್ನ ಸಾಕಿದ್ರು, ಅವರಿಗೆ ಬೇರೆ ಮಕ್ಕಳಿದ್ರು, ಆ ಮಕ್ಕಳ ಜೊತೆಯಲ್ಲಿ ನಾನು ಬೆಳೆದೆ. ಒಂದು ದಿನವನ್ನು ಸೂತ ವೃತ್ತಿಯನ್ನು ಮಾಡುವುದಕ್ಕೆ ಆಸಕ್ತಿ ತೋರಲಿಲ್ಲ. ಒಂದು ದಿವಸ ಕುದುರೆಯನ್ನು ತಿಕ್ಕಿ ತೊಳೆಯಬೇಕು, ರಥಕ್ಕೆ ಹೂಡಬೇಕು, ಯೋಧ ಯುದ್ಧ ಮಾಡಬೇಕು, ನಾನು ಅದನ್ನು ನೋಡಬೇಕು, ಈ ತರ ನನಗೆ ಭಾವನೆಯೇ ಬರಲಿಲ್ಲ. ನನಗೆ ಬಂದದ್ದೇನು ಗೊತ್ತೇ? ನಾನು ರಥ ಏರಬೇಕು, ನಾನು ಧನುರ್ವಿದ್ಯೆಯನ್ನು ಕಲಿಯಬೇಕು, ನಾನು ಲೋಕದಲ್ಲಿ ದುಷ್ಟರನ್ನು ಮೆಟ್ಟಿ ನಿಲ್ಲಬೇಕು. ಇಂತಹ ಸಾವಿರ ಆಲೋಚನೆಗಳು ನನ್ನ ಮನಸ್ಸಲ್ಲಿ ಬರುತ್ತಿವೆ. ಆದ್ರೆ ಉಪಯೋಗ ಉಂಟೆ, ಸೂತನ ಮಗನಿಗೆ ಅಧಿಕಾರ ಉಂಟೆ. ನಾನು ನನ್ನ ತಂದೆ ತಾಯಿಗಳಲ್ಲಿ ಹೇಳಿದೆ, ನಾನೆಲ್ಲಾದ್ರೂ ಹೋಗ್ತೇನೆ, ವಿದ್ಯೆ ಸಂಗ್ರಹ ಮಾಡಿ ಬರ್ತೇನೆ, ಮರ ಹುಟ್ಟಿ ಮರ ಸತ್ತ ಹಾಗೆ ನನ್ನ ಜನ್ಮ ಆಗಬಾರದು. ವಿಶಾಲ ಹೃದಯಗಳು ಒಪ್ಪಿದ್ರು, ಗಾಢವಾಗಿ ಒಪ್ಪಿದ್ರು. ನಡೆ ಹೋಗು, ನಿನ್ನ ಚಾರ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಗುರುಕುಲಗಳನ್ನು ಹೊಕ್ಕೆ ನಾನು ಗುರುಕುಲಗಳ ಅಭ್ಯಾಸ ಮಾಡಿದೆ. ಯಾವ ಗುರುಕುಲವೂ ನನ್ನನ್ನು ಒಳಗೆ ಸೇರಿಸಲಿಲ್ಲ. ಸೇರಿಸಿದ್ರು ನನ್ನ ಜ್ಞಾನ ಪ್ರಶ್ನೆಯನ್ನು ಇಂಗಿಸುವಂತ ಮಂತ್ರೋಪದೇಶ ಮಾಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ಜಾತಿ ಇಲ್ಲ ನೋಡು. ಸೂತನ ಮಗ ನಾನು. ಅರಸುತ್ತ ನಾನು ಮಹೇಂದ್ರಾಚಲದ ಕಡೆಗೆ ನಡೆದೆ. ಪರಶುರಾಮ ದೇವರು ಜಗತ್ತಿನ ಮಹಾ ಅವತಾರ ಪುರುಷ. ಆ ಪುಣ್ಯಾತ್ಮರ ಸೇವೆಗೆ ನಿಂತೆ. ಅವರು ನನ್ನನ್ನು ಮೆಚ್ಚಿದ್ರು, ಪ್ರೀತಿಯ ಶಿಷ್ಯ ಅಂತ ಅಂಗೀಕಾರ ಮಾಡಿದರು. ಅವರಿಗೆ ನಿದ್ರೆ ಬಂದ್ರೆ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗುತ್ತಾ ಇದ್ರು. ಎಂಥ ಅನುಗ್ರಹ ಪುಣ್ಯ ಪುರುಷ. ಆ ಒಳ್ಳೆಯ ಕೆಲಸ ಮಾಡಿದ ನನಗೇನಾಯ್ತು? ಒಂದು ದಿನ ಒಂದು ಕೀಟ ನನ್ನ ತೊಡೆಯನ್ನು ಕೊರೆದದರ ಪರಿಣಾಮವಾಗಿ ಅವರ ನಿದ್ರೆಯಿಂದ ಇದ್ದವರು ಎದ್ದು ನಾನು ಯಾತನೆ ಅದನ್ನು ಅನುಭವಿಸಿದ್ದಕ್ಕೆ ಬೇರೆ ಅರ್ಥವನ್ನು ಹೇಳಿ, ನೀನು ಗುರುಭಕ್ತಿಯಿಂದ ಈ ಕೆಲಸ ಮಾಡಿರುವುದಲ್ಲ, ಈ ಸಹನ ಶಕ್ತಿ ನಿನಗೆ ಬಂದಿದ್ರೆ ಕ್ಷತ್ರಿಯತ್ವದಿಂದ ರಕ್ತದ ಗುಣದಿಂದ ಬರುತ್ತದೆ. ಆದ್ರಿಂದ ನೀನು ಬ್ರಾಹ್ಮಣ ಅಂತ ತಿಳಿದಿದ್ದೆ ನಾನು. ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯನಿದ್ದಿ. ನನ್ನಿಂದ ಕಲಿತಂತ ವಿದ್ಯೆ ನಿನ್ನ ಕೊನೆಗಾಲಕ್ಕೆ ನಿನಗೆ ಉಪಯೋಗಕ್ಕಿಲ್ಲದೆ ಹೋಗಲಿ ಶಪಿಸಿದ. ಕಾಲಿ ಬಿದ್ದೆ, ಕಣ್ಣೀರು ಸುರಿಸಿದೆ. ಕೈಗೆ ಬಂದ ನಿಧಿಯನ್ನು ಕಾಪಾಡುವುದಕ್ಕೆ ಏನು ಮಾಡಬೇಕು ಎಲ್ಲ ಮಾಡಿದೆ. ಹಗಲು ರಾತ್ರಿ ನಿಮ್ಮ ಸೇವೆ ಮಾಡಿದ್ದೇನೆ ಸ್ವಾಮಿ. ನಾನು ಬ್ರಾಹ್ಮಣ ಅಂತಲ್ಲ, ನಾನು ಹಾಗೆ ಕೇಳದೇ ಇಲ್ಲ.
ನೀವು ಹಾಗೆ ತಿಳ್ಕೊಂಡ್ರಿ ನಾನು ಅದಲ್ಲ ಅಂತ ಹೇಳೋದಕ್ಕೆ ಮತ್ತೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ಹೇಳುವಲ್ಲಿ ನನ್ನ ಅರ್ಧ ಪ್ರಾಣ ಹೋಗಿತ್ತು. ಆ ಉಗ್ರ ಮೂರ್ತಿಯ ಮುಂಭಾಗದಲ್ಲಿ ನಿಲ್ಲುವುದಕ್ಕಾಗಲಿಲ್ಲ, ಹೊರಟು ಬಿಟ್ಟು ಅಲ್ಲಿಂದ ಓಡಿಸಿದ್ರೆ ಅವರು. ಹಸ್ತಿನಾವತಿಗೆ ಬರುವಾಗ ಪರೀಕ್ಷಾ ರಂಗ ಏರ್ಪಟ್ಟಿತ್ತು. ಯಾರು ನಿನ್ನ ಅತ್ತೆ ಮಕ್ಕಳು ಎಲ್ಲರೂ ಅಲ್ಲಿ ಸೇರಿದ್ರು. ಪಾಂಡವರ ಕೌರವರ ಸಂಘರ್ಷ ನಡೆದಾಗ ಅರ್ಜುನ ಕೈ ಮೇಲಾದದ್ದನ್ನು ಕಂಡಾಗ ಅಲ್ಲಿ 4 ದಿನವಾದರೂ ಅಭ್ಯಾಸ ಮಾಡಿದ ಹಳೆ ನೆನಪಿನ ಮೇಲಿಂದ ನಾನೊಂದು ಅಪ್ಪಣೆ ಕೇಳಿದೆ, ನನಗೊಂದು ಅವಕಾಶ ಕೊಡಿ. ಕೃಷ್ಣ ಅವಕಾಶ ಸಿಕ್ಕಿತು. ಅರ್ಜುನ ಏನೆಲ್ಲ ಮಾಡಿ ತೋರಿಸಿದ್ದಾನೋ ಅಷ್ಟನ್ನು ನಾನು ಮಾಡಿ ತೋರಿಸಿದೆ. ಕಡೆಗೆ ನನ್ನ ಉತ್ಸಾಹ ಹೆಚ್ಚಾಗಿ ಒಂದು ಮಾತು ಮುಂದುವರಿದು ಅರ್ಜುನಲ್ಲಿ ಹೇಳಿದೆ, ನಿನ್ನದು ಆಯಿತು ನನ್ನದು ಆಯಿತು, ಸಮಾನತೆಯಿಂದ ಸಾರ್ಥಕ ಇಲ್ಲ, ಸೆಣಸುವುದಾದರೆ ಬಾರಿ ಪ್ರಾರ್ಥನೆ. ಪ್ರಮಾದ ಆಗಿ ಹೋಯ್ತೀರು. ರಾಜಕುಮಾರ ಅರ್ಜುನನ್ನು ಇನ್ನು ಈ ಸೂತನ ಮಗ ಕರೆಯುವುದು ಅಂದ್ರೇನು? ನಾನು ಸೂತನ ಮಗ ಅಂತ ಎಲ್ರಿಗೂ ಗೊತ್ತಾಗುವ ಹಾಗೆ ಅಲ್ಲಿ ನನ್ನ ದುರ್ವಿಧಿ ಬರ್ಬೇಕು. ನಮ್ಮ ಅಪ್ಪ ಸಭೆಯಿಂದ ನಾನು ಬಂದ ಸುದ್ದಿ ಕೇಳಿ ಓಡಿ ಬಂದಿದ್ದ. ಅದೇರಥ ಮಗನಿಂದ ಕರೆದಾಗ ಅಪ್ಪ ಅಂತ ಹೇಳದೇ ಇರುವುದಕ್ಕೆ ಆಗ್ತದೆ, ಅದು ತಪ್ಪಾಗುವುದಿಲ್ಲ. ನಾನು ಅಪ್ಪ ಅಂತ ಹೋಗಿ ಅದನ್ನು ನಪ್ಪಿಕೊಂಡಾಗ ಓದು ಹೋಯಿತು. ಇದ್ದ ಮರ್ಯಾದೆ ಮಣ್ಣು ಪಾಲಾಯಿತು. ನನಗೆ ಜಾತೀಯವಾಗಿ ಯಾವ ಸ್ಥಾನ? ಸೂತನ ಸ್ಥಾನ. ಅವನು ಕ್ಷತ್ರಿಯ. ಬಾಯಿಗೆ ಬಂದಂತೆ ಮಾತಾಡಿದ್ದು ಮಾತ್ರ ಅಲ್ಲ, ರಾಜಕುಮಾರರಾದ ಅರ್ಜುನಿಗೆ ಸ್ಪರ್ಧೆಯಾಗುವುದಕ್ಕೆ ಜಾತಿಯಲ್ಲಿ ಹೀನಾದಂತಹ ನಿನಗೆ ಏನು ಯೋಗ್ಯತೆ ಇದೆ ಅಂತ ಕೃಪಾಚಾರ್ಯಂತ ಘನ ವಿದ್ವಾಂಸರು ಹೇಳಿದ್ರು. ಮತ್ತೆ ಏನು ಉಳಿಯಿತು? ಇನ್ನೂ ಮಾತಾಡಿದ, ಬಾಯಿದ್ದವರೆಲ್ಲ ಮಾತಾಡಿದರು. ನನ್ನ ಏಳಿಗೆಯನ್ನು ಕಂಡು ಸಹಿಸಿದವರು ಅಂತ ಅವರ ವಿಷಯದಲ್ಲಿ ಸುಮ್ಮನೆ ಉಳಿಯಬಹುದಾಗಿತ್ತೇನೋ. ಆದ್ರೆ ಒಂದು ಅದೃಷ್ಟ ಅನುಗ್ರಹ ಆಯಿತು ದೇವರ ದಯದಿಂದ. ಕೌರವ ಸಭೆಯಲ್ಲಿದ್ದವನು, ನನ್ನನ್ನು ನೋಡಿದವನು, ನನಗೆ ಜಾತಿ ಇಲ್ಲ ಅಂದಾಗ ನನಗೆ ಜಾತಿ ಕೊಡುವುದಕ್ಕೆ ಬಂದ. ಅಂಗರಾಜ್ಯದ ಅಧಿಕಾರವನ್ನು ಕೊಟ್ಟು ನನ್ನ ತಲೆ ಮೇಲೆ ಕಿರೀಟ ಇಟ್ಟು ನೀನು ಅಂಗಾಧಿಪತಿ ಅರಸಕ್ಕೂ ಜಾತಿ ಎಂದು ಘೋಷಿಸಿದ. ಸಮಾಧಾನ ಆಯ್ತು. 1000 ಮಂದಿ ಲೋಮಾನ ಸಾವಿಗೆ ಸಮಾನ ಅಂತ ಹೇಳ್ತಾರಲ್ಲ ಸ್ವಾಮಿ, ಸಾಯುವುದಕ್ಕೆ ಹೊರಟರು ನಾನು. ಈ ಭೂಮಿ ನನ್ನನ್ನು ನುಂಗಲಿ, ಜಾತಿಯ ಹೆಸರಿನಲ್ಲಿ ಅವಹೇಳನಕ್ಕೆ ಒಳಗಾಗಿ ನನ್ನ ವಿದ್ಯೆಗೆ ಮರ್ಯಾದೆ ಇಲ್ಲ, ನನ್ನ ಸಾಧನೆಗೆ ಮರ್ಯಾದೆ ಇಲ್ಲ, ನನ್ನ ಗುರುವಿಗೆ ಮರ್ಯಾದೆ ಇಲ್ಲ, ನಾನು ಕಲಿತದ್ದೆಲ್ಲ ಏನೂ ಅಲ್ಲ ಅಂತ ಆಗುವ ಸ್ಥಿತಿಯಲ್ಲಿ ಬದುಕು ಯಾಕಬೇಕು ಅಂತ ಯೋಚಿಸುತ್ತಿದ್ರೆ ಅರಸತನ ಅಂಗಾಧಿಪತ್ಯ ಬಂತು. ಅದರಿಂದ ಸಂತೋಷ ಪಟ್ಟರು, ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನಾನು ಅಂಗರಾಜ ಹೌದು, ಆದ್ರೆ ಮೊದಲೇನು ಜನ ಎದುರಿಂದ ನನ್ನನ್ನು ಅಂಗರಾಜ ಅಂತ ಕರೆದರು. ಹಿಂದಿನಿಂದ ಅದೇ ಮಾತು, ಅದೇ ಸೂತನ ಮಗ ಅನ್ನುವ ಮಾತು ಕೇಳಿ ಸಹಿಸುವುದಕ್ಕೆ ಕೃಷ್ಣ. ನೋಡಿದ್ಯಾ ನನ್ನ ಪಾಡು? ಬ್ರಾಹ್ಮಣನ ಮನೆಗೆ ಹೋದ್ರೆ ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯರ ಮಧ್ಯಕ್ಕೆ ಹೋದ್ರೆ ನಾನು ಕ್ಷತ್ರಿಯ ಅಲ್ಲ, ಸೂತನ ಮನೆಗೆ ಹೋದ್ರೆ ನಾನು ಸೂತನವಲ್ಲ. ಕೇಳಿದೆ ನಾನು ಅದೇನತ್ರ, ನಾನು ನಿಜವಾಗಿ ನಿಮ್ಮ ಮಗನೇ. ಈ ಜನ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನೀನು ನದಿಯಲ್ಲಿ ಸಿಕ್ಕಿದ್ದು, ನಾವು ಸಾಕಿದ್ದು, ನಾವು ಹೆತ್ತ ಮಗ ಅಲ್ಲ. ನೋಡಿದ್ಯಾ ನನ್ನ ಪಾಡು? ಕಂಡ ದೇವರಿಗೆಲ್ಲ ಕೈ ಬಂದೆ. ದೇವರೇ ನಾನು ಚಂಡಾಲನಾದರೂ ಸರಿ ಅಂತ ತಿಳಿಯಲಿ. ಒಮ್ಮೆ ಬಹಿರಂಗಕ್ಕೆ ಬಂದು ಲೋಕಕ್ಕೆ ಹೇಳುವುದಕ್ಕಲ್ಲ, ನನ್ನ ಸಮಾಧಾನಕ್ಕಾಗ ಒಂದು ಅವಕಾಶವಾಗಲಿ ಅಂತ ಬೇಡಿ. ಯಾವ ದೇವರಿಗೂ ದಯ ಬರಲಿಲ್ಲ. ಈ ದೇವರಂತೂ ಊರಲ್ಲೇ ಈಗ ಯಾತ ಕರೀತಿ, ರಥ ಏರು ಅಂತ ಹೇಳ್ತಿ. ಏಕೆ ಏಕೆ ಹತಭಾಗ್ಯನನ್ನು ಕರೆಯುವೆ ಲೋಕವಂದ್ಯ? ಯಾಕೆ ನಾನು ನಿನಗೆ ಬೇಕೆ? ಪಾಂಡವರು ಕೌರವರು ಉಭಯ ವೀರರು ಉಭಯ ವೀರರು ಸೇರುವ
ಅದಕ್ಕೆ ನಾನು ಉತ್ತರ ಹೇಳಬೇಕು ಅಂತಾದ್ರೆ ನನಗೊಂದಿಷ್ಟು ಅವಕಾಶ ಬೇಕು. ಸ್ವಲ್ಪ ಯೋಚಿಸ್ತೇನೆ, ಆಮೇಲೆ ಸೂಚಿಸ್ತೇನೆ. ತಣ್ಣಗೆ ಕೂತಿದ್ದಾನೆ. ನನ್ನ ಹೃದಯದಲ್ಲಿ ಜಂఝಾವಾತವೇ ಎದ್ದು ಬಿಟ್ಟಿದೆ. ಇಲ್ಲಿ ನಾನು ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ಅವನ ಮಾತಿನ ಮಹಿಮೆಯ ಮುಂಭಾಗದಲ್ಲಿ ಕೊಚ್ಚಿ ಹಾರಿ ಹೋಗಿಬಿಡ್ತೇನೋ ಅಂತ ಅನ್ನಿಸ್ತಾ ಇದೆ. ಕಣ್ಣೀರು ಬರ್ತಾ ಇದೆ. ಕಂಠವನ್ನು ಒತ್ತಿ ಹಿಡಿದ ಆಗ ಆಗ್ತಾ ಇದೆ. ನಾನು ನನಗಾಗಿ ಕಣ್ಣೀರು ಸುರಿಸುವುದಿಲ್ಲ. ಯಾಕೆಂದ್ರೆ ನಾನು ಸುರಿಸಿದ ಕಣ್ಣೀರೆಷ್ಟು ಅಂತ ನನಗೆ ಲೆಕ್ಕ ಗೊತ್ತಿಲ್ಲ. ಅದು ಬತ್ತಿ ಹೋಗಿದೆ. ಆದರೂ ನನಗೆ ಕಣ್ಣೀರು ಬರ್ತಾ ಇದೆ. ನನ್ನ ಅನ್ನದಾತನಿಗಾಗಿ, ನನ್ನ ಕೌರವೇಶ್ವರನಿಗಾಗಿ. ತುಂಬಿದ ಅಸ್ತ್ರ ಪರೀಕ್ಷಾ ರಂಗದಲ್ಲಿ ಬಂದವರು ನೋಡ್ತಾ ಇದ್ದ ಹಾಗೆ ಎಲ್ಲೆಲ್ಲೂ ಅವಮಾನದ ಅಲೆಗಳೇ ಬಂದು ನನ್ನನ್ನು ಅಪ್ಪಳಿಸಿ ಧೂಳಿಯಲ್ಲಿ ಹೊಂದಿ ಬಿಡುವ ಹಾಗೆ ಮಾಡುವ ಹೊತ್ತಿಗೆ ನಾನು ಕೃತವೀರ್ಯನಾಗಿದ್ದೆ. ನಾನು ಆಶಾವಾದಿಯಾಗಿದ್ದೆ. ಕೌರವನೊಬ್ಬ ಇದ್ರೆ ಈ ಪ್ರಪಂಚದಲ್ಲಿ ಯಾರೂ ನನಗೆ ಲೆಕ್ಕಕ್ಕಿಲ್ಲ, ಯಾರೂ ನನಗೆ ಲಕ್ಷ್ಯಕ್ಕಿಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗೆ ನಡೆದಿದ್ದೇ ಕೂಡ. ತಲೆ ಮೇಲೆ ಬಂದ ಕಿರೀಟದಿಂದಾಗಿ ಅಂಗಾಧಿಪತ್ಯ ಬಂತು ಎಂಬ ಕಾರಣಕ್ಕಾಗಿ ಅಂಗರಾಜ್ಯಕ್ಕೆ ಹೋಗಿ 10 ದಿನ ಕುಳಿತುಕೊಳ್ಳುವುದಕ್ಕೂ ನನಗೆ ಮನಸ್ಸು ಬರಲಿಲ್ಲ. ದೇವತಾ ಸ್ವರೂಪನು ನನ್ನೊಡೆಯ ಕೌರವೇಶ್ವರ. ಸಾಯುವುದಕ್ಕೆ ಹೊರಟವನಿಗೆ ಬದುಕು ಕೊಟ್ಟವನು ನನ್ನ ಕೌರವೇಶ್ವರ. ಅಂಗರಾಜ್ಯದಲ್ಲಿ ಅಂಥದ್ದೇನು ಸಮಸ್ಯೆಯೂ ಇಲ್ಲವಲ್ಲ, ಇಲ್ಲೇ ಇದ್ದು ಬಿಡೋಣ ಅಂತಿದ್ದೆ. ಅವನಿಗೆ ಪ್ರಿಯವಾದ್ದನ್ನೇ ಮಾಡ್ತಿದ್ದೆ. ಅವನು ಮಾಡುವಂತಹ ಕೆಲಸದಲ್ಲಿ ಅದು ತಪ್ಪು ಇದು ತಪ್ಪು ಅಂತ ಹೇಳಿ ಆಚಾರ್ಯತ್ವವನ್ನು ನಾನು ವಹಿಸಿದವನೇ ಇಲ್ಲ. ಯಾಕೆ? ಅವನ ಆಸೆಯನ್ನು ನಡೆಸುವುದಷ್ಟೇ ನನಗೆ ಬದ್ಧತೆ ಆಗಿದೆ. ಕಣ್ಣೀರು ಸುರಿಸಿ ಜಗತ್ತಿನಲ್ಲಿ ನನಗೇನೂ ಗತಿ ಇಲ್ವಲ್ಲ, ನಾನು ಯಾರೂ ಅಲ್ವಲ್ಲ, ವಿದ್ಯೆ ಕಲಿತರೂ ವಿದ್ಯೆಗೆ ಬೆಲೆ ಇಲ್ಲ, ಜನರ ಮಧ್ಯದಲ್ಲಿ ಹೋದರೆ ಜನರು ನನಗೆ ಸ್ಥಾನ ಕೊಡ್ತಾ ಇಲ್ಲ, ಏನಯ್ಯ ಮಾಡಲಿ ದೇವರೇ ಅಂತ ಕೇಳುವ ಹೊತ್ತಿಗೆ ನನಗೆ ಎಲ್ಲವನ್ನೂ ಕೊಟ್ಟವನಿಗಾಗಿ ನಾನು ಸ್ಥಾನ ಮಾನ ಯಾವ ಚಿಂತೆಯನ್ನು ಮಾಡದೆ ಅವನ ಉದ್ಧಾರವನ್ನು ಕೈಗೊಂಡದ್ದಕ್ಕೆ ಈಗ ಕೃಷ್ಣ ಹೇಳ್ತಾ ಇರೋದು, ಬಂದು ಬಿಡು, ನಿನಗೆ ಆ ಯೋಗ್ಯತೆ ಬರ್ತದೆ, ಈ ಯೋಗ್ಯತೆ ಬರ್ತದೆ. ಹೌದೇ? ಆ ಯೋಗ್ಯತೆ ಬೆನ್ನ ಹಿಂದೆ ನಾನು ಹೋಗಲಿ. ಕೃಷ್ಣ ಹೇಳಿದ ಎಂದ ಮಾತ್ರಕ್ಕೆ ಆ ಮಾತನ್ನು ಅರ್ಥ ಮಾಡಿಕೊಳ್ಳದೆ, ಅದರ ಮರ್ಮವನ್ನು ತಿಳಿಯದೆ ಅದೇ ಪರಮ ಸತ್ಯ ಅಂತ ಯೋಚನೆ ಮಾಡುವುದು ಅವಿವೇಕ ಆಗುವುದಿಲ್ಲ. ಕೃಷ್ಣ ಉದ್ಧಾರಕ್ಕಾಗಿ ಹೇಳಿದ್ದಾನೆ. ಜಗತ್ತಿನ ದೇವರವನು. ಅವ ಹೇಳಿದ್ರಲ್ಲಿ ವ್ಯಾಖ್ಯಾನ ಮಾಡುವುದಕ್ಕೆ ನನಗೇನೂ ಹಕ್ಕಿಲ್ಲ ಅಂತ ನಾ ಹೇಳೋಣವೇ? ಇಲ್ಲ. ಕುರುಪತಿಯ ಏನೋ ಕೇಳೇ ಬಂತು ಅಂತ ಗ್ರಹಿಸ್ತೇನೆ. ದುಃಖದ ಆಘಾತದ ಆ ಪರಿಣಾಮಕಾರಿ ಹೊಡೆತದಿಂದ ಸಂಪೂರ್ಣ ಮುಂದೇನು ಅಂತ ಯೋಚಿಸುವಂತಹ ಸ್ಥಿತಿ, ಈ ಸಂಗತಿ ಕೌರವನಿಗೆ ಗೊತ್ತಾದ್ರೆ ಅವನಿಗೆ ಬಂದೇ ಬರ್ತದೆ. ಅವನು ಕಂಗಾಲಾಗುವುದಕ್ಕೂ ಹಾಗಾಗಬೇಕೆ? ಒಂದು
ನನ್ನನ್ನು ಹೀಗೆ ಬಾ, ಹೀಗೆ ಇರು, ನೀನಿರ್ಬೇಕಾದ ಜಾಗ ಇಂಥದ್ದು ಅಂತ ಹೇಳಿದವನು ಕೃಷ್ಣ. ದೇವರು ಕರೆದ್ರೆ ಯಾಕೆ ಹೋಗ್ಬಾರ್ದು? ಸ್ವಾಮಿ ನಿಷ್ಠೆಯಿಂದ ಇದ್ದಂತ ನನಗೆ ಸ್ವಾಮಿ ದ್ರೋಹ ಮಾಡುವಂತ ಒಂದು ಮನಸ್ಥಿತಿ ಬಂತೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಹೇಳಿದವನು ಕೃಷ್ಣ ಹೇಳ್ಬೋದು. ಆದ್ರೆ ಪ್ರಶ್ನೆ ಅದಲ್ಲ. ಈ ಪುಣ್ಯಾತ್ಮ ಈಗ ಇದನ್ನು ಹೇಳ್ತಾ ಇರೋದ್ರ ಮರ್ಮ ಏನು ಅಂತವೇ ನಾನು ಯೋಚಿಸಬೇಕಾದ್ರು. ಏನಾಗಬೇಕಾಗಿದೆ ಇವನಿಗೆ? ಪಾಂಡವರ ಕಡೆಯಿಂದ ರಣವೇಳಿಯ ಕೈಗೆ, ಕೌರವನ ಕಡೆಯಿಂದ ರಣವೇಳಿಯ, ಪಾಂಡವರ ಕಡೆಯಿಂದ ರಣವೇಳಿಯ, ಎರಡು ರಣವೇಳಿಗಳು ಪಾಳ್ಯವನ್ನು ಕಟ್ಟಿಕೊಂಡು ರಣಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಮುಂದೇನು ಯುದ್ಧವೇ ಅಂತ ಯೋಚನೆ ಮಾಡ್ತಾ ಇದ್ದ ಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕರ್ಣನಿಂದಾಗಿ ಬದಲಾವಣೆ ಆಯಿತು ಅಂತಂದ್ರೆ ಏನು ಕರ್ಣ? ಆಗ ಈ ಹಳೆಯ ಕಥೆ ಎಲ್ಲ ಬರ್ತದೆ. ಯಾಕೆ ಕುಂತಿದೇವಿ ನನ್ನನ್ನು ನದಿಯಲ್ಲಿ ತೇಲ ಬಿಟ್ಟಳು ಕೇಳಿದರೆ ಏನು ಯಾರು ಕಾರಣ ಹೇಳಿದ್ರು ಅದು ಯಾವುದೂ ಮುಖ್ಯ ಆಗುವುದಿಲ್ಲ. ಲೋಕಾಪವಾದ. ಅದೇ ಲೋಕ ಇವತ್ತು ಜೀವಂತವಾಗಿದೆ. ಯಾವ ತಾಯಿ ನನ್ನನ್ನು ಬೇಡ ಅಂತ ಕೈ ಬಿಟ್ಲೋ ಆ ತಾಯಿ ಮಗನೇ ಅಂತ ಕರೆಯೋದಕ್ಕೆ ಈಗ ಸಾಧ್ಯ ಇದೆ. ಸಾಧ್ಯ ಇದೆ ಅಂತಾದ್ರೆ ಆಗ ತಪ್ಪು ಯಾಕೆ ಮಾಡಿದ್ರು? ಆಗ ಇದ್ದಂತಹ ಲೋಕ ಈಗ ಜೀವಂತವಾಗಿದೆ. ಆಗ ಇದ್ದಂತಹ ಲೋಕ ಈಗ ಸಾವಿರ ಸಮಸ್ಯೆಗಳನ್ನು ನನ್ನ ಮುಂಭಾಗದಲ್ಲಿ ತಂದಿಡುವುದಿಲ್ಲ. ಕುಂಬಾರನ ಮನೆಯಲ್ಲಿ 5 ಮಕ್ಕಳನ್ನು ತಂದು ಕೃಷ್ಣನ ಕಾಲಪಡಕ್ಕೆ ಕುಂತಿದೇವಿ ಹಾಕಿದಾಗ ಮಮ ಪ್ರಾಣಾಹಿ ಪಾಂಡವ ಅಂತಂದಂತೆ. ಹೌದೇ, ಇವನಿಗೆ ಇಷ್ಟು ಹೇಳುವ ದೇವರಿಗೆ ಒಂದು ಮಾತು, ಅತ್ತೆ ನಿನಗೆ 5 ಮಕ್ಕಳಲ್ಲ ಅತ್ತೆ, 6 ಜನ ಅತ್ತೆ. ಸ್ವಯಂವರ ಮಂಟಪದಲ್ಲಿ ನಿನ್ನ ಮೊದಲನೇ ಮಗನನ್ನು ನಾನು ನೋಡಿದ್ದೇನೆ, ಹೊತ್ತೆ ಅತ್ತೆ ಅಂತ ಹೇಳ್ತಿದ್ದೆ. ನನ್ನ ವಿವರ ತಿಳಿಯಿತು, ನನ್ನ ಜನರಿಗೆ ಅರ್ಥ ಆಗ್ತಿತ್ತು. ನಾನು ಜಗತ್ತಿನಲ್ಲಿ ಸ್ಥಾನಮಾನ ಪಡೆಯುವುದಕ್ಕೆ ಸಾಧ್ಯ ಇತ್ತು. ಆದರೆ ಆಗ ಹೇಳಲಿಲ್ಲ, ಈಗ ಹೇಳ್ತಾನೆ. ಸ್ವಯಂವರ ಮಂಟಪದಲ್ಲಿ ಆ ದ್ರೌಪದಿ ನನಗೀಗ ಹೆಣ್ಣು ತಪ್ಪಿ ಹೋಯ್ತು ಅಂತ ದುಃಖ ಅಲ್ಲ ಇರೋದು. ನನಗೆ ಸಿಕ್ಕಿದಂತಹ ಸಂದರ್ಭ, ನನ್ನ ಯೋಗ್ಯತೆಯನ್ನು ಎತ್ತಿ ಹಿಡಿಯುವಂತಹ ಅವಕಾಶ ಈ ಕೃಷ್ಣ ಇದ್ದು ತಪ್ಪಿ ಹೋಯ್ತಲ್ಲ, ಅದಕ್ಕಾಗಿ ನನಗೆ ದುಃಖ. ವೀರಾಧಿವೀರೆಲ್ಲ ಎದ್ದು ಮತ್ಸ್ಯೇಂದ್ರನ ಹಣೆ ಬರಹವನ್ನು ಇತ್ಯರ್ಥ ಮಾಡುವುದಕ್ಕೆ ಹೋಗಿ ಮಸ್ತಕರಾಗಿ ಹೋಗ್ತಾ ಇದ್ದಾಗ ನಾನು ಹೋಗಿದ್ದೆ. ಏನಿ ಮತ್ಸ್ಯೇಂದ್ರ, ಏನಿದ್ರೆ ಗತಿ ನೋಡಿಬಿಡೋಣ ಅಂತ ಎದ್ದು ನಿಂತಿದ್ದೆ. ಅಷ್ಟು ಹೊತ್ತಿಗೆ ದ್ರೌಪದಿ ಹೇಳಿದ್ದೇನು? ನಾಹಂಬರಯಾಮಿಸುತ್ತಮ್ಮ. ಈಗ ನನಗೆ ಕ್ಷತ್ರಿಯತ್ವ ಇದೆ, ಕುಂತಿಯ ಮಗ ನಾನು ವಿವರವಾಗಿ ಹೇಳುವಂತ ಈ ಸ್ವಾಮಿ ಆಗ ಒಂದು ಮಾತು ಹೇಳ್ತಿದ್ರೆ, ತಂಗಿ ಇವನು ನನ್ನವನು, ಇವನು ನನ್ನ ಅತ್ತೆ ಮಗನು, ನನ್ನವನು ಅಂದ್ರೆ ನಿನ್ನವನಾಗುವುದಕ್ಕೆ ಯೋಗ್ಯತೆ ಇದ್ದವನು, ಇವನು ಸೂತನ ಮಗ ಅಲ್ಲ ಅಂತ ಹೇಳ್ತಿದ್ರೆ ಜಾತಿ ಬರ್ತಿತ್ತೋ ಎಲ್ಲೋ ನನಗೆ. ಮತ್ತೆಲ್ಲ ಹಾಳಾಗಿ ಹೋಗಲಿ. ಕ್ಷತ್ರಿಯ ಮಧ್ಯದಲ್ಲಿ ನಾನೊಬ್ಬ ಕ್ಷತ್ರಿಯ ಅಂತ ತಲೆ ಎತ್ತಿ ಕುಳಿತುಕೊಳ್ಳುವುದಕ್ಕೆ ಅವಕಾಶ ಆಗ್ತೋ ಇತ್ತೋ ಇರ್ಬೋದು. ಹೇಳಲಿಲ್ಲ ಕೃಷ್ಣ. ಆಗ ಅವರಿಗೆ ಬೇಕಾಗಿರಲಿಲ್ಲ. ಮತ್ತೆ ಕೌರವ ರಣವೀಳ್ಯವನ್ನು ಕೊಡುವಾಗ, ಪಾಂಡವರ ಒಳ್ಳೆಯ ಗುಣಗಳನ್ನು 1000 ಬಗೆಯಿಂದ ವರ್ಣಿಸುವಾಗ ಕೃಷ್ಣನಿಗೆ ಒಂದು ಮಾತು ಹೇಳೋದಕ್ಕೆ ಅವಕಾಶ ಇರಲಿಲ್ಲ. ಯಾವ ರಾಜ್ಯ ನನ್ನದು ಅಂತ ನೀನು ಹೇಳ್ತಾ ಇದೆಯೋ, ಯಾವ ರಾಜ್ಯವನ್ನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳ್ತಾ ಇದೆಯೋ, ಆ ರಾಜ್ಯ ನಿನ್ನದಲ್ಲ, ನಿನ್ನ ಸೇವಕನಾಗಿ ದುಡಿತಾ ಇರುವಂತಹ ಕರ್ಣನ ರಾಜ್ಯ ಅದು. ಕಾನೀಯನಾಗಿ ಜ್ಯೇಷ್ಠ ಪುತ್ರನಾಗಿ ಈ ಮಗನಾಗಿ ಹುಟ್ಟಿದವನವನು, ಅವನ ನಂತರದವ ನೀನು ಹೇಳಿದ್ದೇನೆ ಕೃಷ್ಣ. ನನ್ನ ಹತ್ರ ಹೇಳ್ತಾನೆ, ನಿನಗೆ ಕುಂತಿ ಸಿಗ್ತಾಳೆ, ಕೃಷ್ಣ ಸಿಗ್ತಾನೆ, ಗಾಂಧಾರಿ ಸಿಗ್ತಾಳೆ, ಎಲ್ಲ ಸಿಗ್ತಾರೆ. ಕಳೆದು ಹೋದ ಮಾನ ಸಿಗ್ತದೋ, ನಾನು ಪಟ್ಟಂತ ಯಾತನೆಗೆ ಫಲ ಸಿಗ್ತದೋ? ಹಾಗಾದ್ರೆ ಏನ್ ಮಾಡ್ಬೇಕಾಗ್ತದೆ? ಕೃಷ್ಣ ನನ್ನ ಪರೀಕ್ಷೆಗೆ ಬಂದಿದ್ದಾನೆ. ಈ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಬೇಕಾಗಿದೆ. ನನ್ನ ಸ್ವಾಮಿ ನಿಷ್ಠೆ ಪ್ರಶ್ನಾತೀತವಾಗಬೇಕಾಗಿದೆ. ಕೌರವನಿಗಾಗಿ ಬದುಕಿ ಬಾಳಿದಂತ ನಾನು, ಕೌರವನಿಂದಾಗಿ ಅಸ್ತಿತ್ವವನ್ನು ಪಡೆದಂತಹ ನಾನು ಈ ಪ್ರಪಂಚದಲ್ಲಿ ಕೌರವನ ಜನ ಆಗಬೇಕೇ ಹೊರತು ಮತ್ತಿನ್ಯಾವುದಕ್ಕೂ ಯೋಚಿಸಬೇಕಾಗಿಲ್ಲ. ಹೇಳಿಬಿಡ್ತೇನೆ, ಹೇಳಿಯೇ ಬಿಡ್ತೇನೆ. ಮಾಧವ, ಮಹಿಯ ರಾಜ್ಯದ ಸಿರಿಗೆ ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಕೌಂತೆಯರುದು ಯೋಧನರಿಗೆ ಬೆಸಗೈವಲ್ಲಿ ಮನವಿಲ್ಲ. ಸೂರ್ಯೋಧನರಿಗೆ ಬೆಸಗೈವಲ್ಲಿ ಮನವಿಲ್ಲ.
ನನಗೆ ಅದನ್ನು ವಿರೋಧಿಸುವ ಕಿಚ್ಚಿದೆ ಕೃಷ್ಣ. ಆದರೆ ನನಗೆ ನಿನ್ನಲ್ಲಿ ಕಿಚ್ಚಿಲ್ಲ. ಇಲ್ಲ ಅಂತ ಹೇಳ್ತಿ, ಕೊಟ್ಟದ್ದು ಕಿಚ್ಚನ್ನೇ ನೀನು. ನನ್ನ ಮನೆಗೆ ಕಿಚ್ಚು ಕೊಟ್ಟೆ, ನನ್ನ ಮನಸ್ಸಿಗೆ ಕಿಚ್ಚು ಕೊಟ್ಟೆ. ಹಿಂದೆ ಎಂದಿಗಿಂತಲೂ ಇಂದು ಸ್ವಲ್ಪ ಹೆಚ್ಚು ಕೊಟ್ಟೆ ಅಂತ ಗ್ರಹಿಸ್ತೇನೆ. ನೀನು ನಾನು ಇಬ್ಬರು ಸಂಭಾಷಣೆ ಮಾಡಿದಾಗ ಈ ರಾಜ್ಯದ ಆಸೆ ಅಂತ ಮುಗುತ್ತಾ ಇದ್ದೆ. ಚಕ್ರವರ್ತಿ ಸಿಂಹಾಸನದ ಬಗ್ಗೆ ವರ್ಣಿಸ್ತಾ ಇದ್ದೆ. ಕೇಳುವುದಕ್ಕೆ ಸೊಗಸ ಸ್ವಾಮಿ. ಮಾತ್ರ ಅಲ್ಲ, ಅದರ ವರ್ಣನೆಯನ್ನು ಕೇಳ್ತಾ ಕೇಳ್ತಾ ಕಣ್ಣಿನಲ್ಲಿ ನಾನು ಕಾಣ್ತಾ ಇದ್ದೇನೆ, ಮನಸ್ಸಿನಲ್ಲಿ ಕಲ್ಪಿಸ್ತಾ ಇದ್ದೇನೆ. ಹಸ್ತಿನಾವತಿಯ ರತ್ನ ಖಚಿತವಾದಂತಹ ಸಿಂಹಾಸನದಲ್ಲಿ ನಿನ್ನ ಪ್ರಕಾರ ನಾನು ಕುಳಿತುಕೊಳ್ಳುವುದು. ಮೇಲ್ಗಡೆ ಶ್ವೇತ ಛತ್ರ, ಅದಕ್ಕಿಂತ ಮೇಲೆ ದೇವತೆಗಳ ವೀಕ್ಷಣೆ. ಆ ಕಡೆ ಪಾಂಡವರು, ಈ ಕಡೆ ಕೌರವರು, ಇಲ್ಲಿ ದೇವ ಕೃಷ್ಣ, ಅಲ್ಲಿ ತಾಯಿ ಕುಂತಿ, ಎಲ್ಲರೂ ಸೇರಿಕೊಂಡು ಕರ್ಣ ಚಕ್ರೇಶ್ವರನಿಗೆ ಜಯವಾಗಲಿ ಅಂತ ಹೇಳಿದ್ರೆ ಎಷ್ಟು ಸೊಗಸಾದ ದೃಶ್ಯ. ಆ ದೃಶ್ಯವೂ ಹೌದು, ಶ್ರವ್ಯವೂ ಹೌದು. ಆದ್ರೆ ಯಾವ ಕಾವ್ಯಕ್ಕೂ ಯಾವ ಕವಿಗೂ ಆ ದೃಶ್ಯ ನೋಡುವ ಯೋಗ ಬರದೇ ಇಲ್ಲ. ಯಾಕೆಂದ್ರೆ ಬರಬೇಕಾದಾಗ ಬಂದ್ರೆ ಚಂದ ಇರುತ್ತೆ. ಈಗ ಒತ್ತಾಯದಲ್ಲಿ ಬುದ್ಧಿ ಹಣ್ಣು ಮಾಡಿ ನೀನು ಅಲ್ಲಿ ಕೂತುಕೊಳಿಸೋದು, ನಾನು ಕೂತ್ಕೊಂಡು ಆ ಚಂದವನ್ನು ಅಥವಾ ಆ ಯೋಗ್ಯತೆಯನ್ನು ಅನುಭವಿಸುವುದು. ಈಗ ಅಲ್ಲಿ ಸಿಂಹಾಸನದಲ್ಲಿ ನಾನು ಕೂತ್ರೆ ಏನಾಗ್ತದೆ? ಪಾಂಡವರಿಗೆ ನನ್ನ ಅಣ್ಣನಾಗ್ತೇನೆ. ಇಷ್ಟು ದಿನ ಪಾಂಡವರನ್ನು ಶತ್ರುಗಳು ಅಂತ ತಿಳಿದಿದ್ದ ನಾನು, ಅವರ ನಾಶಕ್ಕಾಗಿ ಹಂಚಿಕೆ ಹೂಡ್ತಾ ಇದ್ದ ನಾನಿದ್ದೇನೆ ಕೌರವೇಶ್ವರ ಅಂತ ಹೇಳ್ತಾ ಘೋಷಿಸ್ತಾ ಇದ್ದಂತ ನಾನು ಈಗ ಪಾಂಡವರಿಗೆ ನಮಸ್ಕಾರ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಧರ್ಮರಾಯ ಬಂದು ಅಡ್ಡ ಬೀಳ್ತಾನೆ, ಭೀಮ ಬಂದು ಅಡ್ಡ ಬೀಳ್ತಾನೆ. ಆ ಅರ್ಜುನ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ. ಅವನು ಮಾಡುವುದೇನು, ಉಳಿದವರು ಅಡ್ಡ ಬಿದ್ರೆ ಅವನು ಬೀಳಬೇಕು, ಅಡ್ಡ ಅಲ್ಲ. ಬೀಳದಿದ್ರೆ ನಾನು ಬೀಳಿಸ್ತೇನೆ. ಹೌದಲ್ಲ, ನೀನು ಇಷ್ಟೆಲ್ಲ ಮಾಡುವನು. ಇದನ್ನೆಲ್ಲ ಮಾಡುವುದರಿಂದಾಗಿ ಏನು ಸಾಧಿಸ್ತೀವಿ ಅಂತ ಕೇಳಿದ್ರೆ, ಪಾಂಡವರ ರಾಜ್ಯವನ್ನು, ಕೌರವನ ರಾಜ್ಯದ ಆಸೆಯನ್ನು ಕಿತ್ತು ಹಾಕುವುದಕ್ಕೆ, ಅವನಿಗೆ ಏನು ಬೇಕು ಅಂತ ಆಸೆ ಇದೆಯೋ ಅದು ಸಿಗದೇ ಇದ್ದ ಹಾಗೆ ಮಾಡುವುದಕ್ಕೆ ನಿನ್ನ ಹಂಚಿಕೆ ನಡೆದದೆ. ನನಗೆ ಅದರಲ್ಲಿ ಯೋಚನೆ ಇಲ್ಲ. ಕೌರವೇಂದ್ರನನ್ನು ನೀನು ಬೇರೆ ಯಾವ ರೀತಿಯಲ್ಲಿ ಕೊಡ್ತೀಯೋ ನನಗೆ ಗೊತ್ತಿಲ್ಲ. ಈಗಂತೂ ಅರ್ಧ ಕೊಂದದ್ದು ಹೌದು. ಅದನ್ನು ಹೇಗೆ ಅಂತ ಕೇಳಿದ್ರೆ, ಅವನ ಕೈ ಆಯುಧವಾದಂತ ನನ್ನನ್ನು ಉಪಯೋಗ ಮಾಡುವುದರ ಮೂಲಕವಾಗಿ ನನಗೆಂಥ ಸಂಘರ್ಷ ತಂದಿಟ್ಟೆ. ಪಾಂಡವರು ಕೌರವರು ಹೊಡೆದಾಟ ಮಾಡುವುದಕ್ಕೆ ಇದ್ದವರು ಅಂತ ರಣವೀಳೆ ನಿನ್ನ ಕೈಗೆ ಬಂದಾಗ ಜಗತ್ತಿಗೆ ಗೊತ್ತಾಗಿ ಹೋಗಿದೆ. ಆದ್ರೆ ನೀನು ಅದರ ಮಧ್ಯದಲ್ಲಿ ಮತ್ತೊಂದು ಸಂಧಾನ ಅಂತ ಇಟ್ಟುಕೊಳ್ತೀವಿ. ಇದು ಭೇದೋಪಾಯ ಹೌದಲ್ವೇ ಕೃಷ್ಣ? ನನ್ನನ್ನು ಬೇರೆ ಮಾಡಿ ಕೌರವನಿಗೂ ನನಗೂ ಮಧ್ಯದಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಾಣ ಮಾಡಿ, ಆ ಕಡೆಯಿಂದ ನೀನು ನಿನ್ನವರು ಇದ್ದುಕೊಂಡು ಈ ಕಡೆ ಇದ್ದವರಿಗೆ ಕಣ್ಣು ಕಟ್ಟುವ ಹಾಗೆ ಮಾಡುವಂತಹ ಹಂಚಿಕೆ ಅಲ್ಲವೇ ಇದು? ಹಾಗಂತ ನೀನಿಷ್ಟು ಹೇಳಿದ ಮೇಲೆ ಮುಂದೇನು? ಇದು ಒಂದು ಪ್ರಶ್ನೆ ಹೌದಲ್ಲ. ಯುದ್ಧಕ್ಕೆ ರಣವೀಳ್ಯವನ್ನು ಪಡೆದಂತ ನೀನು, ನಾನು ನಿನ್ನ ಜೊತೆ ಬರುವುದಿಲ್ಲ, ಪಾಂಡವರಿಗೆ ಅಣ್ಣನಾಗಿ ಹೊಸ ಬಣ್ಣದಿಂದ ಕಗ್ಗೊಳಿಸುವುದಿಲ್ಲ ಅಂತ ಆದ್ರೆ ಮತ್ತೇನು ಅಂತ ಕೇಳಿಯೇ ಕೇಳಿ. ನಾನು ಹೇಳಲು ಬೇಕಾಗಿದೆ. ಏನೆಂದು ಹೇಳಿ, ಹೇಗೆಂದು ಹೇಳಿ, ಕಾದಿ ಕೊರುವೆನೇ सोमति तदोर्वै द्विजने देवदाननि पलुकारदिंद पूजगने नाम गोविंद दीक्षितन
ಬೆಂಕಿಯ ಮಳೆ ಬರ್ಲಿಕ್ಕುಂಟು, ಬೆಂಕಿಯ ಮಳೆ. ಭೂಕಂಪ ಅಲ್ಲಿ ಇಲ್ಲಿ ಉತ್ತರ ದಕ್ಷಿಣ ಅಂತಿಲ್ಲ, ಎಲ್ಲ ಕಡೆಗಳಲ್ಲೂ ಆಗ್ತದೆ. ಈಗ ಮನುಷ್ಯ ಮಾಡುವ ಅನ್ಯಾಯಕ್ಕೊಂದು ಇತಿಮಿತಿ ಇರ್ಬೇಕು. ನಾಲ್ಗೆ ಉಂಟು ಅಂತ ಏನಾದ್ರೂ ಹೇಳುವುದಲ್ಲ. ನೋಡ್ಬಾರ್ದ ಬ್ರಾಹ್ಮಣರ ನೋಡಿ ನೀನು ಅಗಾಡದ ಏನು ಬ್ರಾಹ್ಮಣ ಮುಖದಲ್ಲಿ ಕೋತಿ ಕುಡಿಯುತ್ತದ. ಅದಕ್ಕೆ ಕಲಿಕಾಲ ಅಂತ ಹೇಳಿದ್ದು ನಾನು. ಬ್ರಾಹ್ಮಣರ ಸ್ಥಿತಿ ಹೀಗಿರ್ಲಿಲ್ಲ. ಇನ್ನು ಬ್ರಾಹ್ಮಣರಿಗೆ ಆ ಕಾಲ ಬರುವುದೂ ಇಲ್ಲ, ಅದು ಮುಗಿದೋಯ್ತು. ಅದು ಸುವರ್ಣ ಕಾಲ ಬ್ರಾಹ್ಮಣರದ್ದು. ತಲೆ ಮೇಲೆ ಕಿರೀಟ ಇದ್ದ ಮಹಾರಾಜನೇ ಆಗಿರ್ಲಿ, ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನನ್ನು ಕಂಡಾಗ ಎದ್ದು ನಿಂತು ಕೈ ಮುಗಿಯುತ್ತಾ ಇದ್ದ. ಯಾಕೆ? ವರ್ಣಾನಾಂ ಬ್ರಾಹ್ಮಣೋ ಗುರು. ಈಗ ಬ್ರಾಹ್ಮಣನ ನೋಡಿದ್ರೆ ಸಾಕು, ಎಲ್ರಿಗೂ ಗುರು ಗುರು ಸುರು. ಪ್ರಪಂಚದಲ್ಲಿ ಆಗುವ ಎಲ್ಲ ಅನಾಹುತಗಳನ್ನು ಬ್ರಾಹ್ಮಣರ ತಲೆ ಮೇಲೆ ಇಟ್ಟು ಕಟ್ಟಿ ಕೂತ್ಕೊಳ್ತಾರೆ. ನಾನು ಕೆಲವು ಸಲ ಗ್ರಹಿಸ್ತೇನೆ, ಮಡಿವಾಳನ ಕಲ್ಲಿಗೂ ಬ್ರಾಹ್ಮಣಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಮಡಿವಾಳ ಆ ಕಲ್ಲಿನಲ್ಲಿ ಎಲ್ಲರ ಬಟ್ಟೆಯನ್ನು ಒಗ್ಯೋದೆ, ಬ್ರಾಹ್ಮಣರ ವಿಷಯದಲ್ಲಿ ಎಲ್ಲರೂ ಟೀಕೆ ಮಾಡೋದೆ. ಅದಲ್ಲ, ಸರಿಯಾದ ವಿಮರ್ಶೆ ಏನಾದ್ರೂ ಉಂಟು ಅಂತ ನಾನು ಕೇಳ್ತೀನಿ. ಎಲ್ಲಕ್ಕೂ ಬ್ರಾಹ್ಮಣ ಕಾರಣ ಅಂತ ಹೇಳುವ ಇವರು ಬ್ರಾಹ್ಮಣ ಆಚಾರವಂತನಾಗಿರ್ಬೇಕು ಅಂತ ಹೇಳ್ತಾರೆ ಅಂತ ಆದ್ರೆ, ಬ್ರಾಹ್ಮಣ ಆಚಾರದ ಬಗ್ಗೆ ಯೋಚನೆ ಮಾಡುವ ಇವರಿಗೆ ತಮಗೂ ಒಂದು ಆಚಾರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಗೊತ್ತಿರಬೇಕೋ ಬೇಡ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರೆಲ್ಲ ಆಚಾರದಲ್ಲೇ ಇದ್ದಾರೆ. ಬ್ರಾಹ್ಮಣರನ್ನು ಬಿಟ್ರೆ ಅವರ ಆಚಾರವನ್ನು ಯಾರಾದ್ರೂ ಪ್ರಶ್ನೆ ಮಾಡ್ತಾರ? ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಕೈ ಮೇಲೆ ಮಾಡ್ತಾರೆ. ನಮ್ಮ ಸುದ್ದಿ ಮಾತಾಡಿ ನಮ್ಮ ಜಾತಿ ಬಗ್ಗೆ. ಬ್ರಾಹ್ಮಣರ ಸುದ್ದಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಯಾಕಂದ್ರೆ ಕೈ ಮೇಲೆ ಮಾಡುವವರೇ ಇಲ್ಲ. ಬ್ರಾಹ್ಮಣರು ಒಟ್ಟಾಗುವುದೇ ಇಲ್ಲ, ಊಟಕ್ಕೆ ಮಾತ್ರ ಒಟ್ಟಾಗೋದು. ಭಟ್ರಿಗೂ ಶೆಟ್ರಿಗೂ ವ್ಯತ್ಯಾಸ ಗೊತ್ತಿಲ್ಲ, ಇಬ್ಬರ ತಲೆಯೂ ಗೋಡೆ. ಏನು ಜುಟ್ಟು ಭಾರ ಆಯ್ತು ಬ್ರಾಹ್ಮಣರಿಗೆ? ಜುಟ್ಟು ಬಿಟ್ಟು ನಡೀಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ಹಾಸ್ಯ ಮಾಡ್ತಾರೆ. ಮೊನ್ನೆ ನಾನು ರಸಬೀದಿಯಲ್ಲಿ ಹೋಗ್ತೇನೆ, ಹಿಂದಿನಿಂದ ಇಷ್ಟಕ್ಕಿದ್ದಾನ ಒಬ್ಬ ಹುಡುಗ, ಹುಟ್ಟಿ 3 ಅಮಾವಾಸ್ಯೆ ಆಗಲಿಲ್ಲ ಅವನಿಗೆ. ಅವ ಏನ್ ಹೇಳ್ತಾನೆ? ಸಿಯಾಳ ಕೆತ್ತಿದ್ದಾರೆ, ಚೂರಿ ಅದರಲ್ಲಿ ಚುಚ್ಚಿ ಬಿಟ್ಟಿದ್ದಾರೆ. ಸಿಯಾಳ ಯಾವುದು? ನನ್ನ ಮಂಡೆ. ಚೂರಿ. ಇದನ್ನೆಲ್ಲ ಕಾಣ್ತಾ ಇದ್ರೆ, ಇವತ್ತಿನ ಬ್ರಾಹ್ಮಣದ ಸ್ಥಿತಿಯ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ರೆ ಹೊತ್ತು ಹೋದದ್ದು ಗೊತ್ತಾಗಲಿಕ್ಕಿಲ್ಲ. ನಿಜ ಹೇಳ್ಬೇಕಾದ್ರೆ ಈ ಊರಿನಲ್ಲಿ ನಮ್ಮ ಅಪ್ಪ ಒಂದು ಕಾಲದಲ್ಲಿ ಒಳ್ಳೆ ಹೆಸರು ಕೇಳಿದ್ರು. ಆಮೇಲೆ ನಾನೇ ಕಾಶಿಯಲ್ಲಿ ಹೋಗಿ 12 ವರ್ಷ ಅಭ್ಯಾಸ ಮಾಡಿ ಬಂದಿದ್ದೇನೆ. ತರ್ಕ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಮೀಮಾಂಸೆ ಎಲ್ಲದರಲ್ಲೂ ಪೂರ್ಣ ಪಾಂಡಿತ್ಯ ನನ್ನದು. ಸತ್ಯ ಹೇಳಬೇಕು ಅಂತ ಆದ್ರೆ ಈ ದರಿದ್ರದ ಊರಿಗೆ ನಾನು ಬರ್ಬೇಕಾದವನೇ ಅಲ್ಲ. ನಾನು ಇಲ್ಲಿಗೆ ಯಾಕೆ ಬಂದೆ? ನನ್ನ ಜನ್ಮಭೂಮಿ, ನನ್ನ ಹಿರಿಯರು ಬಾಳಿ ಬದುಕಿದ ಭೂಮಿ. ಈ ಸೋಮತೀರ್ಥದಲ್ಲಿ ನನಗೊಂದು ಮರ್ಯಾದೆ ಮಾನ ಉಂಟು ಅಂತ ಬಂದ್ರೆ, ಈ ಊರಿನಲ್ಲಿ ನಮ್ಮ ಬ್ರಾಹ್ಮಣರು ಮರ್ಯಾದೆ ಕೊಟ್ರ. ಶಂಭು ದೀಕ್ಷಿತರ ಮಗ ಗೋವಿಂದ ದೀಕ್ಷಿತ ವಿದ್ವಾಂಸನಾಗಿ ಬಂದಿದ್ದಾನೆ, ಸೀಮೆಗೆ ಮರ್ಯಾದೆ ತಂದಿದ್ದಾನೆ. ಅವನಿಗೊಂದು ಸ್ವಾಗತ ಮಾಡೋಣ, ಒಂದು ಸನ್ಮಾನ ಮಾಡೋಣ. ಬ್ರಾಹ್ಮಣರಂತೆ ಬ್ರಾಹ್ಮಣರು ಹೇಳೋದಿಲ್ಲ. ನಾವು ಹೇಳಿದ್ರೆ ಹೆಚ್ಚಿಗೆ ಆಗ್ತದೆ, ಹೇಳದೇ ಇದ್ರೆ ತಡೆಯೋದಿಲ್ಲ. ನಮ್ಮ ಊರ್ನ ಅಷ್ಟು ಜನ ಸೇರಿ ಏನ್ ಹೇಳಿದ್ರು, ನಮ್ಮ ಗೋವಿಂದವಾಣಿ ಬಂದಿದ್ದಾನೆ, ಇನ್ನು ತಿರುಗಿ ಕಾಶಿಗೆ ಹೋಗುವ ಹಾಗಿಲ್ಲ, ನಮ್ಮ ಸೋಮನಾಥ ದೇವಸ್ಥಾನಕ್ಕೆ ಪೂಜೆಗೊಂದು ಜನ ಗಟ್ಟಿ ಆಯ್ತು ಅಂತ ಹೇಳ್ಬೇಕು ಇವರು. ನಾನು ವಹಿಸಿಕೊಂಡ ಮೇಲೆ ಏನಾಯ್ತು? ಪವಾಡ ಆಯ್ತು. ಬದಲಾವಣೆ ಅಷ್ಟು ತಂದಿದ್ದೇನೆ ನಾನು. ಮೊದಲ ಪೂಜೆ ಭಟ್ರ ಕಾಲದಲ್ಲಿ ಮಧ್ಯಾಹ್ನ ಮಹಾಮಂಗಳಾರತಿ ಆಗುವಾಗ 3 ಜನ ಇರ್ತಿದ್ರು ಇಡೀ ಗುಡ್ಡೆ ಮೇಲೆ. ಒಂದು ದೇವರು, ಒಂದು ಪೂಜೆ ಭಟ್ಟ, ಮತ್ತೊಂದು ದೋಲು ಹೊಡೆಯುವ. ಮುಗ್ದೋಯ್ತು. 4ನೇ ಜನ ಇಲ್ಲ. ಈಗ ನಾನು ಬಂದ ಮೇಲೆ ಏನಾಗಿದೆ, ಮಧ್ಯಾಹ್ನ ಪೂಜೆ ಮುಗಿಸಿ ಬಂದವರಿಗೆಲ್ಲ ತೀರ್ಥ ಪ್ರಸಾದ ಕೊಟ್ಟು ಮನೆಗೆ ಹೋಗಿ ಒಂದು ಮುಷ್ಟಿ ಅನ್ನ ಕಾಣಬೇಕಾದ್ರೆ ಹೀಗಿದ್ದ ಸೂರ್ಯ ಹೀಗೆ ಬರ್ತಾನೆ. ಯಾಕಾಯ್ತಿದು? ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಸುಮ್ಮನೆ ಆಗಲಿಲ್ಲ. ಗೋವಿಂದ ದೀಕ್ಷಿತರ ಮನಸ್ಥಿತಿ, ಮನಸ್ಸಂಕಲ್ಪ, ತಪಸ್ಸು, ವಿದ್ಯೆ ಎಲ್ಲದಕ್ಕೂ ಸೋಮನಾಥ ಇಳಿದು ಬಂದು ಒರೆದು ಬಂದು ತಲೆ ಮೇಲೆ ಕೈ ಇಟ್ಟಿದ್ದಾನೆ ಅಂತ ಅರ್ಥ. ಹೋಗಲಿ, ಹಾಳಾಗಿ ಮತ್ತೆಷ್ಟಾಯ್ತು? ಅಂದು ಪೂಜೆಯ ವೇಳೆ ಬರಲು
ಹೇಳ್ತಾರೆ ಏನೋ ದೀಕ್ಷಿತರು ಬರಲಿಲ್ಲ ಅದ ಚಳಿ ಉಂಟು, ಸ್ನಾನ ಮಾಡೋದೋ ಬೇಡೋ ಅಲ್ಲ. ಬ್ರಾಹ್ಮಣರು ಸ್ನಾನ ಮಾಡಲೇಬೇಕು ಅಂತೇನೂ ಇಲ್ಲ. ಸ್ನಾನ ಮಾಡಿದ್ರು ಮಾಡದೇ ಇದ್ರು ಬ್ರಾಹ್ಮಣ ಸದಾ ಶುಚಿ. ನಾನು ಹೇಳಿದ್ದಲ್ಲ, ಇದು ತಿಳಿದವರು ಹೇಳಿದ್ದು. ಮಣಯೋ ಮಕ್ಷಿಕೋ ಬಾಲ ಹೇಮ ವಿಪ್ರ ಸದಾ ಶುಚಿ. ನೀನು ಹಚ್ಕೊಂಡ ಭಸ್ಮ ಹಾಗೆ ಉಂಟು. ಇದ್ರ ಮೇಲೆ ಅಷ್ಟು ಭಸ್ಮ ಹೊಡ್ಕೊಂಡ್ರೆ ಇವತ್ತಿನ ಕೆಲಸ ಸುಧಾರಿಸಬಹುದು. ಕೇಳಿ ಪ್ರಯೋಜನ ಇಲ್ಲ. ತಡ ಆಯ್ತು, ಇನ್ನು ತಡ ಮಾಡೋದಲ್ಲ. ಬೇಗನೆ ದೇವಸ್ಥಾನಕ್ಕೆ ಹೋಗಿ ಸೇರಿಕೊಳ್ತೀನಿ. ಗಂಗೆ ಸರಸ್ವತಿ ನರ್ಮದೆ ಸಮಯ ಸಂದರ್ಭ ಒಳ್ಳೆಯ ಅನುಕೂಲವೇ ಆಗಿದೆ. ಬ್ರಾಹ್ಮಣನೊಬ್ಬ ಮಿಂದು ಮಡಿ ಬಟ್ಟೆಯನ್ನು ಉಟ್ಟುಕೊಂಡು ಶುದ್ಧೋದಕನ ಕೈಯಲ್ಲಿ ಹಿಡಿದುಕೊಂಡು ಆ ದಾರಿಯಿಂದ ಈ ಕಡೆಗೆ ಬರ್ತಿದ್ದಾನೆ. ಇವನನ್ನೇ ಪರೀಕ್ಷಿಸಿದ್ರೆ ಏನಂತೆ? ಬರುತ್ತಿರುವ ದಾರಿಗೆ ಎದುರಾಗಿ ಸುಮ್ಮಗಳನ್ನು ಕೊಯ್ಯುತ್ತಾ ಹೋಗ್ತೇನೆ ನೋಡೋಣ. ಮಂತ್ರೋಚ್ಚರಿಸುತ್ತ ಬರುತ್ತಿರೆ ಆಗ್ಲಿಲ್ಲ. ಆ ಮರದ ಬುಡದಲ್ಲಿ ಒಳ್ಳೆ ಮಿಂಚು ಹೊಡೆದಾಗಾಯ್ತು. ಹೇಳ್ತಿದ್ದ ಮಂತ್ರ ಮರೆತೋಯ್ತು, ಕೈಯಲ್ಲಿದ್ದ ಕೂಡ ತಪ್ಪು. ಒಂದು ಗಳಿಗೆ ನಾನು ಎಲ್ಲಿದ್ದೇನೆ ಅಂತ ಯೋಚನೆ ಮಾಡಿ ಸುಧಾರಿಸಿಕೊಳ್ಳುವ ಹಾಗಾಯ್ತು. ನಾನೆಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದ್ದೇನೆ. ಇದು ಎಲ್ಲಿಂದ ಬಂದಿದೆ? ಯಾರು ಹೀಗೆ ಸುಂದರಾಂಗಿಯೋ, ಯಾರು ಹೀಗೆ ಸುಂದರಾಂಗಿಯೋ, ಸುಂದರಾಂಗಿಯೋ
ಆಚೆಯೊಮ್ಮೆ ನಾರೇವನ ದೇವೆಯೋ ನಾನೇನು ಕಡಿಮೆ ಹುಡುಗಿಯರನ್ನು ನೋಡಿದವನ? ನಾನು ನೋಡಿದ್ರಲ್ಲಿ ಇಂಥದ್ದಿಲ್ಲ. ಯಾರು ಈಕೆ? ಈ ಊರಿನವಳಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಸುಡುಗಾಡು ಊರು. ಚಂದದ ಹುಡುಗಿರೇ ಇಲ್ಲ. ಇದ್ದಾರಪ್ಪ, ಬೇಕಾದಷ್ಟಿದ್ದಾರೆ. ಚಂದ ಅಂತ ಒಂದಿಲ್ವೋ, ನೋಡುವ ಹಾಗೆ ಅಂತ ಒಂದಿಲ್ವೋ, ನೋಡಬಹುದಾದಂತ ಆ ರೀತಿಯ ಹುಡುಗಿಯೇ ಇಲ್ಲ. ಇದ್ದದ್ದೊಂದು ನಮ್ಮ ಉಡುಪುರ ಮಗಳು. ಚೆನ್ನಾಗಿದೆ. ಈಗಲೂ ನೆನಪು ಮಾಡ್ತೇನೆ ನಾನು ಅವಳನ್ನು. ನಾನು ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋಗಿ ಶಿವನಿಗೆ ಪೂಜೆ ಮಾಡುವಾಗ ಅವಳು ಓಡಿ ಬಂದು ಆ ಹೂವಿನ ಬುಟ್ಟಿ ತಂದು ದೇವರ ಮೆಟ್ಲಲ್ಲಿ ಇಟ್ಟು ಹೀಗೆ ಕೈ ಮುಗಿದು ನಿಂತ್ರೆ ಸಾಕು, ನನ್ನ ಆರತಿ ಗಂಟಾಮಣಿ ಒಟ್ಟು ದೇವರ ಮುಸುಡಿಗೆ ಹೀಗೆ ಹಾಗಿದ್ರು ಅವಳು. ಏನ್ ಮಾಡೋಣ, ನೋಡ್ಲಿಕ್ಕೊಂದು ಯೋಗ ಬೇಕಲ್ಲ. ಅವಳ ಅಪ್ಪ ದರಿದ್ರ ಬ್ರಾಹ್ಮಣ ಉಡುಪ. ಎಲ್ಲ ಹುಡುಗಿಯನ್ನು ಗಟ್ಟಕ್ಕೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೊರಟ. ನಾನು ಬಡ್ಕೊಂಡೆ ಅವನ ಹತ್ರ. ಯಾಕೋ ಗಟ್ಟಕ್ಕೆ ಕೊಡ್ತೀಯ, ಅಲ್ಲಿ ಜ್ವರಗಡ್ಡೆ ಬೆಳೆಯುತ್ತದೆ, ಅಲ್ಲಿನ ಹವಾಮಾನ ನಮ್ಗೆ ಒಗ್ಗುದಿಲ್ಲ, ಇಲ್ಲೇ ನಾವು ನೋಡಿ ವ್ಯವಸ್ಥೆ ಮಾಡೋಣ, ನಾನು ಪ್ರಯತ್ನ ಮಾಡ್ತೇನೆ. ಯಾಕೆ ನೋಡ್ಲಿಕ್ಕಾದ್ರೂ ಒಂದು ಒಳ್ಳೇದಿಲ್ಲ. ಅವಯಲ್ಲಿ ಕೇಳ್ತಾನೆ, ಮಗಳನ್ನು ಘಟ್ಟದಲ್ಲಿಕ್ಕೆ ಮದುವೆ ಮಾಡಿ ಕೊಟ್ಟ, ಇದ್ದ ಅಡಿಕೆ ತೋಟ 3 ಕಾಸಿಗೆ ಯಾರಿಗೋ ಮಾರಿ ಊರು ಬಿಟ್ಟು. ಮೊನ್ನೆ ಯಾರೋ ಅಲ್ಲಿ ಆ ಊರಿನಲ್ಲಿದ್ದವರು ಇಲ್ಲಿ ಬಂದಿದ್ರು ದೇವಸ್ಥಾನಕ್ಕೆ. ಬಂದವರು ಹೇಳಿದ್ರೆ ಆ ಹುಡುಗಿಯಲ್ಲಿ ಬಾಣಂತನಾಗಿ ಸತ್ತೋದ್ರು ಅಂತ. 3 ದಿವಸ ನನಗೆ ಊಟ ಸೇರ್ಲಿಲ್ಲ. 3 ದಿವಸ ಊಟ ಮಾಡಿದ್ದೇನೆ. ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ ನಾನು, ಈ ದರಿದ್ರ ಊರಿನಲ್ಲಿ ಒಳ್ಳೆ ಹುಡುಗಿಯರ ತಳಿ ಬೆಳೆಯುವುದಿಲ್ಲ, ಉಳಿಯುವುದಿಲ್ಲ ಅಂತ. ಬರುವುದಕ್ಕೆ ಹುಡುಗಿಯರು ಹೆಂಗಸರು ಅಂತಿಲ್ಲ, ಬಹಳ ಬರ್ತಾರೆ. 18 ಮೊಳ ಸೀರೆ ಹೀಗೆ ಸುತ್ತಿಕೊಂಡು ಈ ಭತ್ತದ ಬೈಹುಲ್ಯ ರಾಶಿ ಉಂಟಲ್ಲ ಅದ್ರ ಹಾಗೆ ಗುಡುಗುಡು ಗುಡುಗುಡು ಮಾಡ್ಕೊಂಡು ಬರ್ತಾರೆ. ಬಟ್ರೆ ಪುರ್ಸಾದ ಹಾಕೋರಲ್ಲ, ನೋಡ್ಲಿಕ್ಕೆ ಅಂತದುಂಟು, ಅವರಿಗೆ ಬೇಕಾದ ಪುರ್ಸಾದ. ನಾನು ಪುರ್ಸಾದ ಕೊಡೋದು ಸಾಕಾಕೋದು, ಪುರ್ಸಾದ ಕೊಡೋದು ಸಾಕಾಗೋದು. ಇವಳನ್ನು ಬ್ರಹ್ಮ ಇವಳನ್ನು ತಯಾರು ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟಿರ್ಬೇಕು. ಇದೇನು 1-2 ದಿವಸದ ಕೆಲಸ ಅಲ್ಲ, ತಿಂಗಳುಗಟ್ಟೆ ಕೆಲಸ ಇದೆ. ಪುರಾಣಗಳಲ್ಲಿ ನಾವೆಲ್ಲ ಓದಿದ್ವಲ್ಲ, ಮನ್ಮಥನ ಹೆಂಡತಿ ರತಿ ಬಹಳ ರೂಪವತಿ ಅಂತ. ರತಿಗೂ ಒಂದು ಗತಿ ಮಾಡ್ಲಿಕ್ಕೆ ಹೊರಟಾಗುಂಟು ಇವಳು. ತಿರುಗಾಡ್ತಾಳೆ, ಹೂ ಕೊಯ್ತಾಳೆ, ಆ ಹಳೆ ಮರಕ್ಕೆ ಹೋಗಿ ಹೊರಗೆ ನಿಲ್ತಾಳೆ. ಆ ಹಳೆ ಮರದ ಯೋಗ ಗ್ರಹಿಸೋದು. ಆ ಮರಕ್ಕೆ ಹೊರಗೋ ಬದಲು ನನಗೇನು ಬಂದಿದೆ ದೊಡ್ಡ ರೋಗ. ಈ ಹುಡುಗಿಯನ್ನು ಇಲ್ಲದೆ ನೋಡ್ತಾ ನೋಡ್ತಾ ಇಲ್ಲದೆ ಇದ್ದ ಹಗಲು ಕನಸು ಕಾಣ್ತಾ ಇದ್ದೇನಲ್ಲ ನಾನು. ನನ್ನನ್ನು ಈ ಸ್ಥಿತಿಯಲ್ಲಿ ಯಾರಾದ್ರೂ ನೋಡಿದ್ರೆ, ಗೋವಿಂದ ದೀಕ್ಷಿತರು ನಾವು ತಿಳ್ಕೊಂಡಷ್ಟು ಸಂಭಾವಿತ ಅಲ್ಲ. ಕೂಡುದು ಯಾರು ಬಿಳಿ ವಸ್ತ್ರ ಉಡ್ತಾನೋ ಅವ ಕೊಳೆಗೆ ಹೆದರ್ಬೇಕು. ಕೊಳೆಯಲ್ಲೇ ಮುಳುಗಿ ಸಾಯುವ ಹಾಳಾಗಿ ಹೋಗಲಿ. ನಾನು ಜಾಗೃತಿ ಮಾಡಬೇಕು. ಮಾತಾಡೋ ಸೋಮನಾಥ ಅಂತ ಹೇಳಿಸ್ಕೊಂಡಿದ್ದೇನೆ ನಾನು. ಒಬ್ಬ ಹುಡುಗಿ ಸಿಕ್ಕಿದಾಗ ಹೊಳೆ ಬದಿಯಲ್ಲೇ ನಾನು ನೈತಿಕತೆ ಬಿಡೋದು, ಚಾರಿತ್ರ್ಯ ಸಂಪನ್ನ ಅಂತ ಹೇಳಿಸಿಕೊಂಡ ನಾನು ಚಾರಿತ್ರ್ಯ ಕಳ್ಕೊಳ್ಳೋದು. ಇವುಗಳು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ನನಗೇನಾಗ್ಬೇಕಾಗಿದೆ? ನಾನು ಹೊರಟದ್ದು ದೇವಸ್ಥಾನಕ್ಕೆ ಹೌದೋ ಅಲ್ವೋ? ಅದು ನನ್ನ ಕೆಲಸ ಅಲ್ವೋ? ಮತ್ತೆ ಇದೆಂತ ಕೆಲಸ ನಾನು ಮಾಡ್ತಾ ಇರೋದು? ಹೋದೇನು ನಾನು, ಯಾರು ನನ್ನನ್ನು ಕಟ್ಟಿ ಹಾಕುವರಿಲ್ಲ.
ಹಾಗೆ ಹೋಗ್ಬೇಕು ಅಂತ. ಹಾಗೆ ಹೋದ್ರೆ ಈ ಹುಡುಗಿ ಏನು ಗ್ರಹಿಸುವುದಿಲ್ಲ. ಭಟ್ರಿಗೆ ಉದ್ದ ಜುಟ್ಟು ಮಾತ್ರ ಇರುವುದು, ಎದೆ ಗಟ್ಟಿ ಇಲ್ಲ. ಹುಡುಗಿಯರನ್ನು ಕಂಡ್ರೆ ಹುಲಿ ಕಂಡ ಹಾಗೆ ಎದುರು ಓಡ್ತಾರೆ ಅಂತ ಗ್ರಹಿಸುವುದಿಲ್ವಾ? ಹೋಗದೆ ಇದ್ರೆ ಇಲ್ಲಿ ನಿಲ್ಬೇಕು. ನಿಂತ್ರೆ ಸುಮ್ಮನೆ ನಿಲ್ಲಿಕ್ಕಾಗ್ತದ, ನೋಡ್ಬೇಕು ಅಂತ ಆಗ್ತದೆ. ನೋಡ್ಬೋದಾ? ಅಲಂಕಾರ ಮಾಡಿಕೊಂಡು ಒಂದು ಹುಡುಗಿ ಎದುರು ಬಂದಾಗ ನೋಡಿದ್ರೆ ತಪ್ಪಿಲ್ಲ, ನೋಡದೆ ಇದ್ರೆ ಅದಕ್ಕಿಂತ ದೊಡ್ಡ ತಪ್ಪಿಲ್ಲ. ಯಾಕೆ? ಯಾವ ಹೆಣ್ಣು ಮನೆಯಲ್ಲಿರುವಾಗ ಅಲಂಕಾರ ಮಾಡೋದಿಲ್ಲ, ಮನೆಯಿಂದ ಹೊರಗೆ ಹೊರಡುವಾಗಲೇ ಒಳ್ಳೆ ರೀತಿ ತಲೆ ಬಾಚಿ ಹೂ ಮುಡಿದು ಒಳ್ಳೆ ಸೀರೆ ಉಟ್ಕೊಂಡು ಹೊರಡ್ತಾಳೆ. ಯಾಕೆ? ನೋಡೋರು ನೋಡ್ಕೊಳ್ಳಿ ಅಂತಲೇ ಅಲ್ವ? ಅವರಿಗೆ ನೋಡಿಸುವ ಬುದ್ಧಿ ಉಂಟಂತೆ ನಾವು ನೋಡಿದ್ರೆ ತಪ್ಪು. ನಮ್ಮ ಮನಸ್ಸು ಮಾತ್ರ ಶುದ್ಧ ಇರಬೇಕಷ್ಟೇ ಇರೋದು. ನನ್ನ ಮನಸ್ಸು ಉಂಟು 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 ಉಂಟು. ನಾನು ಮಾತ್ರ ನೋಡೋದಲ್ಲ, ಅವಳು ಕದ್ದು ಕದ್ದು ನನ್ನನ್ನು ನೋಡ್ತಾಳೆ. ಹಾಗಾದ್ರೆ ಅವಳನ್ನು ನೋಡಿ ನನಗೇನಾಗಿದೆಯೋ ಮೌಯ್ಯ ನನ್ನನ್ನು ನೋಡಿ ಅವಳಿಗೇನೋ ಆಗಿದೆ. ಇದು ಹೌದಾದ್ರೆ ಈ ಸಂತಿಷ್ಟಕ್ಕೆ ಬಿಡುವಂಥದ್ದಲ್ಲ. ಇವಳು ಯಾರು ಅಂತ ತಿಳಿಲೇಬೇಕು. ತಿಳಿಬೇಕಾದ್ರೆ ಮಾತಾಡ್ಬೇಕು. ಹಾಗೆ ಮಾತಾಡಿಸೋದು ಒಂದು ಕೆಲಸ ಮಾಡಿದ್ರೇನು? ಇವಳು ನನ್ನ ಮಾತಿಗೆ ಉತ್ತರ ಕೊಡೋವಳೋ ಕೊಡದೆ ಇರೋವಳು ಅಂತ ತಿಳಿಯುವುದಕ್ಕೆ ಒಂದು ಪ್ರಯೋಗ ಉಂಟು, ಒಂದು ಪರೀಕ್ಷೆ. ಅದಕ್ಕಿಂತ ಒಳ್ಳೆ ಉಪಾಯ ಬೇರೆ ಇಲ್ಲ. ಯಾ ದೇವಿ ಸರ್ವಭೂತೇಷು ಸೌಂದರ್ಯ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾನು ಹೆದರಿದ್ದೆ, ಸುಮ್ಮನೆ ಹೆದರ್ಬೇಕಾದ್ದಲ್ಲ. ಇದು ಮಾತಾಡೋ ಪೈಕಿ ಇದು. ಹೇಗೆ ಗೊತ್ತಾಯ್ತು? ನಾನು ಮಾತಾಡಿಸಿದನ, ಮಾತಾಡ್ತೀಯ ನೀನು ಅಂತ ಕೇಳಿದನೋ, ಒಂದು ಕೆಮ್ಮಿನಲ್ಲಿ ಗೊತ್ತಾಯ್ತು. ಕೆಮ್ಮಿನಗೂ ಒಂದು ಭಾಷೆ ಉಂಟು. ಒಬ್ಬ ಹುಡುಗಿಯನ್ನು ನೋಡಿ ಒಬ್ಬ ಹುಡುಗ ಅಂದ್ರೇನು? ಎಂಚವಳ್ಳ ಅಂತ. ಅದಕ್ಕೆ ಅವಳು ತಿರುಗಿ ಅಂದ್ರೆ ಚೆನ್ನಾಗಿದ್ದೇನೆ ಅಂದ್ರೆ ನಾನ್ ಚೆನ್ನಾಗಿದ್ದೇನೆ, ನೀ ಹೇಗಿದ್ದೀನಿ ಅಂತ ತಿರುಗಿ. ಏನು ಹೊಸ ವಿದ್ಯೆ ಅಲ್ಲ. ಈ ಲೋಕಕ್ಕೆ ಗಂಡು ಹೆಣ್ಣು ಹುಟ್ಟಿ ಬರುವಾಗ ಒಟ್ಟಿಗೆ ಕೆಮ್ಮು ಬಂದಿದೆ. ಕೆಲವರಿಗೆ ಗುಟ್ಟು ಸಿಕ್ಕಿದೆ, ಕೆಲವರಿಗೆ ಸಿಕ್ಲಿಲ್ಲ ಅಷ್ಟೇ. ಹಾಗಂತ ಕೆಲವರು ಯಾವಾಗ ನೋಡಿದ್ರು ಕೆಮ್ಮುತ್ತಾ ಇರ್ತಾರೆ. ಅದೆಂತ? ಅದು ರೋಗ. ಇದು ಯೋಗ. ಅನುಕೂಲವಾಗಿದೆ ಹೊಳೆ ಬದಿಯ ಈ ಜಾಗ. ಮಾತಾಡ್ತೇನೆ ಈಗ, ಅದು ಬೇಗ. ಅಂದ್ರೆ ಬ್ರಾಹ್ಮಣರು ನಾವು ಸರ್ವೇ ಜನಾ ಸುಖಿನೋ ಭವಂತು ಅಂತಿರುವವರು. ಯಾರಾದ್ರೂ ಎಲ್ರೂ ನಮ್ಗೆ ಒಂದೇ. ಹಾಗ ಈ ಊರವಳು ನೀನು ಹೌದಾಗಿದ್ರೆ ನಾನು ನಿನಗೆ ತೀರ್ಥ ಪ್ರಸಾದ ಕೊಟ್ಟಿರ್ಬೇಕು, ನಿನ್ನ ನೆನಪು ನಾನು ಇಟ್ಟಿರ್ಬೇಕು. ಊರಿನಲ್ಲಿದ್ದವರಿಗೆಲ್ಲ ತೀರ್ಥ ಪ್ರಸಾದ ಕೊಟ್ಟಿದ್ದೀರಾ? ಅದೇನು ಕೇಳ್ತಿ, ಪೂಜೆಗೂ ಕೆಲವು ಸಲ ಜನ ಬೇರೆ ಮಾಡ್ತೇನೆ, ತೀರ್ಥ ಪ್ರಸಾದಕ್ಕೆ ನಾನೇ ಬಿಟ್ಟು. ಹೌದಾ? ಯಾಕೆಂದ್ರೆ ಅದು ವೃತ್ತಿ ರಹಸ್ಯ. ಕಡೆಗೆ ನಾಳೆ ಹೇಳ್ಕೊಡ್ತೀನಿ ತಾನೆ.
ಇದ್ದಾನೆ, ಅಷ್ಟಾಯ್ತು ಇಷ್ಟಾಯ್ತು ಅಂತ. ಈ ತಾಪತ್ರಯ ಬೇಡ ಅಂತ ಒಂದು ವ್ಯವಸ್ಥೆ ಇದೆ. ಹೌದಾ? ಆದ್ರಿಂದ ನಾನು ನಿನ್ನ ನೋಡಿ ಆಲೋಚನೆ ಮಾಡೋದು. ಈ ಊರವಳು ಅಲ್ಲದೆ ಇದ್ರೆ ನೀನು ಯಾರು? ಯಾರು? ಎಲ್ಲಿಂದ ಬಂದೆ? ಯಾರು ನಿನ್ ತಂದೆ? ಇಲ್ಲೇನ್ ಕೆಲಸ? ಎಂದು ಕಿರಣಗೆ ಚೆಲ್ಲಿಯ ಕಿರಣಗೆ ಚೆಲ್ಲಿಯ ವಿಪ್ರಗಿಂದ ನಮಿಸಿ 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 ಹೆಣ್ಣಾದ ನನ್ನ ನೋಡಿದ ತಕ್ಷಣ ನೀವು ಈ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತೀರಾ ಅಂತ ತಿಳಿದೆ. ಅದ್ಯಾಕೆ ಬೇರೆ ದಾರಿಯಲ್ಲಿ ಹೋಗ್ಬೇಕು? ಚಂದದ ಹೆಣ್ಮಕ್ಳು ನೋಡಿದ್ರೆ ಬ್ರಾಹ್ಮಣರ ಮಾಡಿ ಹಾಳಾಗ್ತದಂತೆ. ಯಾವ ತಲೆ ಕೆಟ್ಟವ ಹೇಳಿದ್ದು? ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇದ್ರು. ನನ್ನ ಮಡಿ ಅಷ್ಟು ಅಗ್ಗದ್ದಲ್ಲ. ಹೌದಾ? ನನ್ನ ಮಡಿ ಚಂದದ ಹುಡುಗಿಯರನ್ನು ನೋಡಿದ್ರೆ ಇಡಿ, ಮತ್ತೆ ಯಾರನ್ನು ನೋಡಿದ್ರೆ ಅದು ಪುಡಿ ಪುಡಿ. ಏನ್ ಮಟ್ರೆ ಹಾಗೆ? ಭಟ್ರೆ, ನೀವು ಈ ದಾರಿನಲ್ಲೇ ಬಂದದ್ದು ನನ್ನ ಪುಣ್ಯ. ಎಂದು ಪುಣ್ಯ ನನ್ನದ್ರ ಅಪ್ಪ. ಯಾವ್ದ್ರಪ್ಪ? ಅಂದ್ರೆ ನಿನ್ನ ಪುಣ್ಯಕ್ಕಿಂತ ದೊಡ್ಡ ಪುಣ್ಯ ನನ್ನದು ಅಂತ ನಾನು ಹೇಳಿಕ್ಕೆ ಹೊರಟದ್ದು. ಯಾಕೆ? ಯಾಕೆಂದ್ರೆ ಇಷ್ಟೊತ್ತಿಗೆ ನಾನು ದೇವಸ್ಥಾನದಲ್ಲಿ ಇರ್ಬೇಕು. ಹೌದಾ? ಅಲ್ಲಿ ಇಲ್ಲದೆ ಇಲ್ಲಿದ್ದೇನೆ ಅಂದ್ರೆ ಪುಣ್ಯವೇ. ಭಟ್ರೆ, ಈಗ ಹಿರಿಯವರು ಹೇಳಿದ ಮಾತು ನೆನಪಾಗ್ತಾ ಇದೆ. ಏನ್ ಹೇಳಿದ್ರು? ಬ್ರಾಹ್ಮಣರು ಎಲ್ಲಿ ನೋಡಿದ್ರು ಸುಮ್ಮನೆ ಬಿಡಬಾರ್ದಂತೆ.
ಮಾಡಿ ಅವ್ರನ್ನ ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಒಂದು ಮಳೆ ಬಂದದ್ದು, ಇಲ್ಲದ್ರೆ ಮಳೆಯೇ ಇಲ್ಲ. ಹೌದಾ? ಇನ್ನೂ ಅಂತ ಮನುಷ್ಯರಿದ್ದಾರೆ. ಇದ್ದಾರಪ್ಪ. ಬ್ರಾಹ್ಮಣರು ಕಂಡ್ರೆ ನಮಸ್ಕಾರ ಮಾಡಬೇಕು ಅಂತ ಹೇಳುವಂತ ಜನ ಇದ್ದ ಊರಿನಲ್ಲಿ ಮಳೆ ಬರದೇ ಇರ್ತದ ಮತ್ತೆ. ಹೌದಾ? ಅದ್ ಸರಿ, ನಿನಗೆ ಯಾರು ಹೇಳಿದ್ರಿ ಮಾತು? ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇದ್ರು. ಹೌದಲ್ಲ? ಮತ್ತೆ ನೀನು ಭಟ್ರೆ, ಏನು? ನಾನ್ ನಮಸ್ಕಾರ ಮಾಡ್ತೇನೆ, ನನಗೆ ಒಳ್ಳೇದಾಗುವಂತೆ ಆಶೀರ್ವಾದ ಮಾಡಿ. ನೀನು ನಮಸ್ಕಾರ ಮಾಡಿ ನೋಡು. ಇದ್ದದ್ರಲ್ಲಿ ಒಳ್ಳೆ ಒಳ್ಳೆ ಆಶೀರ್ವಾದ ಎಲ್ಲ ಇವತ್ತು ನಿನಗೆ ಕೊಡೋದು. ಹೌದಾ? ದೇವಸ್ಥಾನಕ್ಕೆ ಬಂದವ್ರನ್ನ ಇವತ್ತು ಮುಗ್ದೋಯ್ತು, ನಾಳೆ ಬನ್ನಿ ಅಂತ ಹೇಳಿ ನಮಸ್ಕಾರ ಮಾಡುದಾ? ಆಯ್ತು ಭಟ್ರೆ. ಆಗುವ ಲಕ್ಷಣ ಉಂಟು. ಅವಸರವನ್ನು ಮಾಡಬಾರದಷ್ಟೇ ಇರೋದು. ಶುಭಮಸ್ತು, ಕಲ್ಯಾಣ ಪ್ರಾಪ್ತಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು, ಸನ್ಮಂಗಳಾನಿ ಭವಂತು, ಅಸ್ತು ಮಸ್ತು ಅಸ್ತು. ಭಟ್ರೆ, ಕೊನೆಗೊಂದು ಶಬ್ದ ಹೇಳಿದ್ರಲ್ಲ, ಅಸ್ತು ಮಸ್ತು ಅಸ್ತು ಅಂದ್ರೆ ಏನ್ ಭಟ್ರೆ ಅದು? ಯಾರು ಹೇಳಿದ್ರು? ನೀವೇ ಮಸ್ತು ಅಸ್ತು ಹಾಗೆ ಹೇಳಿದಿನ? ಹೌದು. ಮಸ್ತು ಮಸ್ತು ಏನ್ ಭಟ್ರೆ? ಮಸ್ತು ಅಂದ್ರೆ ಅದು ಏನು? ಸಂಸ್ಕೃತ ಭಾಷೆಯಲ್ಲಿ ಇಲ್ಲ ಅದು. ಮತ್ತೆ ಅದಕ್ಕಿಂತ ಮೊದಲ ಪ್ರಾಕೃತ ಭಾಷೆಯೊಳಗೆ ಉಂಟು. ಹೌದಾ? ಪ್ರಾಕೃತ ಗೊತ್ತಿದ್ದವರಿಗೆ ಅದು ಗೊತ್ತಾಗ್ತದೆ, ಅವರಿದ್ರು ನಾವು ಹೇಳೋದಿಲ್ಲ. ಅಷ್ಟೇ ಇರೋದು ವಿಷಯ. ಹೌದಾ? ಮಸ್ತು ಅಸ್ತು ಅಂತಂದ್ರೆ ನಿನಗೊಳ್ಳೇದಾಗ್ಲಿ ಅಂತ ಮಾತ್ರ ಅಲ್ಲ, ನಿನ್ನ ಊರಿನವರಿಗೆ, ನಿನ್ನ ನೆರೆಕೆರೆಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಹೌದಾ? ಭಟ್ರೆ, ನನ್ನ ಸಂಬಂಧಿಕ ಮನೆಗೆ ಹೋಗೋಣ ಅಂತ ಬಂದೆ. ಸಂಬಂಧಿಕರಿದ್ದಾರೆ? ಯಾರು? ನಿಮಗೆ ಅತಿ ಪರಿಚಯಸ್ಥರಂತೆ. ಎಲ್ಲ ಹುಡುಗಿ, ನನಗೆ ಪರಿಚಯ ಈ ಊರು ತುಂಬಾ ಉಂಟು. ಅದಕ್ಕೆ ಏನ್ ಮಾಡುದು? ಈ ಪರಿಚಯ ಕಟ್ಟಿಕೊಂಡು ಕೆಲವು ಸಲ ಆಗೋ ಕಷ್ಟ ಅಷ್ಟೇ. ಏನ್ ಕಷ್ಟ? ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ. ಅವ್ರ ಆಚೆ ಹೋದ್ಮೇಲೆ ಈಚೆವ್ರ ಹತ್ರ ಕೇಳೋದು ಅವ್ರಿಗೆ ಯಾರು ಜನ ಅಂತ. ಆಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದು ನೀವು ಅವ್ರ ಮನೆಯಲ್ಲೇ ಅಂತ. ಹೌದಾ? ಏನ್ ಭಟ್ರೆ ಸುಳ್ಳು ಹೇಳ್ತಾ ಇದ್ರಿ? ನನ್ನ ಸಂಬಂಧಿಕರ ಮನೆಗೆ ನೀವು ದಿವಸ ಹೋಗ್ತಿರಂತೆ, ದಿನಕ್ಕೆ 3 ಸಲ ಹೋಗ್ತಿರಂತೆ. ಯಾವ ಹೊತ್ತು ತಪ್ಪಿಸು, ರಾತ್ರಿ ಹೊತ್ತು ನೀವು ತಪ್ಪಿಸುದೇ ಇಲ್ವಂತೆ. ನೀವೇ ನಾನು ದಿವಸಕ್ಕೆ 3 ಸಲ ಹೋಗ್ತೇನಂತೆ. 3 ಸಲ? ರಾತ್ರಿಯೂ ಹೋಗ್ತೇನಂತೆ. ರಾತ್ರಿ ತಪ್ಪಿಸು. ನೀವೇ ರಾತ್ರಿ ತಡಿ, ನನ್ನ ಬೆನ್ನುಗಡೆಯಿಂದ ಏನು ಅಪಪ್ರಚಾರ ಮಾಡಿದ್ದಾರೋ ಈ ಬ್ರಾಹ್ಮಣರು ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬರಿಗೂ ನನ್ನನ್ನು ಕಂಡ್ರೆ ಆಗುದಿಲ್ಲ. ಹೌದಾ? ಆದ್ರಿಂದ ಏನಾದ್ರೂ ಪ್ರಚಾರ ಇರಲಿ. ನೀನು ಹೇಳು, ನಿನ್ನ ಸಂಬಂಧಿಕರು ಇಲ್ಲಿ ಯಾರು? ಗೊತ್ತಾಗ್ಲಿಲ್ಲ ನಿಮಗೆ? ಇಲ್ಲ, ಗೊತ್ತಾಗುವಾಗ ಹೇಳಲೇ ಇಲ್ಲ ನೀನು. ಅಲ್ಲಿ ಏನ್ ಕಾಣ್ತಿರೋದು ಮೇಲೆ? ಹೇಳಿದ್ರಲ್ಲ, ಸೋಮನಾಥ ದೇವಸ್ಥಾನ. ಆ ಸೋಮನಾಥನೇ ನನ್ನ ಬಂದು. ಅಲ್ಲ, ಇದು ಹೌದು. ನಾನು ಹೇಳಿದ್ರ ನಿನ್ನನ್ನು ಕೆಳಗೆ ಮೇಲೆ ಮಾಡ್ತೀನಿ ಅಂತ. ಇದು ಕೆಳಗೆ ಮೇಲೆ ಮಾಡೋದೆ. ನೀನು ಹೇಳಿದ್ದು ಬರೋಬರಿ ಇದೆ. ದಿವಸಕ್ಕೆ 3 ಸಲ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಿಕ್ಕೆ ಹೋಗ್ತೇನೆ. ರಾತ್ರಿ ತಪ್ಪಿಸುವುದಿಲ್ಲ ನಾನು, ಯಾಕಂದ್ರೆ ಬೀಗ ಹಾಕೊಂಡು ಬರ್ಬೇಕು. ಹೌದಾ? ಅದ್ ಸರಿ. ನಾನು ದೇವಸ್ಥಾನಕ್ಕೆ ಬಂದವಳು. ದೇವಸ್ಥಾನಕ್ಕೆ ಬಂದವಳು? ನಿನ್ ಜೊತೆಲಿ ಯಾರು ಇಲ್ವಲ್ಲ? ಯಾರು? ನಿನ್ನ ತಂದೆ ತಾಯಿ ಬಂಧು, ದೂರದ ಊರಿನಿಂದ ಬರುವವರೆಲ್ಲ ಒಬ್ಬೊಬ್ಬರೇ ಬರೋದಿಲ್ಲ, ಯಾತ್ರಿಕರು ಅಂತಲೇ ಬರೋದವರು. ಎಂತದ್ದು? ಏನಾಯ್ತು? ಬಟ್ಟನವಾ? ಅಳುವುದ ಭಟ್ರೆ? ಅಳು ಭಟ್ರೆ. ಅಲ್ಲ, ಅಳುವುದು ಯಾಕೆ ಅಂತ ಬೇಕಲ್ಲ, ಮಾತಾಡ್ತಾ ಇರೋದ್ರ ಮಧ್ಯದಲ್ಲಿ ಅಳ್ತೇನೆ ನಾನು. ಅಳುವುದು ನನ್ನ ಅಪ್ಪ ಇಬ್ಬರು ನನ್ನ ಕಳ್ಕೊಂಡೆ. ಒಳ್ಳೇದಾಯ್ತು ಬಿಡು, ರಗಳೇ ಇಲ್ಲ. ಈಗ ಯಾವ ಪ್ರಾಯದಲ್ಲಿ? ಸಣ್ಣ ಪ್ರಾಯದಲ್ಲಿ. ಆವತ್ತವ್ರು ಸತ್ತೋದ್ರ? ಹೌದು. ಈಗ ಅಳೋದ? ಅವರ ನೆನಪು ಯಾವಾಗ ಸತ್ತದಕ್ಕೆ ಯಾವಾಗ ಅಳೋದು ಅಂತ ಒಂದಿಲ್ವ? ಏನ್ ಬಟ್ ಅವರ ನೆನಪಾದಾಗ ನನಗೆ ಯಾಕೆ ಮಾಡ್ತೀನಿ ಏನು ಅಂತ ನೀವೇ ಕೇಳಿದ್ರು. ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು ಅಂತ. ನನಗ್ ಗೊತ್ತುಂಟು ನಿನಗೆ ಅಪ್ಪ ಇಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ನನಗ್ ಗೊತ್ತುಂಟು. ಇಲ್ಲ ಹೇಳಿಬಿಟ್ನಪ್ಪ. ಆ ಸುದ್ದಿ ಬಿಡು, ಸತ್ತವರ ಸುದ್ದಿ ಬೇಡ. ಮತ್ತೆ ಬೇರೆ ಯಾವ ಸುದ್ದಿ? ಈಗ ನಾನು ನನ್ನ ಪರಿಚಯ ಹೇಳಿದೆ. ನನಗೆ ಹೆಸರು ಹೇಳಿದ್ರಿ. ನೀನು ಭಟ್ರೆ, ಏನ್ ಹೆಸರು? ನನ್ನ ಹೆಸರು ಮಾಲ್ತಿ ಎಂದು. ಮಾಲ್ತಿ ಅಂತ ನೀನು ಹೇಳುವ ಹೆಸರಿದೆಯಲ್ಲ, ಮಾಲ್ತಿ ಅಲ್ಲ. ಮತ್ತೆ ಹೇಗೆ? ನಾನು ಹೇಳಿಕೊಡ್ತೇನೆ, ಹಾಗೆ ಹೇಳು. ಒಂದೊಂದು ಅಕ್ಷರವು ನೆಗೆದು ಕಾಣಬೇಕು, ಅಂದ್ರೆ ಬಾಯಲ್ಲಿ ಬರುವಾಗ ಅದು ಹೌದು ಅಂತ ಆಗಬೇಕು. ಮಾಲತಿ. ಹಾಗೆ ಮಾಲತಿ. ಹೌದಾ? ಯೌವನದ ಹೊಳೆಯಲ್ಲಿ ತೇಲುತಿ, ಸ್ವಲ್ಪ ಸ್ವಲ್ಪ ಭಟ್ರ ಕಡೆಗೆ ವಾಲುತಿ, ಪ್ರಯತ್ನ ಮಾಡಿದ್ರೆ ಭಟ್ರಿಗೆ ಸೋಲುತಿ, ಆಚೆ ಹೋದ್ರೆ ಕೆಳಗೆ ಬೀಳುತ್ತಿ. ಮಾಲತಿ, ಏನ್ ಬಿಟ್ರೆ ಒಂದು ವಿಷಯ ಕೇಳ್ಬೇಕಲ್ಲ. ಮುಂದೆ ಯಾಕೆ 10 ಕೇಳಿ? ಒಂದು ಹೇಳಿದ್ರೆ 10 ಗೊತ್ತಾಗುವ ಪೈಕಿ ನಾನು. ಏನ್ ಬಿಟ್ರೆ? ಇನ್ನೇನಿಲ್ಲ, ನಿನಗೆ ಮದುವೆ ಆಗಿದೆಯಾ? ಒಂದು ಆಗಿದೆ, ಹೋಗಿದೆ. ನಿನ್ನ ಗಂಡ ಜನ ಹೇಗೆ, ಅವನ ಗುಣ ಹೇಗೆ? ಅವರೊಂದು ಕೆಟ್ಟ ಚಟ. ಎಂತದ್ದು? ಹೆಂಡ ಕುಡಿತಾರೆ. ಕುಡಿಯೋರೆಲ್ಲ ಕೆಟ್ಟವರು ಅಂತ ನಾನು ಹೇಳೋದು ಬಿಟ್ಟಿದ್ದೇನೆ. ಬಟ್ರೆ, ಏನು ಕುಡ್ಕೊಂಡ್ ಬಂದು ನನ್ನ ಗಂಡ ಬಿದ್ಕೊಂಡ್ರೆ ಆಗ್ಬೋದೇ? ಕುಡ್ಕೊಂಡ್ ಬಂದು ನನಗೆ ಹೊಡೀತಾರೆ ಬಟ್ರೆ, ಹೊಡೀತಾರೆ. ರಸ್ಯಾಂ ದಿಶಿ ದೇವತಾತ್ಮ. ಈಗ ಹೊಡಿಯುವುದು ಹೌದು ನಿನಗೆ?
ನಾನೊಂದು ಹೇಳ, ಏನ್ ಭಟ್ರೆ? ಹೆಂಡತಿಗೆ ಗಂಡ ಹೊಡೆಯುವುದು ಅನ್ನೋದೊಂದು ವಿಷಯವೇ ಅಲ್ಲ. ಹೌದಾ? ಯಾರು ನಾನು ಹೊಡೆದಿದ್ರು? ನೀವು ಹೊಡಿತೀರಾ? ಅಲ್ಲ, ಮಾತಿಗೆ ಹೇಳಿದ್ದು ನಾನು. ಒಂದ್ಸಲ ಹೊಡಿಬಹುದು, ಕರ್ತವ್ಯ ಆಗುವಾಗ ನನ್ನ ಚಿನ್ನ ನನ್ನ ಚಿನ್ನ, ನನ್ನ ಬೆಳ್ಳಿ, ನನ್ನ ಬಂಗಾರ ಅಂತ ಸಮಾಧಾನ ಮಾಡುವುದು, ಇದು ಎಲ್ಲ ಮನೆಯಲ್ಲೂ ಇದ್ದದ್ದೇ. ಅದೊಂದು ದೊಡ್ಡ ವಿಷಯ ಅಂತ ಯಾಕೆ ಮಾಡ್ತೀವಿ? ಇದನ್ನ ಹೇಳ್ಬಾರ್ದಲ್ಲ ಭಟ್ರೆ? ನನ್ನ ಕಷ್ಟ ಸುಖ ನಾನು ಇನ್ನೊಬ್ಬರಲ್ಲಿ ಮಾತನಾಡದ ಕುಂಟ. ಇದನ್ನೆಲ್ಲಾದ್ರೂ ನನ್ನ ಗಂಡ ನೋಡಿದ್ರು ಅಂತಾದ್ರೆ ನನಗೂ ಹೊಡಿತಾರೆ, ನನ್ ಜೊತೆ ದೊರಗು ಬಡಿತಾರೆ. ಇದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ. ಇವಳ ಗಂಡನ ಪೆಟ್ಟು ತಿಂದು ನಾಶ ಆಯ್ತೆ. ಇದು ನಾನು ನೀನು ಮಾತಾಡುವಾಗ ನಿನ್ನ ಗಂಡ ಬಂದ್ರೆ ಮೊದಲು ನಿಮಗೆ ಹೊಡಿತಾರೆ. ಪುತ್ರೋ ಅವಳೋ ನಾಮ ರಾಕ್ಷಸ ಆಸೀರಸ್ಯಾನುಜೌಜಾಸ್ತಾಂ ಕುಂಭಕರ್ಣೋ ವಿಭೀಷಣೋ. ನೋಡು, ನಿನ್ನ ಗಂಡ ಎಲ್ಲೋ ಹೊಳಗೆ ಸ್ನಾನಕ್ಕೆ ಹೋಗಿರ್ಬೇಕು. ನಾನು ನೀನು ಮಾತಾಡ್ತಾ ಇರುವುದನ್ನು ನೋಡಿದ್ರೆ ಅವ ಬಂದು ನಿನಗೆ ಬಡಿದ್ರೆ ಒಟ್ಟು ತೊಂದರೆ ಆಗ್ತದೆ. ನನಗೆ ಪೂಜೆಗೆ ತಡ ಆಯ್ತು. ಪೂಜೆ ಮಾಡ್ತೀರಾ? ನಾನು ಊಟ ಆದ್ರೂ ಸಮಯ ತಪ್ಪಿ ಮಾಡ್ತೇನೆ, ಪೂಜೆ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಆದ್ರಿಂದ ಗಂಡನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಾ. ನಿನಗೆ ಒಂದು ತುಂಡು ಪಂಚಗಜ್ಜಾಯ, ಒಂದು ಕಟ್ಟು ಮಲ್ಲಿಗೆ ಹೂ ತೆಗೆದಿಷ್ಟು ಕೊಡ್ತೇನೆ. ನಾನು ಸಿಕ್ಕಿದ ಸುದ್ದಿ ಹೇಳ್ಬೇಡ. ಹರಶಂಭು ಇಲ್ವಲ್ಲ ಭಟ್ರೆ, ನನ್ನ ಗಂಡನಿಗೆ ಹೆದರಿಕೊಂಡಿದ್ದೀರಾ ಅಂತ? ಯಾಕೆ ಹೆದರ್ಬೇಕು? ನಿಮ್ಮ ಶರೀರ ಎಲ್ಲ ಬೆವತ್ತು ಹೋಗಿದೆ. ಈಗ ಸ್ನಾನ ಮಾಡಿ ಬಂದದ್ದು. ಹೌದಾ? ಮತ್ತೆ ಸಸ್ಯಲ್ಲ ಸ್ನಾನ ಅಂತಂದ್ರೆ ಏನು? ಸುಳ್ಳು ಹೇಳ್ಬೇಡಿ. ಹುಡುಗಿ ಸ್ನಾನ ಮಾಡುದು ಹೇಳ್ಬೇಡಿ. ಬ್ರಹ್ಮ ರಾಕ್ಷಸನಿಗೆ ಹೆದರುದಿಲ್ಲ ಬ್ರಾಹ್ಮಣರು, ಮತ್ತೆ ನಿನ್ನ ಗಂಡನಿಗೆ ಹೆದರು. ಸುಳ್ಳು ಹೇಳ್ಬೇಡಿ. ನಿನ್ನ ಗಂಡನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಾ, ನಿನಗೆ ಕಟ್ಟು ಮಲ್ಲಿಗೆ ಹೂ ತುಂಡು ಪಂಚಗಜ್ಜೆ ಕೊಡ್ತೇನೆ ಅಂತ ಹೇಳಿದ್ರಿ. ಪಂಚಗಜ್ಜೆ ತುಂಡು ಆಗ್ತದ? ಹಾಗೆ ಹೇಳಿದೆ ನಾನು. ಹೌದು. ಅದೇ ಅವಸರದಲ್ಲಿ ಪಂಚಗಜ್ಜೆ ತುಂಡಾಯ್ತು, ಕೊಡುವಾಗೆಲ್ಲ ಸರಿ ಮಾಡಿ ಕೊಡ್ತೀನಿ, ನೀನೇನು ಯೋಚನೆ ಮಾಡುವ. ಪ್ರಜಾಭ್ಯ ಪರಿಪಾಲಯ ಅಂತ. ನನ್ ಗಂಡ ಬರ್ಲಿಲ್ಲ. ಬರ್ಲಿಲ್ಲ ಅಂದ್ರೆ ಹೊಳೆಯಿಂದ ಮೇಲೆ ಬರ್ಲಿಲ್ಲ ಅಂತಲ್ಲ? ಹಾಗೆಲ್ಲ. ಮತ್ತೆ ನಾನು ಒಬ್ಬಳೇ ಬಂದೆ. ಊರಲ್ಲಿ ನಿಂದು? ಊರು ಬದ ದೂರ. ಗಂಡನ ಬಿಟ್ಟು ಬಂದಿಯಾ? ಹೌದು. ಒಬ್ಬಳೆ? ಯಾಕೋ? ಈಗ ತಿರುಗುತ್ತಾ ಬಂದದ್ದು ನಾನು. ತಿರುಗಾಡ್ತಾ? ಹೌದು. ಸುಮ್ಮನೆ ಹುಡುಕ ಗಂಡನಿಗೆ ಜೀವನ ಸಾಗಿಸುವ ಕಷ್ಟ ಅಂತ ತಿಳಿದು ಕಟ್ಟಿದ ಮಂಗಳಸೂತ್ರ ತುಂಡು ಮಾಡಿ ಅವನು ಮುಖದ ಮೇಲೆ ಬಿಸಾಡಿ ಬಂದೆ. ಕುಂಭ ಮನೆಗೆ ಬಿಸಿ ನೀರನ್ನು ಹೊತ್ತು ತಂದೆರೆಯುವ ಮೂಢಯಾರಿ ಇಂದು ಬದಲಿ ಚಿಂತೆ ಬಿಡು ನೀನು, ಇಂದು ಬದಲಿ ಚಿಂತೆ ಬಿಡು ನೀನು, ಹೊಂದನ್ನ ಸುಖಪಡಿಸುವೆ ನಾನು ಅಯ್ಯೋ ಪಾಪ, ನಿನ್ನ ಕಥೆ ಕೇಳಿದ್ರೆ ಕಲ್ಲಾದ್ರೂ ಕರಗಬೇಕು. ಈ ಪ್ರಾಯದಲ್ಲಿ ನಿನಗೆ ಹೀಗಾಗಬಾರ್ದಾಗಿತ್ತು. ನಿನಗೆ ಗಂಡ ಸರಿ ಇಲ್ಲ ಅಂತ ಅವನ್ನ ಬಿಟ್ಟು ಬಂದಿದ್ದೆ. ಏನು ಯೋಚನೆ ಮಾಡಬೇಡ. ನೀನು ಇದನ್ನು ಯಾರಲ್ಲೂ ಹೇಳಲಿಕ್ಕೆ ಹೋಗ್ಬೇಡ. ನಾನೊಂದು ವ್ಯವಸ್ಥೆ ಹೇಳ್ತೇನೆ. ಮನೆ ಕೊಡ್ತೇನೆ, ಚಿನ್ನ ಕೊಡ್ತೇನೆ, ಸೀರೆ ಕೊಡ್ತೇನೆ, ನಿನ್ನನ್ನು ಒಳ್ಳೆ ಮಹಾರಾಣಿ ಆಗಿ ನೋಡ್ಕೊಳ್ತೇನೆ. ಬಂದ್ಬಿಡು ಜೊತೆ. ಗೋವಿಂದ ಭಟ್ರೆ, ಏನು ಸುಳ್ಳು ಹೇಳೋದಕ್ಕೆ ಆರಂಭಿಸಿದ್ರೆ ಏನು? ಯಾವ್ದು ಸುಳ್ಳು? ಮನೆ ಕಟ್ಟಿಸಿ ಕೊಡ್ತೇನೆ, ಚಿನ್ನದ ಹಾರ ಕೊಡ್ತೇನೆ, ಪಟ್ಟೆ ಸೀರೆ ಕೊಡ್ತೇನೆ, ನವರತ್ನದ ಉಂಗುರ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಟ್ರ ನೀವು ನಿಮ್ಮ ಸಂಪಾದನೆ ಎಷ್ಟು ಅಂತ ತಿಳಿದುಕೊಳ್ಳೋದಾಗ್ತದೆ. ಕೊಡುವುದೆಲ್ಲಿಂದ? ಹಾಗೆ ಪೂಜೆ ಭಟ್ರಿಗೆ ಎಷ್ಟು ಸಂಪಾದನೆ ಉಂಟು ಅಂತ ಪೂಜೆ ಮಾಡಿಸಿಕೊಳ್ಳುವುದು ದೇವರಿಗೆ ಲೆಕ್ಕ ಸಿಗಲಿಲ್ಲ. ಹೌದಾ? ಯಾಕೆಂದ್ರೆ ನಾವು ದೇವರದ್ರ ಲೆಕ್ಕ ಮಾಡೋದಿಲ್ಲ, ಆಚೆ ಹೋಗಿ ಲೆಕ್ಕ ಮಾಡೋದು. ಹೌದಾ? ಮತ್ತೆ ಲೆಕ್ಕ ನಿನಗೆ ನಾನು ಹೇಳಿದ್ರಲ್ಲಿ ಒಂದು ಅಂಶ ಕಡಿಮೆ ಆದ್ರೂ ನಾನು ಬಿಟ್ಟು ಹೋಗ್ತೇ. ಏನು ಒಂದು ಮೋಸ ಆಯ್ತಲ್ಲ? ಎಂತ ಮೋಸ? ಜನ್ಮದಿಂದ ಶ್ರೇಷ್ಠರಾದವರು, ಕರ್ಮದಿಂದ ದ್ವಿಜರೆನಿಸವರು, ತಿಳಿಯುವಂತ ಅರ್ಚಕರೆನಿಸವರು, ಬ್ರಹ್ಮಜ್ಞಾನವುಳ್ಳ ಯೋಗ್ಯತೆಯುಳ್ಳ ನಿಮ್ಮ ಕೈ ಹಿಡಿದು ನಿಮ್ಮದು ಜೀವನ ಸಾಗಿಸುವ ಯೋಗ ಭಾಗ್ಯ ನನಗಿಲ್ಲ. ಯಾಕೆ? ನಾನ್ ನಿಮ್ ಜಾತಿ ಅಲ್ಲ. ಅಂದ್ರೆ ಬ್ರಾಹ್ಮಣರ ಹುಡುಗಿ ಅಲ್ಲ? ಅಲ್ಲ, ನಾನು ಪಂಚಮಳ. ಪಂಚಮಳ ಭಟ್ರೆ. ಇಲ್ವಾ? ಏನು ನಿಜ ಹೇಳ್ಬೇಕಾ? ಪಂಚಮರು ಅಂತ ಒಂದು ವರ್ಣದವರೇ ಇಲ್ಲ. ಇಲ್ವಾ? ಇದೆಲ್ಲ ನಾವು ಮಾಡಿದ್ದು. ಬ್ರಾಹ್ಮಣರು ನಿಮ್ಮನ್ನು ದೂರ ಇಡ್ಲಿ. ಆದ್ರಿಂದ ನೀನು ಆ ವರ್ಣದವಳಾದ್ರೂ ಭಟ್ರೆ, ನಾವು ನಿಮ್ಮನ್ನು ಪಂಚಮಂಕಾರ ಸಿದ್ಧಿ ಅಂತ ಶ್ಲೋಕ ಉಂಟು. ಮತ್ತೆ ನಾವು ನಿಮ್ಮನ್ನು ಮುಟ್ಟಿದ್ರೆ ಪಾಪ ಬರ್ತದಂತಲ್ಲ? ಇದು ನಾವೇ ಹೇಳಿದ್ದು. ಹೌದಾ?
ನಿಮ್ಮನ್ನು ದೂರ ಇಡ್ಲಿಕ್ಕೆ ಉಪಾಯ. ನೀವು ಮುಟ್ಟಿದ್ರೆ ಪಾಪ ಬರ್ತದೆ. ಒಂದು ಕೆಲಸ ಮಾಡುವ, ಏನು? ಆ ನಂಬುಗೆ ಹಾಳು ಮಾಡಬೇಡ. ನೀನು ನನ್ನನ್ನು ಮುಟ್ಟಿದ್ರೆ ಪಾಪ ಬರ್ತದೆ, ಮುಟ್ಟಬೇಡ. ಮತ್ತೆ ನಾನೇ ನಿನ್ನನ್ನು ಮುಟ್ತೇನೆ. ನಿಮಗೆ ಪಾಪ ಬರೋದಿಲ್ವಾ? ಅಯ್ಯೋ, ಅದೇ ನಿನಗೆ ಗೊತ್ತಿಲ್ಲ ಅಂತ ಹೇಳುದು. ಏನು? ಈ ಬ್ರಾಹ್ಮಣರು ಪಾಪ ಬಂದ್ರೆ ಪರಿಹಾರ ಮಾಡುವುದು ಬಹಳ ಸುಲಭ. ಹೌದಾ? ನಮ್ಗೆ ಪಾಪ ಬಂದ್ರೆ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಎಲ್ಲೋ ಹೋಗಿ ಹೋಮ ಹವನ ಮಾಡಿಸಬೇಕಾಗಿಲ್ಲ. ಒಂದು ಶ್ಲೋಕ ಹೇಳಿದ್ರೆ ನೀರು ಕುಡಿದ್ರೆ ಇದು ಪಾಪ ಪರಿಹಾರ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾ. ಇದು ನನಗೆ ಶ್ಲೋಕ ಯಾಕೆ ಗೊತ್ತಾಗುದಿಲ್ಲ. ಆದ್ರಿಂದ ಗೊತ್ತಾಗುವಾಗ ನಾನು ಹೇಳುವುದೂ ಇಲ್ಲ. ದೇವಾಲಯದ ಪ್ರಧಾನ ಅರ್ಚಕನಾಗಿದ್ರು ಉಳಿದ್ರೆ ನೀತಿಯನ್ನು ಹೇಳ್ಬೇಕಾದ್ರೆ ನಿನಗೆ ಪಂಚಮಳದ ಆದಿತ್ಯನೋ ಮಾನ ಬಿಟ್ಟವ, ಸಂಸ್ಕಾರ ಬಿಟ್ಟವ, ಮರ್ಯಾದೆ ಬಿಟ್ಟವ, ಮಡಿಯ ಮಡ್ಡಿ ಮುಟ್ಟಾಳ, ಹೇ ನಿನ್ನ ಮುಸುಡೆ ಹೋಗ್ತಿಲ್ಲ ನೀನು. ಏನ್ ನೋಡಿದೆ ನೀನು? ಹೋಗ್ತಿಲ್ಲ ನೀನು. ಓಂ ಕ್ಲೀಂ ಕ್ಲಾಂ ಪಟ್ ಪಟ್ ಸ್ವಾಹ. ಏನೋ ಪಟ್ಟು ಪಟ್ಟು ರಕ್ಷೋಗನ ಮಂತ್ರ ಹೋಯ್ತಾ ಭೂತ? ಹೋಗ್ಲಿಲ್ಲ. ಗಾಯತ್ರಿ ಗಾಯತ್ರಿ ಮಾತಾ ಗಾಯತ್ರಿ ಸರ್ವ ಭಯಾಪಹರಿಣಿ ಗಾಯತ್ರಿ. ಏನ್ ಮಾಡ್ತಾ ಇದ್ದಿ? ಶುದ್ಧಾಚಮನ ಶುದ್ಧಾಚಮನ ಆಚಮನ 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 ಆಚಮನ. ಓಂ ಭೂರ್ ಓಂ ಭೂರ್ ಮಂತ್ರ. ಓಂ ಭೂರ್ ಭೂರ್ ಮಂತ್ರವಲ್ಲ. ಬೆಳಿಗ್ಗೆ ಬೆಳಿಗ್ಗೆ ನಿನ್ನೆ 108 ಗಾಯತ್ರಿ ಮಾಡಿದ್ದೇನೆ. ಈಗ ಗಾಯತ್ರಿ ಬರುದಿಲ್ಲ. ಭೂರ್ 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 ಬರುದಿಲ್ಲ. ಭೂರ್ ಬರುದಿಲ್ಲ. ಭೂರ್. ನಿನ್ನಂತಹ ಕೆಟ್ಟ ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಬಂದಿತ್ತೇನೋ? ಬಂದಿತ್ತ? ನಾನು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅಲ್ವಾ? ಬ್ರಾಹ್ಮಣ ಅಲ್ವಾ? ಅಲ್ಲ. ಮತ್ತೆ ಯಾರೋ ನೀನು? ನಾನು ಶೆಟ್ಟಿಗಾರ. ಉಳಿದವರಿಗೆ ನೀತಿ ಪಾಠವನ್ನು ಹೇಳುವುದರ ಬದಲಾಗಿ ನೀನೇ ತಪ್ಪು ಹಾದಿಯಲ್ಲಿ ಮುಂದುವರಿತಾ ಇದ್ದೀಯೋ? ಬಿಡುವುದಿಲ್ಲ ನಿನ್ನಲ್ಲಿ ಸಲ. ಅದು ಏನಾಯ್ತು ಅಂತ ಹೇಳಿದ್ರೆ, ಏನಾಯ್ತು? ಹುಡುಗಿ ನೋಡುವಾಗ ಆಸೆ ಆಯ್ತು, ಭೂತ ನೋಡುವಾಗ ಇನ್ನು ಬೇಕಾದ್ರೀಗ ಇನ್ನು ಮೇಲೆ ಹುಡುಗಿರ ಸುದ್ದಿಗೆ ಹೋಗುದಿಲ್ಲ. ಕಾಮದ ಹುಚ್ಚಾರಿದಂತ ಹಾಲಿಲ್ಲಲ್ಲೋ ನೀನು ಹುಚ್ಚಲಾಗಿ ಹೋಗು. ಹುಚ್ಚಲಾಗಿ ಹೋಗು. Как malega malaga siya, putrigal ko tayo na hasay, kita dali patrum kaware ko kakagaga. ಮಾಲತಿ Kaki kita pigal kita kome, kita lagi, ಅದಕ್ಕೆ ಕಾಲೇ ಸಂತಪ್ತ ಮಾಲತಿ. ವಿನಸ್ತನಿ ಚಂದನ ಚರ್ಚಿತಾಂಗಿ ವಿಲೋಲ ನೇತ್ರ ತರುಣಿ ಮನೋಹರ ಆಲಂಗಿತ ಸ್ನೇಹ ಇರುಕನ ರನ್ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತೇನೆ. ಇದ್ದ ಶೋಣಿತ ಪುರದಿ ತೈಕು 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 ಬಿಡುಮಗ ಬಿಡುಮಗ ಬಿಡು 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 ಬಾಣವನ್ನು ಪ್ರಯೋಗಿಸಿದ. ಆಗಲೇ ಈ ಮಾರುತಾನನ್ನ ಸೆರಗನ್ನು ಜಾರಿಸಿದ. ಬಹುಶಃ ಇದು ಮುಂದಿನ ಪ್ರಸಂಗಕ್ಕೆ ಅನುಕೂಲವಾಗಿರಬೇಕು. ನೋಡುವವರು ಇರುವಾಗ ಹೀಗೆ ಇರುವುದು ಸೂಕ್ತ. ನೋಡಿದ ಮೇಲೆ ಏನು ಮಾಡ್ತಾರೆ ಆಮೇಲೆ ನೋಡೋಣ. ಕಂಡನೋಗೆಯ ದುಂಡು ಕುಚಗಳನ್ನು ಕಂಡನು. ಕಂಡನ
ಬಲೆಗೆ ಗಂಡಮಣಿ ಭ್ರಮೆಗೊಂಡು ನುಡಿದರು ಚಂಡ ನನ್ನವನ ಬಲೆಗೆ ಗಂಡನಾಗೆಯ ದುಂಡು ಕುಜಗಳನ್ನು ಗಂಡನು ಯಾರಿವಳು? ಅವಳ ಸೆರಗು ತನ್ನಷ್ಟಕ್ಕೆ ಜಾರಿದ್ದ, ಅಲ್ಲ ಗಾಳಿ ಹಾರಿಸಿದ್ದ, ಅಲ್ಲ ಎದೆಯನ್ನು ಬೇಕು ಅಂತ ಇವಳು ತೋರಿಸಿದ್ದ. ಹೆಣ್ಣಿನ ತುಂಬಿದ ಎದೆಯನ್ನು ಕಂಡಾಗ ಹದಗೆಡದೇ ಇದ್ದ ಗಂಡೂ ಇರ್ತಾನೋ. ನಾನು ಇವಳನ್ನು ನೋಡಿ ವಿಚಲಿತನಾಗಿದ್ದೇನೆ. ಏನೇ ವಿಚಿತ್ರ, ಬ್ರಹ್ಮರ್ಷಿ ಆಗುವುದಕ್ಕೆ ತಪಸ್ಸಿಗೆಂದು ಕುಳಿತವನು ನಾನು. ನನ್ನ ಲಕ್ಷ್ಯ ಬಹಳ ದೂರದಲ್ಲಿತ್ತು. ತಿಂಗಳುಗಳು ದಾಟಲಿ, ವರ್ಷಗಳು ಉರುಳಲಿ, ಋತುಗಳು ಬದಲಾಗಲಿ, ನನ್ನ ತಪಸ್ಸು ಅಖಂಡವಾಗಿ ಸಾಗಬೇಕಾದ್ದಾಗಿತ್ತು. ಇವತ್ತು ಹಾಗಾಗಲಿಲ್ಲ. ತಪಸ್ಸು ಕೆಟ್ಟಿತು. ಯಾರೋ ಕೆಡಿಸಿದ್ರು ಅಂತ ಸಿಟ್ಟು ಮಾಡುವ ಹಾಗಿಲ್ಲ. ಕಣ್ಣು ಬಿಟ್ಟಾಗಲೇ ನನಗೆ ಪ್ರಸನ್ನತೆ ಉಂಟಾಗಿದೆ. ಕಾರಣ ಏನು ಅಂತ ಯೋಚಿಸಿದ್ರೆ ನಾನು ತಿಳ್ಕೊಂಡದ್ದು, ಈ ವಾತಾವರಣದಲ್ಲಿ ಬದಲಾವಣೆ ಆಗಿದೆ. ಮಂಜುಳ ನಾದದಿಂದ ತೊರೆ ಹರಿಯುತ್ತಾ ಇದ್ರೆ, ಗಗನದಲ್ಲಿ ಬಣ್ಣದ ಮುಗಿಲು ತೇಲ್ತಾ ಇದ್ರೆ, ಆ ಕಡೆಯಲ್ಲಿ ಹೂಗಳಿಂದ ಕೂಡಿದ, ಈ ಕಡೆಯಲ್ಲಿ ಫಲಗಳಿಂದ ಕೂಡಿದ ಅನೇಕ ಸಸ್ಯ ಸಂಪತ್ತಿರುವುದರಿಂದ ನನಗೆ ಪ್ರಸನ್ನತೆ ಬಂದಿದೆ. ಈಗ ನೋಡಿದರೆ ಪ್ರಸನ್ನತೆಗೆ ಅದು ಕಾರಣ ಅಲ್ಲ, ಇದು ಕಾರಣ. ಯಾರಿಗಳು? ನಾನೇನು ಹೆಣ್ಣುಗಳನ್ನು ಕಾಣದೇ ಇದ್ದವನೇ? ಪೂರ್ವಾಶ್ರಮದಲ್ಲಿ ನನ್ನ ಪಟ್ಟದ ರಾಣಿ ಬಹಳ ಸುಂದರಿ ಎಂದು ಪ್ರಸಿದ್ಧಳು. ಅಂಥವ್ರನ್ನೆಲ್ಲ ಬಿಟ್ಟು ಬಂದವ ನಾನು. ಅಂತಃಪುರದ ಅಷ್ಟು ನಾರಿಯರಿಗೂ ತಿರಸ್ಕಾರ ಹೇಳಿ ಬಂದವನು ನಾನು. ಇವಳನ್ನು ನೋಡಿದಾಗ ಭ್ರಮೆಗೊಳಗಾಗ್ತಾ ಇದ್ದೆ. ಅವಳ ಎದೆ ನೋಡಿದಾಗ ಅಂತೂ ನನಗೆ ಏನು ನೋಡಬೇಕು ಬೇರೆ ದಿಕ್ಕು ಅಂತ ತಿಳಿಯುತ್ತಾ ಇಲ್ಲ. ಛೇ, ಏನಾಗಿದೆ ನನಗೆ? ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟವನು ನಾನು ಹೆಣ್ಣೊಬ್ಬಳ ವಕ್ಷದ ವೈಭವವನ್ನು ಕಂಡು ಮತ್ತೆ ಮತ್ತೆ ಆ ಕಡೆಗೆ ದೃಷ್ಟಿ ಇಟ್ಟು ಪತನ ಹೊಂದುತ್ತಾ ಇರುವುದಲ್ಲವೇ? ನನಗೆ ಪತನ ಅಲ್ಲ ಬೇಕಾಗಿರುವುದು, ಉತ್ಥಾನ. ನನ್ನ ಲಕ್ಷ್ಯ ಬಹಳ ದೂರದಲ್ಲಿದೆ ಅಂದ ಮೇಲೆ ಈ ಸ್ಥಳದಲ್ಲಿ ಅದು ನೆರವೇರುವ ಹಾಗಿಲ್ಲ. ಇಲ್ಲೆಲ್ಲ ಹುಡುಗಿಯರು ಎದೆ ತೋರಿಸ್ಕೊಂಡು ತಿರುಗಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೆ ಇಲ್ಲಿ ಇರಬೇಕಾದ್ದೇ ಅಲ್ಲ. ಈ ಸ್ಥಳ ಬಿಟ್ಟು ಎಲ್ಲಾದರೂ ದೂರ ಹೋಗುವುದೇ ಒಳ್ಳೆಯದು. ಹೋಗಬಹುದು, ಯಾರು ನನ್ನನ್ನು ಕಟ್ಟಿ ಹಾಕುವರಿಲ್ಲ. ಹೋಗಬೇಕು ಅಂತ ಪ್ರಶ್ನೆ. ಇಲ್ಲಿ ಇವಳು ಬಂದಳು ಅಂತ ನಾನು ಇನ್ನೊಂದು ಕಡೆ ಹೋದ್ರೆ, ಅಲ್ಲಿಗೆ ಮತ್ತೊಬ್ಬಳು ಬಂದ್ರೆ, ಅಲ್ಲಿಂದ ಮತ್ತಲ್ಲಿ ಹೋಗೋಣ. ಮತ್ತೊಂದು ಕಡೆಗೆ ಹೋಗುವಾಗ ಮಗದೊಬ್ಬಳು ಬಂದ್ರೆ ನನಗೆ ನಿಲ್ದಾಣವೇ ಇಲ್ಲ ಅಂತ ಆದೀತು. ನನ್ನ ಸಿದ್ಧಾಂತ ಸರಿ ಇಲ್ಲ. ಸಂತೆಯಲ್ಲಿ ಮನೆ ಮಾಡಿ ಶಬ್ದ ಕಂಜುತ್ತಾರ, ಕಡಲ ತೀರದಲ್ಲಿ ಮನೆ ಮಾಡಿ ತೆರೆ ನೊರೆ ಅಂತ ಯೋಚಿಸ್ತಾರ. ಈ ಜಗತ್ತಿನಲ್ಲಿ ಬಂದವ ಹೆಣ್ಣಿಗೆ ಗಂಡಂಜುವುದೂ ಇಲ್ಲ, ಗಂಡಿಗೆ ಹೆಣ್ಣಂಜುವುದೂ ಇಲ್ಲ ಅಂತ ತಿಳಿಬೇಕಲ್ಲ. ಹಾಗಾದ್ರೆ ಗಂಡು ಹೆಣ್ಣುಗಳು ಜಗತ್ತಿನಲ್ಲಿ ಸಮಾನವಾಗಿ ಬದುಕಬೇಕು ಅಂತ ಒಪ್ಪಿಕೊಂಡ್ರೆ ಅವಳಿಗೆ ಯಾಕೆ, ನಾನು ಯಾಕೆ ಸ್ಥಳ ಬಿಡಲಿ, ನಾನು ಯಾಕೆ ದೂರ ಹೋಗಲಿ? ಆದರೆ ಇಲ್ಲಿ ನಿಂತರೆ ಒಂದು ತೊಂದರೆ ಇದೆ. ನೋಡಬೇಕು ಅನ್ನಿಸ್ತದೆ. ನೋಡಬಹುದಾ? ಯಾಕೆ ನೋಡಬಾರದು? ಅಲಂಕಾರ ಮಾಡಿಕೊಂಡು ಒಬ್ಬ ಹೆಣ್ಣು ಎದುರು ಬಂದ್ರೆ ನೋಡಿದ್ರೆ ಖಂಡಿತ ತಪ್ಪಿಲ್ಲ, ನೋಡದೇ ಇದ್ರೆ ತಪ್ಪು. ಯಾಕೆ? ಹೆಣ್ಣು ಮನೆಯಿಂದ ಅಲಂಕಾರ ಮಾಡಿಕೊಂಡು ಹೊರಡುವುದೇ ಬೇರೆಯವರು ನೋಡಿದ್ರೆ ನೋಡಿಕೊಳ್ಳಿ ಅಂತ. ಅಲ್ಲದಿದ್ರೆ ಸುಮ್ಮನೆ ಮನೆಯಲ್ಲಿರೋದಿಲ್ಲ ಅವಳು. ನೋಡಬಹುದು, ಹೌದು. ನೋಡುವಾಗ ನಮ್ಮ ಮನಸ್ಸು ಶುದ್ಧ ಇರಬೇಕಷ್ಟೇ. ನನ್ನ ಮನಸ್ಸು ಏನೇ ಇರಲಿ, ಯಾರಿವಳು ಅಂತ ತಿಳಿಬೇಕಾಯ್ತಲ್ಲ. ಗೊತ್ತಿಲ್ಲ, ಹೆಸರಂತೂ ಮೊದಲೇ ತಿಳಿದಿಲ್ಲ. ಮಾತಾಡಿಸುವುದಾದ್ರೂ ಹೇಗೆ? ಮಾತಾಡಿಸದೇ ಇರುವುದಕ್ಕಂತೂ ಸಾಧ್ಯ ಇಲ್ಲ. ಅಮ್ಮ, ಛೀ, ಅಮ್ಮ ಅಂತ ಒಮ್ಮೆ ಕರೆದ್ರೆ ಮುಗಿದೋಯ್ತು, ಮತ್ತೆ ಮುಂದೆ ಹೋಗ್ಲಿಕ್ಕೆ ಮಾರ್ಗ ಇಲ್ಲ. ಅದಲ್ಲ, ಹೆಣ್ಣು ಒಲಿದು ಬರಬೇಕು ಅಂತಾದ್ರೆ ಅವಳ ಸೌಂದರ್ಯದ ಅಭಿವರ್ಣನೆ ಮಾಡಬೇಕು. ಅವಳಿಗೆ ಅದು ಮೆಚ್ಚುಗೆ ಆಗ್ತದೆ ಅಂತ ಅಷ್ಟು ಗೊತ್ತಿಲ್ವೇ ನನಗೆ? ಹೊಗಳಿಯೇ ಮಾತು ಆರಂಭ ಮಾಡ್ತೇನೆ, ಯಾರು ಅಂತ ತಿಳಿಯುವ ಪ್ರಯತ್ನ ಮಾಡ್ತೇನೆ. ನೋಡೋಣ ನೋಡೋಣ. ಬಲರೆ ಬಾಪುರೆ ಲಲನೆ ನೀನ್ಯಾರು ಬಾಪುರೆ
ಪ್ರಶಸ್ತಿ ಅಲ್ಲ. ಮತ್ತೆ ಅಲ್ಲವೋ ಅಂತ ಕೇಳಿದ್ರೆ ಹೌದು. ನೀನು ಭಲರೆ ಬಾಪುರೆ ಈ ಶಬ್ದಗಳ ಅರ್ಥ ಹುಡುಕಿ ಹೋಗಬೇಡ. ಇದು ಉದ್ಗಾರ. ನಿನ್ನ ಸೌಂದರ್ಯದಿಂದ ಪ್ರಭಾವಿತನಾಗಿದ್ದೇನೆ. ಸುಂದರಿ. ಓ ಸುಂದರ. ಒಂದು ಕಾಲದಲ್ಲಿ ಅದು ಹೌದು. ಅನೇಕ ಸುಂದರಿಯರ ಸುಂದರ ನಾನಾಗಿದ್ದೆ. ಈಗ ಆ ದಾರಿ ಬಿಟ್ಟು ಈ ದಾರಿ ಹಿಡಿದಿದ್ದೇನೆ. ಆದ್ರೂ ಚಂದ ಕಾಣ್ತೀರಿ ನೋಡುವವರಿಗೆ. ಆದ್ರೂ ನಿನ್ನಷ್ಟು ಚಂದದ ಹೆಣ್ಣನ್ನು ನೋಡಿದ್ದೇ ಇಲ್ಲ ನಾನು ಅಂತ ಒಪ್ಪಿಕೊಳ್ತೀನಿ. ಅದಕ್ಕೆ ನನಗೆ ಕುತೂಹಲ. ಎಲ್ಲಿಂದ ಬಂದೆ ನೀನು? ಯಾರು ನಿನ್ನ ತಂದೆ? ಏನು ಗುರಿ ನಿನ್ನ ಮುಂದೆ? ಮೇಲಿಂದ ಬಿದ್ದಿಯೋ, ಪಾತಾಳದಿಂದ ಎದ್ದಿಯೋ, ಮೊದಲಿಂದಲೂ ಇಲ್ಲೇ ಇದ್ದೀಯೋ, ಇಲ್ಲಿ ತಿರುಗಾಡುವುದು ನಿನ್ನದೇನು ಸುದ್ದಿಯೋ ಹೇಳ್ತೀಯ? ಮುನಿಪಾಲ ವೀರನೇ, ಮುನಿಪಾಲ ವೀರನೇ, ಆಲಿದು ವೀರನೇ, ಆಲಿದು ಆಲಿದೈ ಮುನಿಪಾಲ ವೀರನೇ, ನೀ ಆಲಿದು ಮುನಿಪಾಲ ವೀರನೇ, ಜನಜಾಲನುತನೆ ಆಲಿದೈ, ಜನಜಾಲನುತನೆ ಆಲಿದೈ ಮುನಿಪಾಲ ವೀರನೇ, ಲಾಲಿದೆಲ್ಲಯ ಮೂಲವನು ನ ಹೇಳುವೆನು ಕರುಣಾಳು ನಿನ್ನಲ್ಲಿ, ಲಾಲಿಸೆನ್ನಯ ಮೂಲವ ಬೇಳುವೆನು ಕರುಣಾಳು ನಿಪ್ಪೆ, ಬೇಳುವೆನು ಕರುಣಾಳು ನಿಪ್ಪೆ, ಬೇಳುವೆನು ಕರುಣಾಳು ತನದೆ, ಲಾಲಿದೆಲ್ಲಯ ಮೂಲವನು ನ ಬೇಳುವೆನು ಕರುಣಾಳು ತನದಲಿಗೆ, ಆಲಿಸೆ ಮುನಿಪಾಲ ವೀರನೇ, ಮುನಿಪಾಲ ವೀರನೇ. ಓ ಮುನಿಪಾಲ, ಜೊತೆಯಲ್ಲಿ ವೀರನೇ. ಶಾಬಾಸ್. ವೀರರಾದವರು ಮುನಿಗಳಾಗಿರುವುದಿಲ್ಲ, ಇಲ್ಲ. ಮುನಿಗಳಾದವರು ವೀರರಾಗಬೇಕಾದ ಅಗತ್ಯ ಇರುವುದಿಲ್ಲ. ಎರಡೂ ಆಗಿರುವವನು ನಾನು ಒಬ್ಬನೇ. ಹೌದು. ವೀರನೂ ಆಗಿದ್ದೆ, ಮುಂದೆಯೂ ಆಗಬಲ್ಲೆ. ಮುನಿಯಂತೂ ಈಗ ಆಗಿಯೇ ಇದ್ದೇನೆ. ಹೌದು. ಮುನಿಪಾಲ ವೀರ ಅಂತ ನೀನು ನನ್ನನ್ನು ಕರೆದದ್ರಲ್ಲಿ ಒಂದು ಗೊತ್ತಾಯಿತು. ನಾನು ಯಾರು ಎಂಬುದು ನಿನಗೆ ಗೊತ್ತಿದೆ. ಗೊತ್ತಿದೆ. ಅಲ್ಲದೆ ಇದ್ರೆ ಮುನಿಗಳನ್ನು ವೀರರು ಅಂತ ಕರೆಯುವುದಕ್ಕೆ ಸಾಧ್ಯವೇ? ಹಾಗೊಬ್ಬ ಇದ್ರೆ ನಾನು ಅಂತ ಆದ್ರೆ ಅದು ನಿನಗೆ ತಿಳಿದ ವಿಷಯ ಅಂತ ಆಯ್ತು. ನಿಮ್ಮ ಹಾಗೆ ಬೇರೆ ಯಾರೂ ಇಲ್ಲ ವರ್ತಮಾನ ಕಾಲದಲ್ಲಿ. ಹಾಗಾದ್ರೆ ನನ್ನ ವಿಷಯ ನಿನಗೆ ಗೊತ್ತಿದೆ. ಹೌದು. ನಿನ್ನ ವಿಷಯ ನನಗೇನೇನೂ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿರುವ ಕಾರಣ ನಾನೀಗ ಇಲ್ಲಿಂದ ಪ್ರಾರಂಭ ಮಾಡುವುದಿಲ್ಲ, ಮೂಲದಿಂದ. ಯಾರ ಮೂಲ? ನಿನ್ನ ಮೂಲ. ನನ್ನ ಮೂಲ. ಹೇಳು. ನನ್ನ ಊರು ಇಲ್ಲೆಲ್ಲ ಮೇಲೆ ಅಂದುಕೊಂಡೆ ನಾನು. ಸ್ವರ್ಗದವಳೇ ಇರಬೇಕು ನೀನು. ಇಂದ್ರಪುರ. ಶಚಿದೇವಿ ಅಂದ್ರೆ ನೀನೇನು? ಅಷ್ಟು ಶುಚಿಯಾಗಿ ಕಾಣಿಸುತ್ತಾ ಇದ್ದೇನೇನು? ನಾನು ಅವಳನ್ನು ಮೊದಲು ನೋಡಿಲ್ಲ. ಇಂದ್ರಪುರ ಅಂದ ಮೇಲೆ ಅಲ್ಲಿನ ಅಧಿಷ್ಠಾತ್ರಿ ಅವಳು ಅಂತ ಅಷ್ಟು ಗೊತ್ತಿದ್ದದಕ್ಕೆ ಕೇಳಿದೆ. ಇಂದ್ರನಿಗೆ ನಾನು ಸ್ವಲ್ಪ ಹತ್ತಿರದವಳು. ಶಚಿದೇವಿ ಅಲ್ಲ, ಹತ್ತಿರ. ಹೌದು. ನೋಡು, ಇಂದ್ರನ ಪರಿವಾರದ ಎಲ್ಲರ ಪರಿಚಯ ನನಗಿಲ್ಲ. ಭೂಲೋಕದಲ್ಲಿದ್ದಾಗ ಕೆಲವು ಹೆಸರುಗಳನ್ನು ನಾವು ಕೇಳಿದ್ದುಂಟು. ಅಲ್ಲಿ ಹತ್ತಿರ ಅಂದ್ರೆ ಹೇಗೆ? ಏನು ಮಾಡ್ತಾ ಇದ್ದೀಯಲ್ಲಿ ನೀನು? ನಾಲ್ಕಲೋಕದ ಗಣಿಕೆಯಲ್ಲಿ ಒಬ್ಬಳು. ನನ್ನ ಹೆಸರು ಮೇನಕೆ ಎಂದು. ಮೇನಕ? ಮೇನಕ. ರಂಭಾ ಊರ್ವಶಿ ಮೇನಕ ನಾನೇ. ಸ್ವರ್ಗಲೋಕದ ಪುಣ್ಯಾಂಗನೆ. ಹೌದು. ನೃತ್ಯಾಂಗನೆ. ವಿದುಷಿ. ನಾನೇ. ವಿಲಾಸಿನಿ. ಹೌದು. ಮೇನಕ. ಪುಣ್ಯ ಇದ್ದವರಿಗೆ. ನಾನೇ ಮೇನಕೆ.
ಅಲ್ಲಿಂದ ಎಲ್ಲಿ ಹಿಡಿದು ಬಂದಿಯಲ್ಲ? ಕಾರಣ ಇದೆ. ಏನ್ ಕಾರಣ? ಆ ಸ್ವರ್ಗದಲ್ಲಿ ಯಾವ ವಿಶೇಷ ಇಲ್ಲ, ನೋಡಿದ್ದನ್ನೇ ನೋಡಬೇಕು. ಭೂಲೋಕ ಎನ್ನುವುದು ರಮಣೀಯತೆಯಿಂದ ಕೂಡಿದೆ, ನಿತ್ಯ ವೈವಿಧ್ಯಗಳುಂಟಂತೆ. ಸ್ವಲ್ಪ ಪುಣ್ಯ ಸಂಪಾದನೆ ಮಾಡೋಣ, ಪುಣ್ಯಕ್ಷೇತ್ರ ಸಂದರ್ಶನ ಮಾಡೋಣ ಎಂಬ ಭಾವನೆಯಿಂದ ನಾನು ಬಂದೆ. ಜಾಣೆ ನೀನು. ಕರ್ಮಭೂಮಿಯಾದ ಭೂಲೋಕದಲ್ಲಿ ಪುಣ್ಯ ಮಾಡಿದ್ರ ಫಲವಾಗಿ ನಿಮಗಲ್ಲಿ ಸ್ಥಾನ ಸಿಕ್ಕಿರುವುದು, ಅದನ್ನು ನೀನು ಮರೆತಿಲ್ಲ. ಆ ಪುಣ್ಯಕ್ಕಷ್ಟು ಪುಣ್ಯ ಸೇರಿಸುವಂತಹ ನಿನ್ನ ಕಾರ್ಯ ಗಣ್ಯವಾದದ್ದೇ. ಅದು ಹೌದು. ಭೂಲೋಕದಲ್ಲಿ ಪುಣ್ಯ ಸಂಗ್ರಹಕ್ಕಾಗಿ ನೀನು ಎಲ್ಲೆಲ್ಲ ಹೋದೆ? ಎಲ್ಲಾ ಕಡೆಯಲ್ಲಿಯೂ ಸುತ್ತಾಡಿದೆ. ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟೆ? ಪುಣ್ಯತೀರ್ಥಗಳು ಅಂತ ಏನಿದ್ದಾವೋ ಅಲ್ಲೆಲ್ಲ ನೀನು ಹೋಗಬೇಕಾದ್ದೇ ಸರಿ. ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಿ. ಇಲ್ಲೇನು ಕೆಲಸ ನಿನ್ನದು? ಪುಷ್ಕರ ತೀರ್ಥ ಇಲ್ವೇ ಇಲ್ಲಿ? ಓ, ಸಮೀಪದಲ್ಲಿ ಹಾಗೊಂದು ತೀರ್ಥ ಇದೆ, ಅಲ್ಲಿಗೂ ಹೋದೆಯೇನು? ಅಲ್ಲಿಯೂ ಸ್ನಾನವಾಯಿತು, ಆಮೇಲೆ ಪೂಜ್ಯ ಪಾದರ ದರ್ಶನವಾಯಿತು, ಸಂತೋಷವಾಯಿತು. ಹೋಗಿ ಬರ್ತೇನೆ. ತಡಿ ಮೇನಕ, ತಡಿ. ಋಣಿಯ ನುಡಿ ಕೇಳಿ ವಿರಗನಿ ಕೌಜಿಗ ಹೊರದನಾಗೆಯೊಳು ಪ್ರೇಮದೊಳು ವಿರಗಾದಿ ಕೌಜಿಗ ಹೊರದನಾಗೆಯೊಳು ಪ್ರೇಮದೋಳು ಅರುಣಿಯ ನುಡಿ ಕೇಳಿ ವಿರಗಾದಿ ಕೌಜಿಗ ಹೊರದನಾಗೆಯೊಳು ಪ್ರೇಮದೋಳು ಪರಿಗಿರಿದಾರಭ್ಯ ಸರಸಿ ಜಾಂಬಗಿ ನಿನ್ನ ಪರಿಗಿರಿದಾರಯ ಸ್ವರ ನಿತ್ಯ ಧರಳ ಕಾದಿಯಲಿ ಆ ಸ್ವರ ನಿತ್ಯ ಧರಳ ಕಾದಿಯಲಿ ತರುಣಿಯ ನುಡಿ ಕೇಳಿ ವಿರಗದಿ ಕೌಲಿಕ ನಿನ್ನನ್ನು ಮೊದಲಿಗೆ ಕಂಡಾಗ ಸಾವಿರ ಸಂದೇಹಗಳಿದ್ದವು ನನಗೆ. ಯಾರ ಹೆಂಡತಿಯೋ, ಯಾವ ಪುಣ್ಯಾತ್ಮನ ಮಗಳು, ಯಾವ ಮನೆಯ ಸೊಸೆಯೋ ಈ ಕಲ್ಪನೆಯಲ್ಲಿ ನಿನ್ನನ್ನು ಮಾತಾಡಿಸುವಲ್ಲಿ ಬಹಳ ಸಂಕೋಚ ಇತ್ತು. ಅದಕ್ಕೆಲ್ಲ ಮೀರಿದವಳು ನಾನು. ಈಗ ನೋಡಿದ್ರೆ ನೀನು ವಿಲಾಸಿನಿ, ಸ್ವರ್ಗಲೋಕದ ಪುಣ್ಯಾತ್ಮರಿಗೆಲ್ಲ ಸಿಗುವವಳು. ಹೌದು, ಈ ಪುಣ್ಯಾತ್ಮನ ಎದುರಿಗೆ ಬಂದವಳು. ನೀನು ಯಾರು ಎಂಬುದನ್ನು ಹೇಳಿದ ಮೇಲೆ, ಅಲ್ಲಿ ನಿನ್ನ ಉದ್ಯೋಗ ಏನು ಅಂತ ಯೋಚನೆ ಮಾಡಿದ ಮೇಲೆ, ಮೇನಕ ನೀನು ಹೋಗ್ತೇನೆ ಅಂದ್ರೂ ನಾನು ನಿನ್ನನ್ನು ಕಳಿಸುವುದಕ್ಕಾಗದೇ ಇದ್ದ ಸ್ಥಿತಿ ಉಂಟಾಗಿದೆ. ಯಾಕೆ? ನನ್ನ ಕಣ್ಣುಗಳು ನಿನ್ನ ಕಣ್ಣುಗಳನ್ನು ಕೂಡಿದಾಗ, ನೀನು ಪ್ರೀತಿಯಿಂದ ನನ್ನನ್ನು ನೋಡಿದಾಗ, ಆ ಮನ್ಮಥ ಬಾಣ ಹೂಡಿದಾಗ, ಗೊತ್ತಲ್ಲ ಯಾವಾಗ 4 ಕಣ್ಣುಗಳು ಒಂದಾದಾಗ ನನ್ನಲ್ಲಿ ವಿರಹ ಉಂಟಾಗಿದೆ. ನಿಮಗೆ ಯಾವ ಭೋಗ ಭಾಗ್ಯಗಳಿಂದ ದೂರ ದೂರ ನಾನು ಬಂದಿದ್ದೇನೋ, ಏನನ್ನೆಲ್ಲ ನಾನು ಬಿಟ್ಟಿದ್ದೇನೋ, ಎಲ್ಲ ನನಗೆ ಬೇಕು ಅಂತ ಅನಿಸ್ಲಿಲ್ಲ. ನೀನಂತೂ ಬೇಕು ಅಂತ ಆಗಿದ್ದೀಯ. ಅರಕ್ಷಣ ಸೈರಿಸು, ನನ್ನ ವಿರಹವನ್ನು ನಿಲ್ಲಿಸು. ಹೋಗುವುದಿದ್ರೆ ಹೋಗಬಹುದು, ಆಮೇಲೆ ಒಪ್ಪಿಕೊಳ್ಳಬಹುದಿತ್ತು. ತೊಂದರೆ ಏನು? ಆದರೆ ನಿಮಗೆ ಮರಣ ಉಳ್ಳತನುವ ಅಪ್ಪಿ ತಲಿವೆನೇದನುವ ಅಪ್ಪಿ ಓ ಮುಪ್ಪು ಮರಣ ಉಳ್ಳತನುವ ಅಪ್ಪಿ ಅಪ್ಪಿ ತಲಿವೆನೇ
ಮುಪ್ಪು ಮರಣ ಬುಳ್ಳ ತನುವ ಅಪ್ಪಿ ನಲಿವೆನೆ ನಲಿವೆನೆ ಅಪ್ಪಿ ನಲಿವೆನೆ ಅಪ್ಪಿ ನಡೆದ ರಮರಾಪುರದೋಳ್ ಇಪ್ಪ ವೀರರು ಅಪ್ಪಿ ನಡೆದ ರಮರಾಪುರದೋಳ್ ಇಪ್ಪ ವೀರರು ಅಪ್ಪಿ ನಡೆದ ರಮರಾಪುರದೋಳ್ ಇಪ್ಪ ವೀರರು ಅಪ್ರಜಾತ ಕಾರ್ಯವೆಂದು ಒಪ್ಪಲಾರರು ಇದು ಅಪ್ರಜಾತ ಕಾರ್ಯವೆಂದು ಒಪ್ಪಲಾರರು ಎದಗಿಂದು ಬರಿದೆ ಬೇಳ್ವೆ ಸಾಕು ಮುನಿಪನೆ ಬರಿದ ಸಾಕು ಸಾಕು ಮುನಿಪನೆ ಸಾಕು ಮುನಿಪನೆ ಸಾಕು ಮುನಿಪನೆ ಪರಮ ಜ್ಞಾನಿಗಳಾಗಿರುವಂತಹ ನೀವು ಹೀಗೆ ಮಾತನಾಡುವುದನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಯಿತು. ವಿವೇಕ ಎನ್ನುವುದು ಸದಾ ನಿಮ್ಮಲ್ಲಿ ಇರಬೇಕು. ಯೋಗಿಯಾಗಿರುವಂತಹ ನೀವು ವಿಶೇಷವಾದ ಕಾಮನೆಯನ್ನು ಹೊಂದಿರಬಾರದು. ನಿಮಗಿರುವುದು ಆ ಯೋಗದ ಮಾರ್ಗ ಒಂದೇ. ಅದನ್ನ ಬಿಟ್ಟಿದ್ದೀರಿ, ಆಕ್ಷೇಪ ಇಲ್ಲ ಬಿಡಿ. ಕೊನೆಯದಾಗಿ ನಿಮ್ಮ ಹೇಳಿಕೆ ಒಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳಬೇಕು ಅಂತ. ದೇವಲೋಕದ ನಾನು ಯಾವಾಗಲೂ ಹೀಗೆ ಇರುವವಳು ಎಂಬುದು ನೆನಪುಂಟು ತಾನೆ. ನೀವು ಮಾತ್ರ ಹಾಗಲ್ಲ ಮನುಷ್ಯರು. ಇವತ್ತು ಹುಡುಗರಾಗಿರ್ತೀರಿ, ನಾಳೆ ಯೌವನವಂತನಾಗ್ತೀರಿ, ನಾಡಿದ್ದು ಮುದುಕನಾಗ್ತೀರಿ. ನಿಮ್ಮದು ಕೇವಲ 3 ದಿನದ ಬಾಳ್ವೆ. ಇಂಥ ಮುಪ್ಪು ಮರಣ ಉಳ್ಳಂತಹ ತನುವನ್ನು ನಾನು ಅಪ್ಪಿ ನಲಿಯುವುದಿಲ್ಲ. ಒಂದು ವೇಳೆ ಹಾಗೆಲ್ಲ ಆಯಿತು ಅಂತ ಆದ್ರೆ ನಮ್ಮ ಒಡೆಯನಾಗಿರುವಂತಹ ದೇವೇಂದ್ರ, ಅಲ್ಲಿರುವ ದೇವತೆಗಳು ಸುಮ್ಮನಿರ್ತಾರಾ? ಆದ್ದರಿಂದ ಇದೆಲ್ಲ ಬೇಡ, ನಾನು ಹೋಗ್ತೇನೆ. ತಡಿ ಮೇನಕ, ಏನು ಆಕ್ಷೇಪಗಳನ್ನು ನೀನು ಹೇಳಿದ್ದೀಯೋ ಅದಕ್ಕೆ ಹಾಗೇ ಸಮಾಧಾನ ಹೇಳಿಬಿಡೋಣ. ನನ್ನ ಜೀವನದಲ್ಲಿ ಭೋಗ ಮಾರ್ಗ ದೂರ, ಅಲ್ಲಿ ನಾನು ಸೇರಬಾರದು, ನಿನ್ನನ್ನು ಬಯಸಬಾರದು. ಯಾಕೆಂದ್ರೆ ನಾನು ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟವನು. ಒಂದು ಮಾತು ನೆನಪಿಡು ನೀನು, ಒಂದು ಸ್ಥಳವನ್ನು ಸೇರುವುದಕ್ಕೊಬ್ಬ ವ್ಯಕ್ತಿ ಹೊರಡ್ತಾನೆ, ದಾರಿಯಲ್ಲಿ ಅವನಿಗೆ ಆಯಾಸ ಆಗ್ತದೆ, ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಅನಿಸ್ತದೆ. ಈ ವಿಶ್ರಾಂತಿ ಅರ್ಥ ಅವ ಮುಂದೆ ಹೋಗುವುದಿಲ್ಲ ಅಂತಲ್ಲ. ನಿನ್ನನ್ನು ಕಂಡಾಗ ನನಗೆ ನಿನ್ನ ಜೊತೆಯಲ್ಲಿ ಕಾಲ ಕಳೆಯಬೇಕು ಅಂತಾಗಿದೆ. ಆಮೇಲೆ ನನ್ನ ಪ್ರಯತ್ನ ಇದ್ದೇ ಇದೆ, ನಾನು ಬ್ರಹ್ಮರ್ಷಿ ಆಗುವುದು ಇದ್ದೇ ಇದೆ. ಮತ್ತಿನ್ನೇನು, ನಾನು ಮನುಷ್ಯ, ಮುಪ್ಪು ಮರಣವುಳ್ಳಂತಹ ದೇಹ ಇದು, ಮುದುಕನಾಗ್ತೇನೆ, ಒಪ್ಪಿಕೊಂಡೆ ನಾನು. ಈ ಲೋಕದಲ್ಲಿ ಮನುಷ್ಯರಿಗೆ 6 ವಿಕಾರಗಳನ್ನು ಹೇಳಿದ್ರು, ಜಾಯತೆ ಎಂಬಲ್ಲಿಂದ ಮ್ರಿಯತೆ ಎಂಬಲ್ಲಿವರೆಗೆ. ಇದನ್ನು ಯಾರು ತಪ್ಪಿಸುವುದಕ್ಕಾಗುವುದಿಲ್ಲ, ನಿಸರ್ಗ, ಅದು ಪ್ರಕೃತಿ. ನಾನು ನಿನ್ನನ್ನು ಕೇಳ್ತೇನೆ, ನಾನೀಗ ಮುದುಕನೋ? ಯಾವತ್ತ ಮುದುಕ ಆಗಬಹುದು ಅಂತ ಈಗ ಬದುಕಿಗೆ ತೊಂದರೆ ಮಾಡಿಕೊಳ್ಬೇಕು ಯಾಕೆ? ಮತ್ತಿನ್ನೊಂದು ನಿನ್ನ ಮಾತು ಏನು ಅಂದ್ರೆ, ನನ್ನ ಜೊತೆಯಲ್ಲಿ ಸೇರಿದ್ರೆ ಅಲ್ಲಿನವರು ಆಕ್ಷೇಪ ಮಾಡ್ತಾರೆ. ಹೌದು. ಯಾಕೆ ಆಕ್ಷೇಪ ಮಾಡ್ತಾರೆ? ಯಾವ ದೇವೇಂದ್ರನು, ದೇವತೆಗಳು ಯಾರು ಬಂದ್ರು ನನ್ನಲ್ಲಿ ಕಳಿಸುವ ಉತ್ತರ ನಾನು ಹೇಳ್ತೇನೆ. ನನ್ನದು ಒಂದೇ ಪ್ರಶ್ನೆ ನಿನ್ನ ಕುರಿತು, ನಾನು ಆಸೆ ತಡೆದದ್ದು ತಪ್ಪು ಅಂತ ಹೇಳುವವರಲ್ಲಿ ಇವಳು ನಿಮ್ಮ ಹೆಂಡತಿಯೋ? ಮದುವೆ ಮಾಡಿಸಿದ ಪುರೋಹಿತರನ್ನು ಕರ್ಕೊಂಡು ಬನ್ನಿ. ಇಲ್ವಲ್ಲ, ದೇವೇಂದ್ರನೇ ಬಂದ್ರೆ ಕೇಳ್ತೇನೆ, ದೇವೇಂದ್ರ ಇವರು ನೀನು ಎಷ್ಟನೇ ಅವಳು? ಹಾಗೆಲ್ಲ ಕೇಳಿ 18ನೇ ಅವಳು ಅಂತ ಹೇಳಿದ್ರೆ ನನ್ನ ಹೆಸರು ಬರಕೋ 19 ಅಂತ ಹೇಳುವ ನಾನು. ಅದಕ್ಕಿಂತ ಹೆಚ್ಚಿಗೆ ಏನಿದೆ ಇದರಲ್ಲಿ? ಆ ಸಾಲಿನಲ್ಲಿ ನಿಲ್ತೀರಾ ನೀವು? ಖಂಡಿತವಾಗಿ. ಮೇನಕ, ನನಗೆ ಅದೆಲ್ಲ ಬೇಡ, ನಾನು ಆ ಮಾತುಗಳನ್ನ ಕೇಳೋಳಲ್ಲ. ನಾನು ಹೋಗುದು. ನನಗೆ ನೀನು ಬೇಕು. ಬೇಡ, ನಿನಗೆ ಏನು ಬೇಕು ಹೇಳು. ಆಗುವುದಿಲ್ಲ ಅಂತ ನೀ ಹೇಳಿದ್ರೆ ನಾನು ಹೋಗ್ತೇನೆ. ರಸಾಸ್ವಾದನೆಗೆ ಅವಕಾಶ ಹೆಚ್ಚಾಗ್ತದೆ, ಆ ರೀತಿ ನಡೀತದೆ. ಈಗ ದೊಡ್ಡ ಸೆಟ್ಟು, ಸಣ್ಣ ಸೆಟ್ಟು, ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು, ಈ ರೀತಿಯ ವರ್ಗೀಕರಣ ಸರಿಯಾ? ಅವರವರ ದೃಷ್ಟಿಕೋನಕ್ಕೆ ಸರಿಯಾಗಿ ಮಾಡ್ತಾರೆ. ದೊಡ್ಡವರಿದ್ದ ಕೂಟಕ್ಕೆ ಸಣ್ಣವರನ್ನು ಹೇಳುವುದಿಲ್ಲ, ಸಣ್ಣವರಿದ್ದ ಕೂಟಕ್ಕೆ ದೊಡ್ಡವರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ತಾಳಮೇಳ ಹೊಂದುವುದಿಲ್ಲ ಅನ್ನೋದು ಕಾರಣ ಇರ್ಬೋದು. ಹಾಗಂತ ಹಾಗೇ ಬಿಟ್ಟು ಬಿಟ್ಟರೆ ಅವರು ಮತ್ತೆ ಒಟ್ಟಾಗುವುದು ಯಾವಾಗ? ಆ ದೃಷ್ಟಿಯಲ್ಲಿ ಅವರಿಗೂ ಅವಕಾಶ ಕೊಡಬೇಕಾಗ್ತದೆ. ತಾಳಮದ್ದಲೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಿಜವಾದ ಪ್ರತಿಭಾವಂತರು ಅವಕಾಶ ವಂಚಿತರಾಗುತ್ತಾ, ಪ್ರತಿಭೆ ಅಷ್ಟೊಂದು ಇಲ್ಲದವರು ಹೆಚ್ಚಿಗೆ ಚಾಲ್ತಿಯಲ್ಲಿರುವ ಒಂದು ಲಕ್ಷಣಗಳು ಇತ್ತೀಚೆಗೆ ಜಾಸ್ತಿ ಕಾಣ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನ್ನಿಸ್ತದೆ? ಇದು ಪ್ರಶ್ನೆ ಬಹಳ ಮೂಲಭೂತ ಪ್ರಶ್ನೆ. ಇದು ಇದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ನೀವು ಹೇಳಿದ ಹಾಗೆ ಇಲ್ಲ ಅಂತ ನಾ ಹೇಳಲಾರೆ. ಕೆಲವು ಸಲ ಕೆಲವು ಕಡೆಗಳಲ್ಲಿ ಮುಖ್ಯ ಮಾತುಗಾರರು, ವಿದ್ವಾಂಸರು ಆದವರು ಅವಗಣಿಸಲ್ಪಡುವುದನ್ನು ನಾವು ಕಾಣ್ತೀವಿ. ಹೌದು ಹೌದು. ಯಾಕೆ ಅಂತ ಕೇಳಿದರೆ
ನಮಗೆ ಜನ ಆಯಿತು ಅಥವಾ ನಾವು ಇಂಥವರಿಗೆ ವಹಿಸಿಕೊಟ್ಟೆವರು ಇಂಥದ್ದವರನ್ನು ಕರೆಯುವ ಅಂತ ಹೇಳಿದರು. ಮತ್ತು ನಮಗೆ ಅದರ ಹಿಂದೆ ಹೋಗೋದಕ್ಕಿಂತ ಯಾರು ವಹಿಸ್ಕೊಂಡು ಮಾಡೋರು ಸಿಕ್ಕಿದ್ರೆ ಸುಲಭ. ಈ ಕಾರಣದಿಂದಾಗಿ ಕೆಲವರು ಮೂಲೆಪಾಲಾದ ಹಾಗೆ ಅಥವಾ ಕೆಲವರು ಸಂಪೂರ್ಣ ಮರೆಯಾದ ಹಾಗೆಲ್ಲ ನಮಗೆ ಅನ್ನಿಸ್ತದೆ. ಹೌದು ಹೌದು. ತಾತ್ಕಾಲಿಕವಾದ್ದು ಒಬ್ಬ ಕಲಾವಿದನನ್ನು ಕರೆಸಿಕೊಂಡು ತಾಳಮಂದಿ ಮಾಡಬೇಕು ಅಂತ ಹೇಳುವ ಜನರನ್ನು ನೀವು ಇಂಥವ್ರನ್ನೇ ಕರೆಸಿ ಇಂಥ ಒತ್ತಡ ಹಾಕಿ ಕೆಲಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾರು ಬೇಕೋ ಅವರು ಹೇಳ್ತಾರೆ, ಇವರು ಕರೀತಾರೆ, ಹೋಗ್ತಾರೆ. ಕರೀಲಿಲ್ಲ ಇಲ್ಲ ಈ ಬೇಡ ಅಷ್ಟೇ ಅಷ್ಟೇ. ಯಕ್ಷಗಾನವನ್ನು ಸಮಗ್ರವಾಗಿ ತಾಳಮದ್ಲೆ ಆಟ ಕೂಟ ಎಲ್ಲ ಸೇರಿ ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಕಲಾವಿದರದ್ದ, ಯಜಮಾನರುಗಳದ್ದ ಅಥವಾ ಪ್ರೇಕ್ಷಕರದ್ದ? ಇವರು ಯಾರದ್ದು ಅಲ್ಲ. ಇವತ್ತಿನ ವಾತಾವರಣದಲ್ಲಿ ಈ ಎಲ್ಲ ಹೊಣೆಯನ್ನು ವಹಿಸಿಕೊಳ್ಬೇಕಾದ ಸರ್ಕಾರ. ಕೇರಳದಲ್ಲಿ ಒಂದು ಕಥಕ್ಕಳಿ ಅಂತ ಒಂದು ಸಂಸ್ಥೆ ಇದೆ, ಹೌದು, ಕಲಾಮಂಡಲ ಅಂತ. ಮಹಾಕವಿ ಒಳ್ಳೆತೋಳು ಇಲ್ಲಿ ಯಕ್ಷಗಾನಕ್ಕಾಗಿ ಶಿವರಾಮ ಕಾರಂತರು ಏನು ದುಡಿದ್ರು ಅಂತ ಹೇಳ್ತಾರೆ. ಇದಕ್ಕಿಂತ 100 ಪಟ್ಟು ಹೆಚ್ಚು ಅತ್ಯಂತ ಶಾಸ್ತ್ರೀಯವಾಗಿ ಕಲಾ ವ್ಯವಸಾಯವನ್ನು ಮಾಡುವವರನ್ನು, ಕಲಾ ವ್ಯವಸಾಯದಲ್ಲಿ ಮುಂದುವರಿಯುವವರನ್ನು ಪೋಷಿಸಿದವರು ಅವರು. ಆ ಕಲಾಮಂಡಲದ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುದಾನ ಲಕ್ಷಾಂತರ ರೂಪಾಯಿಗಳು. ಇಲ್ಲಿ ನಮ್ಮಲ್ಲೊಂದು ಅಕಾಡೆಮಿ ಅಂತ ಮೊನ್ನೆ ತಯಾರಾಯಿತು. ಮೊದಲನೇ ಅಧ್ಯಕ್ಷ ನಾನೇ ಆಗಿದ್ದೆ. ವಾರ್ಷಿಕ ಅನುದಾನ 12 ಲಕ್ಷ, ಈಗ 1 ಕೋಟಿಗೆ ಮುಟ್ಟಿದೆ. ಈ 12 ಲಕ್ಷದಲ್ಲಿ ನಾನು ಏನು ಕೆಲಸ ಮಾಡಿದೆ ಅಂತ ಕೇಳಿದರೆ ಕೇಳೋದ್ರ ಆಶ್ಚರ್ಯ ಪಡಬೇಕು. ಪಾರ್ಶ್ವ ಪ್ರಶಸ್ತಿಯನ್ನು ಕೊಡಿಸಿದ್ದೇನೆ, 3 ಜನರಿಗೆ ನನ್ನ ಅವಧಿಯಲ್ಲಿ ಕೊಟ್ಟಿದೆ. ವರ್ಷಕ್ಕೆ 10 ಜನ ಕಲಾವಿದರನ್ನು ಅಕಾಡೆಮಿ ಪ್ರಶಸ್ತಿಗೆ ಅಂತ ಆಯ್ಕೆ ಮಾಡಿಕೊಂಡು 30 ಜನರಿಗೆ ಆ ಕೊಟ್ಟಿದೆ. ಪುನಶ್ಚೇತನ ಶಿಬಿರ ಅಂತ ಧರ್ಮಸ್ಥಳದಲ್ಲಿ ಒಂದು ಶಿಬಿರ ಹೆಗ್ಡೆಯವರ ಆಶ್ರಯದಲ್ಲಿ ಮಾಡಿದ್ರು. ಮತ್ತೊಂದು ಶಿಬಿರ ಹೊರನಾಡಿನಲ್ಲಿ ಮಾಡಿದ್ರು. ಮಾತ್ರ ಅಲ್ಲ, ದೇವಿ ಮಹಾತ್ಮೆ ಆಟದಲ್ಲಿ ಏನೇನು ಅಪಚಾರ ಆಗ್ತದೆ ಅಂತ ಭಾವನೆ ಇದೆ, ಏನೇನು ದೃಶ್ಯಾವಳಿಗಳಲ್ಲಿ ತೊಂದರೆ ಉಂಟು ಅಂತ ಯೋಚನೆ ಮಾಡಿಕೊಂಡು ಅದಕ್ಕಾಗಿ ಪ್ರತ್ಯೇಕ ಕಮ್ಮಟವನ್ನು ಏರ್ಪಾಡು ಮಾಡಿದ್ರು. ಈ 12 ಲಕ್ಷ ರೂಪಾಯಿ ಅನುದಾನ ವರ್ಷಕ್ಕೆ ಕೊಟ್ಟಂತಹ ಆ ಹಣದಲ್ಲಿ ಅದಕ್ಕಿಂತ ಮುಖ್ಯವಾಗಿ ತೆಂಕಿನ ಮತ್ತು ಬಡಗಿನ ಕಲಾವಿದರ ಎಲ್ಲ ವಿಳಾಸಗಳನ್ನು, ಜೀವನ ಚರಿತ್ರೆಯನ್ನು ಸೇರಿಸಿಕೊಂಡು ಕಲೋಪಾಸಕರು ಅಂತ ಪುಸ್ತಕ ಪ್ರಿಂಟ್ ಮಾಡಿದ್ರು. ಇದಿಷ್ಟು ನನ್ನ ಕಾಲದಲ್ಲಿ ನನಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಆ ನಂತರ ಬಂದವರು ಇಲ್ಲಿಯವರೆಗೆ, ಈ ತಾರೀಕಿನವರೆಗೆ ಅಂತ ಯಾವುದನ್ನು ಮಾಡಿದ್ದು ನಾವು ಕಾಣುವುದಿಲ್ಲ. ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇಟ್ಟಿದೆ. ಈ ಸರ್ಕಾರ ಬದಲಾದ ಕ್ಷಣ ಹಿಂದಿದ್ದ ಅಕಾಡೆಮಿ ನನ್ನ ನಂತರ ಬಂದವರಿಗೂ ಅವಕಾಶ ತಪ್ಪಿದೆ. ಅವರಿಗೆ 1 ವರ್ಷ ಪೂರ್ತಿ ಸಿಗಲಿಲ್ಲ. ಅದರಿಂದ ಅವರು ಏನೂ ಮಾಡಲಿಲ್ಲ ಅಂತ ಹೇಳುವಾಗಿಲ್ಲ, ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಲಿಲ್ಲ. ದಿನ ಸಿಕ್ಕಿದ್ರೆ ಅವಕಾಶ ಇದ್ರೆ ಮಾಡ್ತಿದ್ರು ಏನು. ಆದ್ದರಿಂದ ನನ್ನನ್ನು ಕೇಳಿದರೆ ಯಕ್ಷಗಾನವನ್ನು ಉಳಿಸುವುದಕ್ಕೆ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಉಳಿದ ಪ್ರಾಂತ್ಯಗಳಲ್ಲಿರುವಂತಹ ಕಲೆಗಳಿಗೆ ಸಂಬಂಧಪಟ್ಟಂತಹ ಸರ್ಕಾರಗಳು ಆ ರೀತಿಯಲ್ಲಿ ಕೆಲಸ ಮಾಡುವುದು ಕಾಣುತ್ತದೆ, ನಮ್ಮಲ್ಲಿ ಕಾಣುವುದಿಲ್ಲ ಅನ್ನೋದು ನಮ್ಮ ದುರಂತ. ಯಕ್ಷಗಾನ ಅಂತಂದ್ರೆ ಅದು ಕರಾವಳಿಯ ಕಲೆ ಅಂತ ಹೇಳುವಂತಹ ಮೂರ್ಖ ಸಿದ್ಧಾಂತವನ್ನು ಮಂಡಿಸುವಂತಹ ಬುದ್ಧಿವಂತರು ಅಸೆಂಬ್ಲಿ ಒಳಗಿದ್ದಾರೆ. 5 ವರ್ಷದಲ್ಲಿ ಇಂದು ಬಂದಿದ್ದೇನೆ. ಆದ್ದರಿಂದ ಜನ ಮನಸ್ಸು ಮಾಡಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆ ಮೂಲಕವಾಗಿ ಯಕ್ಷಗಾನದ ಒಂದು ಭವ್ಯ ಭವಿಷ್ಯವನ್ನು ಕಾಣುವುದಕ್ಕೆ ಸಾಧ್ಯ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ಯಕ್ಷಗಾನದ ಬೆಳವಣಿಗೆಗಳನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದ್ರೆ ಇನ್ನು ಮುಂದಕ್ಕೆ ಹೇಗೆ ಬೆಳೆಯಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ಯಾವೆಲ್ಲ ಮಾರ್ಪಾಟುಗಳನ್ನು ಮಾಡಿ ಯಕ್ಷಗಾನದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಆ ಮಾರ್ಪಾಟುಗಳು ಸೂಕ್ತ ಅಂತ ನಿಮಗೆ ಅನ್ನಿಸ್ತದೆ? ಇದು ನಾನೊಬ್ಬ ಹೇಳುವಂತ ಮಾತಲ್ಲ, ಎಲ್ಲ ವಿದ್ವಾಂಸರನ್ನು ಸೇರಿಸಿಕೊಂಡು ಎಲ್ಲರಲ್ಲೂ ಈ ಅಭಿಪ್ರಾಯವನ್ನು ಮುಂದಿಟ್ಟು ಉತ್ತರ ಕೊಡಿ ಅಂತ ಹೇಳಿದರೆ, ಯಕ್ಷಗಾನವನ್ನು ಆರಾಧಿಸುವ, ಯಕ್ಷಗಾನವನ್ನು ಅಭ್ಯಾಸ ಮಾಡಿಕೊಂಡು ಹೀಗಿರಬೇಕು ಅಂತ ನಿರ್ಣಯ ಮಾಡುವಂಥ ಅನೇಕ ವಿದ್ವಾಂಸರಿದ್ದಾರೆ. ಎಲ್ಲರೂ ಸೇರಬೇಕಾಗ್ತದೆ. ಯಕ್ಷಗಾನದಂತಹ ಒಂದು ಕಲೆಯನ್ನು ನಾವು ಅವಗಣಿಸುವುದಕ್ಕೆ ತೊಡಗಿದರೆ ನಮ್ಮ ಚರಿತ್ರೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಅದು ಕರಾವಳಿ ಕಲೆ ಅಂತ ಹೇಳಿ ನೀವು, ಅಥವಾ ತೆಂಕು ಅಂತ ಹೇಳಿ, ಬೆಳಗು ಅಂತ ಹೇಳಿ, ಎಲ್ಲವೂ ಹೌದು. ಈ ಎಲ್ಲವೂ ಆಗಿರುವುದು ಎಲ್ಲ ರೀತಿಯಲ್ಲೂ ಉದ್ಧಾರ ಹೊಂದಬೇಕು ಅಂತಾದರೆ ಎಲ್ಲರೂ ಪ್ರಯತ್ನ ಮಾಡಬೇಕು ಎಂಬಲ್ಲಿಗೆ ನನ್ನ ಮಾತು ಮುಗಿಸ್ಬೋದು. ಮತ್ತೆ ಸರ್, ನೀವು ರಾಜಕೀಯದಲ್ಲಿ ಇದ್ರಿ. ನೀವು ಯಕ್ಷಗಾನ ಕಲಾವಿದರಾಗಿ ರಾಜಕೀಯಕ್ಕೆ ಹೋಗಿ ನಿಮ್ಗೆ ಅದು ಯಾವ ರೀತಿ, ಅಂದ್ರೆ ನಿಮ್ಗೆ ಅದು ತೃಪ್ತಿ ಆಗಿದೆಯಾ ರಾಜಕೀಯ ಜೀವನ? ವೈಯಕ್ತಿಕವಾಗಿ ಕೇಳಿದ್ರೆ ನಮ್ಮಂಥವರಿಗೆ ಹೇಳಿದ ಕ್ಷೇತ್ರ ಅಲ್ಲ. ಅಂದ್ರೆ ಕಲಾವಿದರಾಗಿ ಇದ್ದಂಥವರಿಗೆ ಹೇಳಿದ ಕ್ಷೇತ್ರ ಅಲ್ಲ. ಕಲಾವಿದರಿಗೆ ಅಂತಲ್ಲ, ಮನುಷ್ಯರಲ್ಲೂ ಸಹ ಕೆಲವು ಹೃದಯವಂತರು ಅಂತಿರ್ತಾರೆ. ಅಲ್ಲಿನ ವಾತಾವರಣ ನೋಡಿದರೆ, ಅಲ್ಲಿನ ಅಭ್ಯಾಸಗಳನ್ನು ನೋಡಿದರೆ ತಪ್ಪಿ ಬಂದ ಹಾಗೆ ನಮಗನಿಸ್ತು. 5 ವರ್ಷ ಕಳೆದಿದ್ದೇನೆ, ಯಥಾಶಕ್ತಿ ಕ್ಷೇತ್ರದ ಕೆಲಸ ಮಾಡಿದ್ದೆ.
ಮತ್ತೆ ಅದು ಮುಂದುವರಿಯಲಿಲ್ಲ. ಮುಂದುವರಿಸುವ ಯೋಚನೆಯನ್ನು ನಾನು ಮಾಡಲಿಲ್ಲ. ಏನಾದರೂ ನನಗೆ 5 ವರ್ಷ ನನ್ನ ಯಕ್ಷಗಾನದ ಸೇವೆಯಲ್ಲಿ ಆಯುಷ್ಯ ಹಾಳಾಯ್ತಲ್ಲ ಅಂತ ಒಂದು ಸಣ್ಣ ನೋವಿದೆ. ಅದ್ಭುತ ಮಾತಿದೆ, ಅದ್ಭುತ ಮಾತಿದೆ. ಆಮೇಲೆ ಸರ್, ನಿಮ್ಮ 5 ವರ್ಷದ ರಾಜಕೀಯದ ಅವಧಿಯಲ್ಲಿ ನೀವು ಏನೆಲ್ಲ ಒಂದು ಅಂದ್ರೆ ಕ್ಷೇತ್ರ ಅಭಿವೃದ್ಧಿ, ಇದು ಸುಮ್ಮನೆ ಯಕ್ಷಗಾನಕ್ಕೆ ಹೊರತಾಗಿ ನಾನು ಕೇಳು ಅಂದ್ರೆ ನಿಮ್ಮ ಒಂದು ಇದರಲ್ಲಿ ನೀವೊಬ್ಬರು ಕಲಾವಿದರಾಗಿ ಇದ್ದಂಥವ್ರು. ನಾನು ಹಾಗೆ ಹೇಳಿದಾಗೆ 12 ಲಕ್ಷ ಈಗ 1 ಕೋಟಿ ಆಗಿದೆ ಅನುದಾನ. ಆ ಕಾಲದಲ್ಲಿ ಯಕ್ಷಗಾನ ಕಲಾವಿದನಾದ ನನಗೆ ಅಂತಲ್ಲ, ಎಲ್ಲ MLAಗಳಿಗೂ ಸಹ ಒಟ್ಟು ಸೇರಿ 5 ವರ್ಷಗಳಿಗೆ 4-5 ಕೋಟಿಯಿಂದ ಜಾಸ್ತಿ ಹಣ ಅನುದಾನ ಇರಲಿಲ್ಲ. ಆಗ ಕ್ಷೇತ್ರಕ್ಕೆ ಏನು ಮಾಡೋದಕ್ಕೆ ಸಾಧ್ಯ? ಎಲ್ಲ ರಸ್ತೆಗಳು ಬೇಡಿಕೆ ಇದ್ದವು ಇವೆ, ಎಲ್ಲ ಕಡೆಗಳು ಸೇತುವೆಗೆ ಬೇಡಿಕೆ ಇದ್ದದ್ದೇ, ಎಲ್ಲ ಕಡೆಗಳಲ್ಲೂ ಸರ್ಕಾರದ ಕಡೆಯಿಂದ ಅದು ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ ಅಂತ ಹೇಳುವಂತಹ ಶಕ್ತಿ ನಡೆದದೆ. ಬೈಗಳು ಕೇಳುವಂತಿಗೆ ಬೈಗಳು ಕೇಳಿದ್ದೇವೆ, ನೀವು ಇಷ್ಟೇ ಮಾಡಿದ್ದು, ನಿಮ್ಮಿಂದ ಏನಾಯ್ತು ಅಂತ ಹೇಳಿದರೆ ಹಿಂದಿನವರು ಏನು ಮಾಡಲಿಲ್ಲ ಅನ್ನೋದನ್ನು ಮರೆತೇ ಮಾತಾಡೋರು ನಮಗೆ ಸಿಗ್ತಾರೆ. ಆದ್ದರಿಂದ ಹಿಂದಿನ ಮಟ್ಟಿಗೆ ಅದು ಸರಿ, ಅಲ್ಲಿಗೆ ಅದೇ ಸುಖ, ಇಲ್ಲಿಗೆ ಅದೇ ಸುಖ. ಈಗ FPಗಳಿಗೆ MLAಗಳಿಗೆಲ್ಲ ಕೋಟಿಗಟ್ಟಲೆ ಅನುದಾನ ಇದೆ. ಅದರಿಂದ ಈಗ ಒಬ್ಬ ನಾಗರಿಕ ನನ್ನೊಂದು ಸೇತುವೆ ಬಿದ್ದೋಗಿದೆ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಆಗಲೇ ಅವನಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಆ ಸಾಧ್ಯತೆ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟು ಹಾಗೆ ಅಂತಹ ಬದಲಾವಣೆಯಿಂದ ಕೂಡಿದಂಥ ಹೆಚ್ಚಿನ ಅನುದಾನದಿಂದ ಭಾರತ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳನ್ನು ಕೊಡುವುದರ ಮೂಲಕವಾಗಿ ಯಕ್ಷಗಾನವನ್ನು ಎತ್ತಿ ಹಿಡಿಯುವುದಕ್ಕೆ ನಮ್ಮವರು ಪ್ರಯತ್ನ ಮಾಡಿದರೆ, ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದಿಸಿದರೆ ಮುಂದೆ ಎಲ್ಲವೂ ಶುಭ ಮಂಗಳ ಆಗಿ. ಒಂದೇ ಒಂದು ಮಾತು ಸರ್, ಅದು ನೀವು ಈಗ ನಿನ್ನೆ ನಾವು ಸಬ್ಬಾಳಗುಡಿ ರಾಮಭಟ್ರಲ್ಲಿಗೆ ಹೋಗಿದ್ದು. ಅಲ್ಲಿ ನೋಡಿ, ಯಕ್ಷಗಾನ ಅನ್ನುವಂಥದ್ದು ಕರ್ನಾಟಕದ ಕಲೆ ಆಕ್ಚುಲಿ. ಆದರೆ ಕೇರಳ ಸರ್ಕಾರ ಅವರಿಗೆ ವಾರ್ಷಿಕ 25,000 ರೂಪಾಯಿ ಅನುದಾನ ಕೊಡ್ತಾ ಉಂಟಂತೆ. ನಮ್ಮ ಸರ್ಕಾರದ ಕಡೆಯಿಂದಲೂ ಇಲ್ಲ, ನಮ್ಮ ಅಕಾಡೆಮಿ ಕಡೆಯಿಂದಲೂ ಏನೂ ಇಲ್ಲ. ಆಮೇಲೆ ಅವರಿಗೆ ಇನ್ನೊಂದಷ್ಟು ವರ್ಷ ಹೋದ್ಮೇಲೆ ಅವರಿಗೆ ಮಶಾಸನವನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ಕೇರಳ ಸರ್ಕಾರ ಅವರಿಗೆ ಮಾತನ್ನು ಕೂಡ ಕೊಟ್ಟಿದೆ. ಇದನ್ನು ಗಮನಿಸುವಾಗ ನಾವು ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನಮ್ಮ ಅಕಾಡೆಮಿ ಆಗಲಿ ಏನೂ ಮಾಡಲಿಲ್ಲ ಅಂತ ನಮಗೆ ಭಾಸ ಆಗ್ತದೆ ನೋಡಿ. ಇದಕ್ಕೆ ಏನು ಮಾಡಬಹುದು? ಸರ್ಕಾರದಲ್ಲಿರುವವರೆಲ್ಲ ಪಕ್ಷ ರಾಜಕೀಯಕ್ಕೆ ಸಂಬಂಧಪಟ್ಟವರು. ಈಗ ಕೇರಳದಲ್ಲಿ ಆ ಶಾಲೆ ಇದೆ, ಗಡಿನಾಡಿನಲ್ಲಿ ಇದೆ. ಕೇರಳವನ್ನು ಅವರು ಮನಸ್ಸಿಗೆ ತಂದುಕೊಂಡು ಕೇರಳದವರು ಮಾಡಿದರು, ನೀವೇನು ಮಾಡಲಿಲ್ಲ ಅಂತಂದರೆ ಒಂದು ಅರ್ಜಿ ಕೊಡಿ ನೋಡೋಣ ಅಂತ ಹೇಳುತ್ತಾರೆ. ಅಷ್ಟೇ ಬರ್ತದೆ, ಇಂಪ್ಲಿಮೆಂಟ್ ಆಗುವುದಿಲ್ಲ. ನಮ್ಮ ಕಾಲದಲ್ಲಿ ನಾನು ಹೇಳಿದೆ, 12 ಲಕ್ಷದಲ್ಲಿ ಅಷ್ಟು ಕೆಲಸ ಮಾಡಿದ್ದೆ, ನನಗೆ ಆಶ್ಚರ್ಯ ಆಗ್ತದೆ. ಹಾಗೆ ಮಾಡಿ ಮುಗಿಸಿದ್ದು ನಾನು. ಈಗ 1 ಕೋಟಿ ಬಂದ ಮೇಲೆ ಏನೂ ಆಗಲಿಲ್ಲ. ಏನು ಮಾಡಿದ್ದೇನೆ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ನಾನು ಇದನ್ನು ಹೇಳಿದಾಗ ಅಲ್ಲಿ ಒಬ್ಬರು ಅಕಾಡೆಮಿ ಸದಸ್ಯರು, ಹೊಸ ಸದಸ್ಯರಿದ್ದರು, ನಮ್ಮ ಸ್ನೇಹಿತರು ಹೇಳಿದರು, ನೋಡಿ ನೀವು ನಾವು ಮಾಡ್ತೇವೆ. ಈಗೆಲ್ಲ ಅವ್ರಿಗೆ ಯಕ್ಷಗಾನವನ್ನಾಗಿಯೇ ಇಟ್ಟುಕೊಂಡು ಯಕ್ಷಗಾನ ಅಕಾಡೆಮಿ ಮಾಡಿದರೆ ಸರಿಯಲ್ಲ. ಅದರಲ್ಲಿ 7-8 ಬೇರೆ ಕಲಾ ಪ್ರಕಾರಗಳನ್ನು ಸೇರಿಸಿ, ತೊಗಲುಗುಂಬೆ ಆಟ ಇತ್ಯಾದಿ ಆಟಗಳನ್ನು ಸೇರಿಸಿ ಎಲ್ಲವನ್ನೂ ಕಲಸು ಮೇಲೋದನ್ನು ಮಾಡಿ ಎಲ್ಲಕ್ಕೂ ನೀವು ಹಣ ಕೊಡಿ ಅಂತ ಹೇಳಿದರೆ ಯಕ್ಷಗಾನಕ್ಕೂ ನ್ಯಾಯ ಒದಗುವುದಿಲ್ಲ, ಯಾವ ಕಲಾಕ್ಕೂ ಸಿಗುವುದಿಲ್ಲ. ಅದು ಇವತ್ತಿನ ಸ್ಥಿತಿ. ಮತ್ತು ನಮ್ಮ ತೆಂಚಿನಲ್ಲಿರುವಂಥ ಶಾಲೆಗಳಿಗೆ ನಮ್ಮ ಕಾಲದಲ್ಲಿ ನಾವು ಇಷ್ಟು ಸಾಧ್ಯವಷ್ಟು ಸಹಾಯ ಮಾಡಿದ್ದೇವೆ. ಇನ್ನು ಮುಂದೆ ಈಗ ಯಾರು ಬಂದಿದ್ದಾರೆ ಅವರು ಏನು ಮಾಡ್ತಾರೆ? ಇಷ್ಟು ಹೊತ್ತು ನಮ್ಮ ಹಲವಾರು ಪ್ರಶ್ನೆಗಳಿಗೆ ಬಹಳ ಸಮಂಜಸ ಉತ್ತರ ಕೊಟ್ಟ ನಿಮಗೆ ಯಕ್ಷಗಾನ ಅಭಿಮಾನಿಗಳ ಎಲ್ಲರ ಪರವಾಗಿ ಅನಂತಾನಂತ ಕೃತಜ್ಞತೆಗಳು ಸರ್. ಧನ್ಯವಾದ, ನಮಸ್ಕಾರ.